ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸುವಂತ ಶ್ರೀ ಶಾಂತಿ ಪ್ರಸಾದ್ ಹೆಗ್ಡೆ ನ್ಯಾಯವಾದಿ ಜಿಲ್ಲಾಧ್ಯಕ್ಷರು ಭಾರತೀಯ ಕಿಸಾನ್ ಸಂಘ ಇವರು ತಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಯಾದ ಪ್ರವೀಣ್ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಇವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಪ್ರವೀಣ್ ಭಂಡಾರಿ ಮೂಡಬಿದ್ರೆ ಕಿಸಾನ್ ಸಂಘದ ಕಾರ್ಯದರ್ಶಿಯಾಗಿದ್ದಾರೆ, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ್ರು ಕೂಡ ತಮ್ಮ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತರಾದ ನಮ್ಮ ಗುರುಗಳು ರವೀಂದ್ರ ರೈ ಇವರು ಕೂಡ ತಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ನಮ್ಮ ಜೊತೆ ಇರುವಂಥ ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಕೈ ಜೋಡಿಸುವಂಥ ನಮ್ಮ ಪ್ರಸಾದ್ ರೈ ಕಲ್ಲಿಮಾರ್ ಇವರು ಕೂಡ ತಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ನಮ್ಮ ಕಿಸಾನ್ ಸಂಘದ ಗ್ರಾಮದ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು ಕೂಡ ತಮ್ಮ ವೇದಿಕೆಯನ್ನು ಅಲಂಕರಿಸಬೇಕು ಕೇಳಿಕೊಳ್ತೀವಿ. ರಮೇಶ್ ರೈ ಅವರು ನಮ್ಮ ಗ್ರಾಮದ ಕಿಸಾನ್ ಸಂಘದ ಅಧ್ಯಕ್ಷರಾಗಿದ್ದಾರೆ, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತೀವಿ. ಯಾವುದೇ ಕಾರ್ಯಕ್ರಮ ನಾವು ಆಯೋಜನೆ ಮಾಡಬೇಕಾದ್ರೆ ನಮಗೆ ದೇವರ ಫಲವು ಅಗತ್ಯ. ಈ ಕಾರ್ಯಕ್ರಮವನ್ನು ನಮ್ಮ ಧೀರಜ್ ರೈ ಅವರು ದೇವರ ಸ್ಮರಣೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ ಒಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನರ ಕಲೆ ಗಣನಾಥಾರಣೋ ಬಂದ ವಿಘ್ನರ ಕಲೆ ಗಣನಾಥಾರಣೋ ಬಂದ ವಿಘ್ನರ ಕಲೆ ಗಣನಾಥಾರಣೋ ಬಂದ ವಿಘ್ನರ ಕಲೆ ಗಣನಾಥ. ಅಭಿನಂದನೆಗಳು ಧೀರಜ್ ರೈ ಅವರಿಗೆ. ನಮ್ಮ ಕೃಷಿ ಮಹಿಳೆಯಾದ ನಮ್ಮ ಹಿರಿಯರಾದ ವೇದವತಿ ಗಟ್ಟಿಯವರು ನಮ್ಮ ವೇದಿಕೆಗೆ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಭಾರತ್ ಕಿಸಾನ್ ಸಂಘ ಇವರಿಗೆ ನಮ್ಮೆಲ್ಲ ಕಿಸಾನ್ ಸಂಘದ ಪರವಾಗಿ ಕೃಷಿಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಹಿರಿಯರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳ್ತಾರೆ. ಅದೇ ರೀತಿ ನಮ್ಮ ತೋಟಗಾರಿಕೆ ಇಲಾಖೆಯ ಸಿಗುವಂಥ ಸವಲತ್ತನ್ನು ಬಹಳ ಅರ್ಥಪೂರ್ಣವಾಗಿ ನಮಗೆ ಮಾಹಿತಿ ನೀಡಲಿಕ್ಕೆ ಬಂದಂಥ ಶ್ರೀ ಪ್ರವೀಣ್ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸುಂದರ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸುಂದರ್ ಶೆಟ್ಟಿಗಾರ್. ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರವೀಣ್ ಭಂಡಾರಿ ಮೂಡಬಿದ್ರೆ ತಾಲೂಕಿನ ಕಾರ್ಯದರ್ಶಿಯವರು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ರಾಜಾರಾಮ್ ರೈ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ನಮ್ಮ ಬಂಟರ ಸಂಘದ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯತ್ನ ಸದಸ್ಯರು ಆಗಿರುವಂತ ನಮ್ಮ ಸುರೇಶ್ ಚೌಟರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ದೇವಪ್ಪ ಶೆಟ್ಟಿಗಾರ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ರಾಜ್ಯ ಪ್ರಶಸ್ತಿ ವಿಜೇತರು ಹಾಗೂ ಗುರುಗಳು ಆಗಿರುವ ರವೀಂದ್ರ ರೈ ಅವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ನಾರಾಯಣ್ ರೈ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಬರೆಸುವಂತ ನಮ್ಮ ಪ್ರಸಾದ್ ರೈ ಕಲ್ಲಿಮಾರ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಇವರಿಗೆ ನಮ್ಮ ಧರಣೇಂದ್ರ ಶೆಟ್ಟಿಕಾರ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ನಮ್ಮ ಗ್ರಾಮದ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಕೃಷಿಕರೊಂದಿಗೆ ಬೆರೆಯುವಂತ ನಮ್ಮ ರಮೇಶ್ ರೈ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ರಾಮಚಂದ್ರ ಗಟ್ಟಿ ಸಪ್ತಸ್ವರ ಕಲಾ ತಂಡದ ಅಧ್ಯಕ್ಷರ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮೊಟ್ಟಿಗೆ ಇರುವವರು ಹಿರಿಯರು ಕೃಷಿಕರು ಆದಂತಹ ವೇದಾವತಿ ಗಟ್ಟಿ ಅವರು ಕೂಡ ಇದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇವರಿಗೆ ಶ್ರೀಮತಿ ಸುಧಾರ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ನಮ್ಮ ಪುಷ್ಪಾರ್ಚನೆ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಬಲರಾಮ ಜಯಂತಿ ಅದು ಮುಖ್ಯವಾದ ಕಾರ್ಯಕ್ರಮ. ಬಲರಾಮ ಜಯಂತಿ ವಿಶೇಷ ನಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಪ್ರತಿ ಒಂದು ಗ್ರಾಮದ ಬಲರಾಮ ಜಯಂತಿನ ಆಚರಣೆ ಮಾಡುವ ಮುಖಾಂತರ ನಮ್ಮ ಕೃಷಿಗೆ ಬಲರಾಮ ದೇವರಿಗೆ ನಮನವನ್ನು ಸಲ್ಲಿಸುವುದಿಲ್ಲ. ಶ್ರೀಯುತ ಶಾಂತಿಪ್ರಸಾದ್ ಹೆಗ್ಡೆರು ಜೊತೆ ಗಣ್ಯರು ಮಾತ್ರ ಸೇರಿದು ಜಿಲ್ಲಾಧ್ಯಕ್ಷರಾದ ಶಾಂತಿಪ್ರಸಾದ್ ಹೆಗ್ಡೆರು, ಗ್ರಾಮದ ಅಧ್ಯಕ್ಷರಾದ ರಮೇಶ್ ರೈಕಲು ಜೊತೆ ಸಂಪನ್ಮೂಲ ವ್ಯಕ್ತಿಯಾದ ವೈದ್ಯಂಚಿನ ಪ್ರವೀಣ್ ಜೊತೆ ಮಾತ ಗಣ್ಯರನ್ನ ಸಮ್ಮುಖಡು ಬೊಲ್ಪುನ ಬೆಳಗಾವನ ಮುಖೇನ ಕಾರ್ಯಕ್ರಮ ಉದ್ಘಾಟನೆ ಜೊತೆ ಪುಷ್ಪ ನಮನ ಮಲ್ತದ ಬಲರಾಮ ಜಯಂತಿದ ಒಂಜಿ ಆಚರಣೆ ಮಲ್ಪೊಡು ಬಂದು ವಿನಂತಿ ಮಲ್ತೊಂದು. ಬಲರಾಮ ದೇವಿಯರು ಅರೆಗ್ಲ ಈ ಕೃಷಿಕರಿಗೆಲ್ಲ ಭಾರಿ ಅನೋನ್ಯವಾಯಿನ ಸಂಬಂಧ. ನಮ್ಮ ಮೂಲ ದೇವಿಯರೆಲ್ಲ ಮನಲಿ ಬಲರಾಮ ದೇವಿಯರು ನಮ್ಮ ಬಲರಾಮ ಜಯಂತಿದ ಒಂಜಿ ಪುಷ್ಪ ನಮನ ಮಲ್ಪನ ಮುಖೇನ ಬಲರಾಮ ಜಯಂತಿ ಒಂಜಿ ಕಾರ್ಯಕ್ರಮ ಮಾತ ಗಣ್ಯರೆಲ್ಲ ವೇದಿಕೆ ರೀತಿನ ಗಣ್ಯರು ಪುಷ್ಪ ನಮನ ಮಲ್ಪೊಡು. ನಮ್ಮೆಲ್ಲರಿಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇಲಾಖೆಯಿಂದ ಸವಲತ್ತು ಸಿಗ್ತದೆ ಏನು ಅಂತ ಹೇಳುವಂಥದ್ರ ಬಗ್ಗೆ ಸುಮಾರಷ್ಟು ಆಸಕ್ತಿಯಿಂದ ತಾವೆಲ್ಲರೂ ಬಂದಿದ್ದೀರಿ. ಸಾಮಾನ್ಯವಾಗಿ ನಾವು ಸರ್ಕಾರದ ಇಲಾಖೆಗಳ ಹತ್ತಿರ ಹೋದಾಗ ನಾವೇನು ಕೇಳ್ತೇವೆ? ನಾವು ಹೋಗಿ ಇಲಾಖೆಯ ಹತ್ತಿರ ಹೋದಾಗ ನಾವು ಏನನ್ನು ಕೇಳ್ತೇವೆ? ಏನು ಸವಲತ್ತಿದೆ ಅಂತೇಳಿ ನಾವು ಕೇಳ್ತೇವೆ. ಏನು ಕೊಡ್ತೀರಿ ನೀವು, ಸರ್ಕಾರ ಏನು ಕೊಡ್ತದೆ ನಮಗೆ ಅಂತ ಹೇಳ್ತೇವೆ. ಆದರೆ ನಾನು ನಿಮಗೆ ಒಂದು ಭಿನ್ನತೆಯನ್ನು ಹೇಳ್ತೇನೆ. ಸರ್ಕಾರ ಏನು ಕೊಡ್ತದೆ ಅಂತ ಹೇಳುವಂಥ ತಿಳ್ಕೊಳ್ಳುವಂಥ ಹಕ್ಕು ನಿಮ್ಮದು ಹೌದು. ಆದರೆ ನನಗೆ ಏನು ಬೇಕು ಅಂತ ಹೇಳುವಂತಹ ಒಂದು ಪ್ರಾಥಮಿಕ ಇದು ಪ್ಲ್ಯಾನ್ ನಿಮ್ಮ ಹತ್ರ ಇರಬೇಕು. ಯಾಕೆಂತ ಹೇಳಿದರೆ ಸರ್ಕಾರದಿಂದ ಅನೇಕ ಯೋಜನೆಗಳಿರ್ತದೆ. ನಾನು ಎಲ್ಲವನ್ನ ಕೇಳ್ತಾ ಹೋದಾಗ ಅದು ನನಗೆ ಅನ್ವಯ ಆಗ್ತದ ಇಲ್ವಾ ಅಂತ ಹೇಳುವಂಥದ್ದು ನನಗೆ ಗೊತ್ತಾಗುವುದಿಲ್ಲ. ಕೇಳ್ತೇವೆ ಕಡೆಗೆ ಮತ್ತೆ ಹೌದು ಅಂತ ಹೇಳಿಕೊಂಡು ಸುಮಾರಷ್ಟು ಸಂದರ್ಭಗಳಲ್ಲಿ ಮತ್ತೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಹೋಗುವುದಿಲ್ಲ. ಅದರ ಬದಲಿಗೆ ನಾನು ಈ ರೀತಿ ಯೋಜನೆ, ನನ್ನ ತೋಟವನ್ನು ಈ ರೀತಿ ಮಾಡಬೇಕು, ಈ ರೀತಿ ಕಾರ್ಯಕ್ರಮಗಳ ಯೋಜನೆಯನ್ನು ಇಟ್ಕೊಂಡಿದ್ದೇನೆ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಏನಾದರೂ ಸವಲತ್ತುಗಳಿದೆಯಾ ಅಂತ ಕೇಳಿದರೆ ಅರ್ಥಪೂರ್ಣವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ತೋಟಗಾರಿಕಾ ಇಲಾಖೆಯಲ್ಲಿ ಪ್ರಮುಖವಾಗಿ ನಾವು ಕೇಂದ್ರ ಸರ್ಕಾರದ ಯೋಜನೆ ಇರ್ತದೆ, ರಾಜ್ಯ ಸರ್ಕಾರದ ಯೋಜನೆ ಇರ್ತದೆ, ಹಾಗೆ ಜಿಲ್ಲಾ ವಲಯದ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತೇವೆ. ಇದು ಪ್ರಮುಖವಾಗಿ ರೈತರಿಗೆ, ಅಂದರೆ ಜಮೀನು ಹೊಂದಿರುವಂತಹ ತೋಟಗಾರಿಕೆಯನ್ನು ಬೆಳೆಯುವಂಥ ರೈತರಿಗೆ ಆರ್ಥಿಕವಾಗಿ ಅವರಿಗೆ ನೆರವನ್ನು ಕೊಟ್ಟು ಅಂಥ ಯೋಜನೆಯಲ್ಲಿ ಅವರನ್ನು ಪಾಲ್ಗೊಳ್ಳಿಕೆ ಮಾಡಿಕೊಂಡು ಅವರು ಅದನ್ನು ಅನುಭವಿಸಬೇಕು, ಹಾಗೆ ಅದರ ಮೂಲಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಹೇಳುವಂಥದ್ದು ಸರ್ಕಾರದ ಧ್ಯೇಯೋದ್ದೇಶ. ಇವತ್ತು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಇದೆ, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಇದೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳುವಂಥದ್ದು ಜಾರಿಯಲ್ಲಿದೆ. ಅದೇ ರೀತಿ ಸಬ್ ಮೆಕನೈಸೇಷನ್ ಅಂತ ಹೇಳುವಂತಹ ಇದು ಯೋಜನೆ ಜಾರಿಯಲ್ಲಿದೆ. SMAM ಅಂತ ಹೇಳ್ತೇವೆ, ಸಬ್ಮಿಷನ್ ಆನ್ ಮೆಕನೈಸೇಷನ್ ಅಂತ ಹೇಳುವಂಥದ್ದು. ರಾಜ್ಯ ಸರ್ಕಾರದ ಕಡೆಯಿಂದ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಇದೆ,
ಜೇನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಮಧುವನ ಮತ್ತು ಜೇನು ಸಾಕಾಣೆ ಯೋಜನೆ ಇದೆ. ಹಾಗೆಯೇ ತೋಟಗಾರಿಕಾ ಬೆಳೆಗಳಲ್ಲಿ ತಾಳೆ ಬೆಳೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆ ಇದೆ. ಜಿಲ್ಲಾ ವಲಯ ಕಾರ್ಯಕ್ರಮದಲ್ಲಿ ಕೂಡ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಯೋಜನೆ ಇದೆ. ಈ ರೀತಿ ಹಲವು ಯೋಜನೆಗಳು ಇದೆ. ಅಲ್ಲಿ ಈಗ ನಾನು ಹೇಳಿದ ಯೋಜನೆಗಳಲ್ಲಿ ಪೂರ ನಿಮಗೆ ಕಾಂಪೊನೆಂಟ್ಗಳಂತೇಳಿ ನಾವು ಹೇಳ್ತೇವೆ. ಕಾಂಪೊನೆಂಟ್ಗಳಂತ ಹೇಳಿದ್ರೆ ಬಿತ್ತನೆ ಬೀಜದಿಂದ ಹಿಡಿದು ವಾಪಸ್ ಬಿತ್ತನೆ ಬೀಜ ಆಗುವ ತನಕದ ಒಂದು ಇಡೀ ಸೈಕಲ್ನಲ್ಲಿ ನಾವು ಒಂದು ತೋಟಗಾರಿಕೆ ಬೆಳೆಯನ್ನು ಬೆಳೆಯಬೇಕಾದಾಗ ಏನೇನು ಅವಶ್ಯಕತೆಗಳಿರ್ತದೆ, ಏನೇನು ಮೂಲಭೂತ ಸೌಕರ್ಯಗಳಿರ್ತದೆ, ಯಾವ ರೀತಿಯಲ್ಲಿ ನಾವು ಅವುಗಳನ್ನು ನಾವು ಮುಂದೆ ತಗೊಂಡು ಹೋಗಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿವರವಾದಂತಹ ಸಹಾಯಧನವನ್ನು ಕೊಡುವಂಥ ಕಾರ್ಯಕ್ರಮಗಳು ಅದರಲ್ಲಿ ಇದೆ. ಆದರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಕಾರ್ಯಕ್ರಮಗಳ ಅನುಷ್ಠಾನ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಆಯಾಯ ಜಿಲ್ಲೆಯ ಒಂದು ತೋಟಗಾರಿಕಾ ಬೆಳೆಗಳ ಒಂದು ಏನು ಈಗ ಏನು ಇರುವಂತಹ ಒಂದು ವ್ಯವಸ್ಥೆಗಳಿದೆ ಅದಕ್ಕೆ ಪೂರಕವಾಗಿ ಇರುವಂಥ ರೀತಿಯಲ್ಲಿ ಮಾತ್ರ ಅನುಷ್ಠಾನ ಆಗ್ತದೆ. ಉದಾಹರಣೆಗೆ ತಾವು ಈಗ ನಾನು ಮಾವು ಅಥವಾ ಸಪೋಟ ಬೆಳೀಲಿಕ್ಕೆ, ಚಿಕ್ಕು ಬೆಳೀಲಿಕ್ಕೆ ಸಹಾಯಧನ ಬೇಕು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯದ ಮಟ್ಟಿಗೆ ಅಂಥಕ್ಕೆ ವ್ಯವಸ್ಥೆ ಇಲ್ಲ. ಯಾಕೆಂತ ಹೇಳಿದ್ರೆ ಚಿಕ್ಕು ಇಲ್ಲಿ ಬೆಳೆಯುವ ವ್ಯಾವಹಾರಿಕವಾಗಿ ಅಥವಾ ವಾಣಿಜ್ಯವಾಗಿ ನಾವು ಬೆಳೆಯುವಂಥ ಬೆಳೆಯ ಇದರಲ್ಲಿ ನಾವು ಅಷ್ಟೊಂದು ಹೆಚ್ಚು ಅದಕ್ಕೆ ಆದ್ಯತೆಯನ್ನು ಕೊಡ್ತಿಲ್ಲ. ಕಾರಣಗಳು ಬೇರೆ ಬೇರೆ ರೀತಿಯಲ್ಲಿ. ಹಾಗಾಗಿ ನಾನು ಹೇಳಿದ ರೀತಿಯಲ್ಲಿ ಬೀಜದಿಂದ ಪುನಃ ಬೀಜ ಉತ್ಪಾದನೆ ಅಂದರೆ ಇಡೀ ಸೈಕಲ್. ಈಗ ಬೀಜದಿಂದ ಗಿಡ ಉತ್ಪಾದನೆ ಆಗ್ತದೆ, ಗಿಡದಿಂದ ಮತ್ತೆ ಗಿಡ ಬೆಳವಣಿಗೆ ಆಗ್ತದೆ, ಹಣ್ಣು ಇತ್ಯಾದಿಗಳು ಉತ್ಪಾದನೆ ಆಗ್ತದೆ, ಹಣ್ಣನ್ನು ನಾವು ಕೊಯ್ಲು ಮಾಡ್ತೇವೆ, ಕೊಯ್ಲು ನಂತರ ಅದನ್ನು ಮಾರುಕಟ್ಟೆ ಮಾಡ್ತೇವೆ. ಈ ಮಧ್ಯದಲ್ಲಿ ಕೂಡ ಅದನ್ನು ಸಂಸ್ಕರಣೆ ಇತ್ಯಾದಿ ಅದಕ್ಕೆ ಏನು ನಾವು ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತೇವೆ, ಅದರ ಮೌಲ್ಯವನ್ನು ಉನ್ನತೀಕರಿಸುವಂಥ ಕ್ರಿಯೆ ಮಾಡ್ತೇವೆ. ಇದನ್ನೆಲ್ಲ ಮಾಡ್ತೇವೆ. ಮಾರುಕಟ್ಟೆ ವ್ಯವಸ್ಥೆ ಮಾಡ್ತೇವೆ. ಮಾರುಕಟ್ಟೆ ವ್ಯವಸ್ಥೆ ಮಾಡಿದ ನಂತರ ಪುನಃ ಬೀಜೋತ್ಪಾದನೆ ಮಾಡುವಂಥ ವ್ಯವಸ್ಥೆಗಳು. ಇಷ್ಟು ಒಂದು ಇಡೀ ಚಕ್ರಕ್ಕೆ ಪೂರ್ತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತಾವು ಯಾವುದೇ ಸಂದರ್ಭಗಳಲ್ಲಿ ಇಲಾಖೆಯಿಂದ ತಾವು ಅವಕಾಶವನ್ನು ನಿರೀಕ್ಷಣೆ ಮಾಡಬಹುದು ಮತ್ತು ಸರ್ಕಾರದ ಏನು ಸೌಲಭ್ಯಗಳಿದೆ ಅದನ್ನು ತಾವು ಪಡ್ಕೊಳ್ಳಿಕ್ಕೆ ನಾವು ಮಾಡ್ಬೋದು. ಆದರೆ ಇದೆಲ್ಲದಕ್ಕೂ ತಮ್ಮಿನಲ್ಲಿ ಯೋಚನೆ ಮತ್ತು ಯೋಜನೆ ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಸಡನ್ನಾಗಿ ನೀವು ಬಂದು ನಮ್ಮ ಹತ್ರ ಇಂಥ ನನಗೆ ಕಾರ್ಯಕ್ರಮಕ್ಕೆ ಬೇಕು ಅಂತ ಹೇಳಿದರೆ ಸರ್ಕಾರ ಹೇಗೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಒಂದು ಸೀಮಿತ ಅನುದಾನದ ರೀತಿಯಲ್ಲಿ ಆ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇರ್ತದೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಒಂದೇ ವರ್ಷದಲ್ಲಿ ಸಿಗ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಹತ್ರ ಯೋಚನೆ ಮತ್ತು ಯೋಜನೆ ಇದ್ದರೆ ಸರ್ಕಾರದಿಂದ ಇಲಾಖೆಯ ಮೂಲಕ ನಾವು ಆ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಟ್ಲೀಸ್ಟ್ ಈ ವರ್ಷ ನಮಗೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷಕ್ಕೆ ನಾವು ಅದನ್ನು ಆ ಕಾರ್ಯಕ್ರಮದಲ್ಲಿ ಸಹ ಒಂದು ಆರ್ಥಿಕ ಬೆಂಬಲವನ್ನು ನಾವು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ನಾನು ಇದಕ್ಕೆ ಯಾಕೆ ನಿಮಗೆ ಪ್ರಾಥಮಿಕವಾಗಿ ಹೇಳಿದೆ ಅಂತಂದರೆ ಇವತ್ತು ನಾನೀಗ ಸುಮಾರಷ್ಟು ಕಾರ್ಯಕ್ರಮಗಳ ವಿಚಾರವಾಗಿ ನಾನು ಹೇಳುವಾಗ ನಿಮಗೆ ಕೆಲವು ಅನುಭವಕ್ಕೆ ಬರ್ತದೆ ಇದೆಲ್ಲ. ಈಗ ಪ್ರಾಥಮಿಕವಾಗಿ ನಾವು ಒಂದು ಹೇಗೆ ಅಂತ ಹೇಳಿದ್ರೆ ನನ್ನ ಹತ್ರ ಕೃಷಿ ಭೂಮಿ ಇದೆ. ನಾನು ಇದರಲ್ಲಿ ತೋಟಗಾರಿಕಾ ಬೆಳೆಯನ್ನು ಬೆಳೀಬೇಕು. ಪ್ರಮುಖವಾಗಿ ಇಲ್ಲಿ ಬೆಳೀಬೇಕು ಅಂತೇಳಿ ಬಂದಾಗ ನಮಗೆ ಬೇಕಾಗುವಂಥದ್ದು ಏನು ಅಂತ ಹೇಳಿದರೆ ನೀರಿನ ವ್ಯವಸ್ಥೆ. ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಸಹಯೋಗದಲ್ಲಿ ಮೊದಲ 5 ಎಕರೆ ಪ್ರದೇಶದ ತನಕ ತಾವು ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದಿದ್ರೆ ಸರ್ಕಾರದಿಂದ ಆರ್ಥಿಕ ನೆರವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಿದೆ. 5 ಎಕರೆ ನಂತರ ಉಳಿದ 12.5 ಎಕರೆ ತನಕ ಅಂದರೆ ಉಳಿದ 7.5 ಎಕರೆ ಪ್ರದೇಶಕ್ಕೆ 45% ಸಹಾಯಧನದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಮೊದಲನೇದಕ್ಕೆ 75% ಸಹಾಯಧನ ತಮಗೆ ಸಿಗ್ತದೆ, ನಂತರ 45% ಸಹಾಯಧನ ತಮಗೆ ಸಿಗ್ತದೆ. ಇದು ಎಲ್ಲ ಕೃಷಿಕರಿಗೂ ಇದರಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಇಲಾಖೆಯಿಂದ ಆಗುವಂಥ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಏನು ನಮ್ಮ ಹತ್ರ APL ಇರಬೇಕು, BPL ಇರಬೇಕು ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು, ಈ ಥರದ ಯಾವುದೇ ನಿರ್ಬಂಧಗಳು ಇಲ್ಲ. ಯಾರಿಗೆ ಜಮೀನುಂಟು, ಯಾರಿಗೆ ಬೆಳೀಲಿಕ್ಕೆ ಆಸಕ್ತಿ ಉಂಟು, ಯಾರು ಅದಕ್ಕೆ ಆ ಸೌಲಭ್ಯವನ್ನು ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಇಚ್ಛಾಶಕ್ತಿ ಉಂಟು, ಅವರು ಮುಂದೆ ಬಂದು ಆ ಯೋಜನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಟ್ಟುಪಾಡುಗಳು ಇತ್ಯಾದಿ ನಿಯಮಗಳನ್ನು ರೂಪಣೆ ಮಾಡಿದ್ದಾರೆ ಸರ್ಕಾರದ ಇದರ ಹಂತಗಳಲ್ಲಿ ಕೂಡ. ಏನು ಅಂತ ಹೇಳಿದ್ರೆ ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಲಿಕ್ಕೆ ಯಾವ್ಯಾವ ಕಂಪನಿಗಳು ಅದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅವರನ್ನು ನೋಟಿಫೈ ಮಾಡಿದ್ದಾರೆ. ತಾವು ಆ ಕಂಪನಿಗಳನ್ನು ನಿಮಗೆ ಯಾವುದು ಸ್ವಾತಂತ್ರ್ಯ ಇದೆ, ಏನು ಹೇಳಿದ್ರೆ ಆಯ್ಕೆ ಮಾಡಿಕೊಳ್ಳೋದು ಸ್ವಾತಂತ್ರ್ಯ ಇದೆ, ಅವರ ಮೂಲಕ ಆ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿ ಇಲಾಖೆಗೆ ತಾವು ವರದಿಯನ್ನು ನೀಡಿದ ನಂತರ ಸಹಾಯಧನವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಕೊಡುವಂಥ ವ್ಯವಸ್ಥೆ ಇರುವಂಥದ್ದು ಇದರಲ್ಲಿ. ಹಾಗಾಗಿ ಇದರಲ್ಲಿ ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ
ಇಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ಎರಡೂ ಯೋಜನೆಗಳ ಫಲವನ್ನು ತಾವು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಇದನ್ನು ಬಳಸ್ಕೊಳ್ಳಿ. ಒಂದು. ಎರಡನೇದು, ಈಗ ನಾನು ನೀರಾವರಿ ವ್ಯವಸ್ಥೆ ನನ್ನ ಹತ್ರ ಬೋರ್ವೆಲ್ ಅಥವಾ ಇದು ಯಾವುದೂ ಇಲ್ಲ, ಒಂದು ಗುಡ್ಡಗಾಡು ಪ್ರದೇಶದ ರೀತಿಯಂತಹ ಒಂದು ಜಾಗ ಅದು. ಆದರೆ ಪ್ರಕೃತಿದತ್ತವಾಗಿ ನಮಗೆ ವರ್ಷದಲ್ಲಿ 4-5 ತಿಂಗಳು ಮಳೆ ಬರ್ತದೆ, 6 ತಿಂಗಳು. ಈ ಬರುವಂತಹ ಮಳೆ ನೀರನ್ನು ನಾನು ಬಳಸ್ಕೊಂಡು ಬೆಳೆ ಬೆಳೆಯುತ್ತೇನೆ. ಯಾವ್ದು ಬೆಳೆಯುತ್ತೇನೆ? ಹೆಚ್ಚು ನೀರು ಬೆಳೆಯುವಂಥ ಬೆಳೆ ಬೆಳೀಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಆ ರೀತಿಯ ವ್ಯವಸ್ಥೆ ಅಡಿಯಲ್ಲಿ ನಾವು ಅದಕ್ಕೆ ಏನಂತ ಹೇಳ್ತೇವೆ ಅಂದರೆ ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಹೇಳಿದ್ರೆ, ಪ್ರೊಟೆಕ್ಟಿವ್ ಇರಿಗೇಷನ್ ಅದು ಬದುಕುಳಿಬೇಕಾದ್ರೆ ಕೊಡುವಂತಹ ನೀರಾವರಿ ವ್ಯವಸ್ಥೆ ಅಂತ ಹೇಳುವಂಥದ್ದು ಇದ್ದಲ್ಲಿ. ಸೊ ಅಂತ ಇದಕ್ಕೆ ಬಂದಾಗ ಒಂದು ಕೃಷಿ ಹೊಂಡದ ರೀತಿಯಲ್ಲಿ ತಾವು ನೀರು ಸಂಗ್ರಹಣಾ ಘಟಕವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಇಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅನ್ವಯ ಆಗ್ತದೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅನ್ವಯ ಆಗ್ತದೆ. ಇಲ್ಲಿ ಮಿಷನ್ ಯೋಜನೆ ಅಡಿಯಲ್ಲಿ 20 ಮೀಟರ್ ಉದ್ದ, 20 ಮೀಟರ್ ಅಗಲ, 3 ಮೀಟರ್ ಆಳ, ಅಂದರೆ 10 ಅಡಿ ಆಳದ ನೀವು ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಬೇಕು. ಅದರಲ್ಲಿ ನೀರು ಸಂಗ್ರಹಣೆ ಮಾಡಲಿಕ್ಕೆ ನೀವು ಅದಕ್ಕೆ ಲೈನಿಂಗನ್ನು ಕೊಡಬೇಕು. ಲೈನಿಂಗನ್ನು ಕೊಡಬೇಕಾದ್ರೆ ನಿಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಇದು ಲೈನಿಂಗನ್ನು ಕೊಡ್ಬೋದು, ಇಲ್ಲ ನೀವು ಕಲ್ಲು ಕಟ್ಟಿ ಕೂಡ ಮಾಡ್ಬೋದು, ಇಲ್ಲ ನಾನು ಕಾಂಕ್ರೀಟ್ ಹಾಕಿ ಅದನ್ನು ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ಕಲ್ಲು ಕಟ್ಟಿ ಮತ್ತು ಕಾಂಕ್ರೀಟ್ ಮಾಡುವಂಥದ್ದು ಸಣ್ಣ ಮಟ್ಟಿನವರಿಗೆ ಸಾಧ್ಯ ಆಗದಿರುವಂಥ ವ್ಯವಸ್ಥೆ ಅಲ್ಲ ಅದು. ಹಾಗಾಗಿ ಪ್ಲಾಸ್ಟಿಕ್ ಲೈನಿಂಗ್ ಸುಲಭವಾಗಿ ಆಗುವಂಥದ್ದು. ಇದಕ್ಕೆ ಸರ್ಕಾರದ ಆ ಕಾರ್ಯಕ್ರಮದ ಘಟಕ ಇದರ ಪ್ರಕಾರ ನಮಗೆ 1.5 ಲಕ್ಷ ರೂಪಾಯಿ ವೆಚ್ಚ ಆಗ್ತದೆ ಅಂತೇಳಿ ಒಂದು ಅಂದಾಜಿದೆ. ಇದಕ್ಕೆ 50% ಇದರಲ್ಲಿ ಆರ್ಥಿಕ ಬೆಂಬಲವನ್ನು 75,000 ತನಕ ಕೊಡುವಂಥ ವ್ಯವಸ್ಥೆ ಇಲಾಖೆ ಯೋಜನೆ ಅಡಿಯಲ್ಲಿದೆ. ಅದೇ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಗೆ ಬಂದಾಗ ಅದಕ್ಕಿಂತ ದೊಡ್ಡ ಮಟ್ಟಿನ ಒಂದು ಕೃಷಿ ಹೊಂಡಗಳನ್ನು ವಿಧಾನ ಅದೇ, ಆದರೆ ದೊಡ್ಡ ಮಟ್ಟಿನ ಕೃಷಿ ಹೊಂಡಗಳು 39 ಮೀಟರ್ ಉದ್ದ, 39 ಮೀಟರ್ ಅಗಲ, 3 ಮೀಟರ್ ಆಳದ್ದು. ಇದಕ್ಕೆ ಸುಮಾರು 5,80,000 ಖರ್ಚಾಗ್ತದೆ. 2,60,000 ತನಕ ತಮಗೆ ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ರೀತಿಯನ್ನು ಹೇಗೆ ಕೂಡ ಅಷ್ಟೇ ತಾವು ಮುಂಚಿತವಾಗಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿಕೊಂಡು ಇಲಾಖೆಯಿಂದ ಕಾರ್ಯಾದೇಶವನ್ನು ಪಡ್ಕೊಂಡು ತಾವು ಅದನ್ನು ಅನುಷ್ಠಾನಗೊಳಿಸಬೇಕು. ಅನುಷ್ಠಾನಗೊಳಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟು ತಾವು ಆ ಸಹಾಯಧನವನ್ನು ತಮ್ಮ ಬ್ಯಾಂಕ್ ಖಾತೆಗೆ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ನೀರಾವರಿ ವ್ಯವಸ್ಥೆಗೆ ಇದಾದರೆ ಇನ್ನು ಬೆಳೆ ಬೆಳೀಬೇಕು. ಬೆಳೆ ಬೆಳಿಬೇಕು ಅಂತೇಳಿ ಅಂದರೆ ಯಾವ ಬೆಳೆಯನ್ನು ಬೆಳಿಬೇಕು ಅಂತ ಹೇಳುವಂಥದ್ದು. ಇಲ್ಲಿ ಪ್ರಧಾನವಾಗಿ ಕಂಡುಬರುವಂಥದ್ದು ನಮಗೆ ಅಡಿಕೆ. ಆದರೆ ಅಡಿಕೆ ಪ್ರದೇಶ ವಿಸ್ತರಣೆಗೆ ಈ ಯೋಜನೆಗಳ ಅಡಿಯಲ್ಲಿ ಅವಕಾಶ ಇಲ್ಲ. ಆಗ ಇಲ್ಲವೇ ಇಲ್ಲ ಅಂತೇಳಿ ಅಲ್ಲ, ಇದೆ, ಅದು ಬೇರೆ ಇದೆ. ಏನು ಅಂತ ಹೇಳಿದರೆ ನಿಮಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೀವು BPL ಕುಟುಂಬಗಳಾಗಿದ್ದರೆ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಟುಂಬಗಳಾಗಿದ್ದರೆ ಅಥವಾ ಇನ್ನೂ ಕೆಲವು ಕಂಡೀಷನ್ಗಳೇನು ಅಂತ ಹೇಳಿದರೆ ಪ್ರಧಾನವಾಗಿ ಮಹಿಳಾ ಪ್ರಧಾನವಾದ ಕುಟುಂಬ ಅಥವಾ ಲ್ಯಾಂಡ್ ಗ್ರ್ಯಾಂಟ್ ಆ್ಯಕ್ಟ್ ಪ್ರಕಾರ ಮಂಜೂರಾದಂಥ ಜಮೀನಿನಲ್ಲಿ ತಾವು ಅದನ್ನು ಅಭಿವೃದ್ಧಿಪಡಿಸ್ತೀರಿ. ಇದು ಯಾವುದೂ ಇಲ್ಲ ಅಂತ ಹೇಳಿದರೆ ಕನಿಷ್ಠ ತಾವು ಸಣ್ಣ ರೈತ ಸರ್ಟಿಫಿಕೇಟನ್ನು ಕಂದಾಯ ಇಲಾಖೆಯಿಂದ ಪಡ್ಕೊಂಡು ಬಂದಾಗಿದ್ದರೆ ಆ ಯೋಜನೆ ಅಡಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಡಿಕೆ ಬೆಳೆಯನ್ನು ಬೆಳೀಲಿಕ್ಕೆ ಕೂಡ ಅವಕಾಶಗಳನ್ನು ಕೊಟ್ಟಿದ್ದೇವೆ. ಇದರ ಹೊರತು ಬಾಕಿ ಇಲಾಖೆಯ ಇತರ ಯೋಜನೆಗಳಲ್ಲಿ ಅಡಿಕೆಯನ್ನು ಹೊರತುಪಡಿಸಿ ತಮಗೆ ಬಾಳೆ, ಅನಾನಸ್ಸು ದಂತಹ ಹಣ್ಣು ಬೆಳೆಗಳು ಇಲ್ಲಿ ಪ್ರಧಾನವಾಗಿ ಬೆಳೆಯುವಂಥದ್ದು. ಇನ್ನು ಕಾಳುಮೆಣಸು, ಕೊಕ್ಕೋ, ಗೇರು ಸಾಮಾನ್ಯವಾಗಿ ಇಲ್ಲಿ ಬೆಳೆಯುವಂಥ ತೋಟಗಾರಿಕಾ ಬೆಳೆಗಳು. ಇದರ ಹೊರತಾಗಿ ಇದು ಏನು ಅಂತೇಳಿದರೆ ಇತ್ತೀಚೆಗೆ ವಿಶೇಷವಾಗಿ ಕೆಲವು ಹಣ್ಣಿನ ಬೆಳೆಗಳು ಬರ್ತಾ ಇದೆ. ರಾಂಬುಟಾನ್ ಇರ್ಬೋದು, ಡ್ರ್ಯಾಗನ್ ಫ್ರೂಟು, ಮೈನರ್ ಇದು ಮ್ಯಾಂಗೋಸ್ಟೀನ್ ಇರ್ಬೋದು, ಹಲಸು ಇರ್ಬೋದು, ಹನುಮಾನ್ ಫಲ ಇತ್ಯಾದಿಗಳನ್ನು ಬೆಳೆಯುವಂಥದ್ದಕ್ಕೆ ಈ ಯೋಜನೆಯ ಅವಕಾಶಗಳನ್ನು ತಾವು ಬಳಸ್ಕೊಳ್ಬೋದು. ಇಲ್ಲಿ ಆಯಾಯ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಸಹಾಯಧನದ ಭಿನ್ನತೆ ಕೂಡ ಬೇರೆ ಬೇರೆ ಇದೆ. ಇದರಲ್ಲಿ ನಿಮಗೆ ಬಾಳೆಯಲ್ಲಿ 2.5 ಎಕರೆ ಅಂದರೆ 1 ಹೆಕ್ಟೇರ್ ಹೇಳುವಂಥದ್ದು ಸಾಮಾನ್ಯ ಮಾನದಂಡ. ನಮ್ಮ ಒಂದು ಸಹಾಯಧನಕ್ಕೆ ಲೆಕ್ಕಾಚಾರಕ್ಕೆ ಬಂದಾಗ 1 ಹೆಕ್ಟೇರಿಗೆ 19,000 ರೂಪಾಯಿ ಸಹಾಯಧನ ಬಾಳೆ ಬೆಳೆಯಲ್ಲಿ ಸಿಗ್ತದೆ. ಅದರಲ್ಲಿ ಪುನಃ ಕಂದು ಅಂದರೆ ಗೆಡ್ಡೆಯನ್ನು ಉಪಯೋಗ ಮಾಡಿಕೊಂಡು ಬೆಳೆದ್ರೆ ಅಷ್ಟು. ಅದೇ ನೀವು ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿಯನ್ನು ಉಪಯೋಗ ಮಾಡಿಕೊಂಡು ಬೆಳೆದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸುಮಾರು 24,000 25,000 ತನಕ ತಮಗೆ ಅವಕಾಶ ಸಹಾಯಧನ ಪಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ಅದೇ ಅನಾನಸು ಬೆಳೆಗೆ ಬಂದ 26,500 ರೂಪಾಯಿಯನ್ನು ಅವಕಾಶವನ್ನು ಸಹಾಯಧನವನ್ನು ಕೊಟ್ಟಿದ್ದಾರೆ. ಇನ್ನು ಗೇರು ಗಿಡಗಳಿಗೆ ಸಂಬಂಧಪಟ್ಟಂತೆ ಬಂದಾಗ 1 ಹೆಕ್ಟೇರಿಗೆ 20,000 ರೂಪಾಯಿ ಅನುದಾನವನ್ನು 3 ವರ್ಷಗಳಲ್ಲಿ ಕೊಡುವಂಥ ರೀತಿಯಲ್ಲಿದೆ. ಸೊ ಅದೇ ರೀತಿ ಬೇರೆ ಬೇರೆ ಬೆಳೆಗಳಿಗೆ ಸಂಬಂಧ ಮೈನರ್ ಫ್ರೂಟ್ಸ್ಗೆ ಸಂಬಂಧಪಟ್ಟಂತೆ 18,000 ರೂಪಾಯಿ ಇದೆ. 30,000 ರೂಪಾಯಿಯ ವಿವಿಧ ಏನು ಘಟಕ ವೆಚ್ಚಗಳು ಬೇರೆ ಬೇರೆ ರೀತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಎಷ್ಟು ಸಾಂದ್ರತೆಯಲ್ಲಿ ನೀವು ಬೆಳೀತೀರಿ ಹೇಳುವಂಥದ್ರ ಮೇಲೆ ಈ ಘಟಕ ವೆಚ್ಚಗಳು ಬದಲಾವಣೆ ಆಗ್ತದೆ. ಸೊ ಈ ಎಲ್ಲ ಸಹಾಯಧನವನ್ನು ತಾವು ಅನುಷ್ಠಾನ ಮಾಡಿದ ನಂತರ ತಮ್ಮ ಬ್ಯಾಂಕ್ ಖಾತೆಗೆ ಕೊಡುವಂಥ ವ್ಯವಸ್ಥೆ ಇರುವಂಥದ್ದು. ಮೊದಲಿಗೆ ಮುಂಗಡವಾಗಿ ಯಾವುದೇ ಇದರಲ್ಲಿ ಕೊಡುವಂಥದ್ದು ರೀತಿಯಲ್ಲಿ ಇಲ್ಲ. ಹಾಗಂತೇಳಿ ಆಗ
ನಮ್ಮ ವೇದಾವತಿ ಮೇಡಮ್ ಅವರು ಕೇಳ್ತಾ ಇದ್ರು, ನಿಮ್ಮಲ್ಲಿ ಗಿಡ ಯಾವುದು ಸಿಗ್ತದೆ ಅಂತ ಹೇಳಿದ್ರು. ತೋಟಗಾರಿಕೆ ಇಲಾಖೆಯಲ್ಲಿ 2000 ಸುಮಾರು 12-13 ನಂತರ ಆ ಯೋಜನೆಗಳ ಅನುಷ್ಠಾನ ಕ್ರಮದಲ್ಲಿ ಬದಲಾವಣೆ ಆಗಿದೆ. ಈಗ ಹೇಗೆ ಅಂತ ಹೇಳಿದರೆ, ಹಿಂದೆ ಇತ್ತು ಸಹಾಯಧನದ ಇದರಲ್ಲಿ ನಾವು ಇಲಾಖೆಯಲ್ಲಿ ಗಿಡಗಳನ್ನು ಖರೀದಿ ಮಾಡಿಕೊಂಡು ನಿಮಗೆ ನೇರವಾಗಿ ಗಿಡಗಳನ್ನು ಕೊಡುವಂಥ ವ್ಯವಸ್ಥೆ ಇತ್ತು. ಈಗ ಹಾಗಿಲ್ಲ, ನಿಮಗೆ ಗಿಡಗಳನ್ನು ತಕೊಂಡು ಬಂದು ಹಾಕ್ಕೊಳ್ಳುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಸರ್ಕಾರದ ಇದರ ಮಾರ್ಗಸೂಚಿ ಪ್ರಕಾರ. ನೀವು ಗಿಡಗಳನ್ನು ಹಾಕ್ಕೊಳ್ಬೇಕು, ಹಾಕಿಕೊಂಡ ಬಗ್ಗೆ ದಾಖಲೆಗಳನ್ನು ಇಲಾಖೆ ಕೊಟ್ಟರೆ ಸಹಾಯಧನವನ್ನು ಪೂರ್ತಿ ನಿಮ್ಮ ಬ್ಯಾಂಕ್ ಖಾತೆಗೆ ಕೊಡುವಂಥ ವ್ಯವಸ್ಥೆ ಇದರಲ್ಲಿ ಮಾಡಿದ್ದೇವೆ. ಹಾಗಂತೇಳಿ ಕೆಲವು ಬೆಳೆಗಳಿಗೆ ಸಂಬಂಧಪಟ್ಟಂತೆ, ಉದಾಹರಣೆಗೆ ಮಲ್ಲಿಗೆ ಬೆಳೆ ಪ್ರದೇಶ ವಿಸ್ತರಣೆ, ಹೂವಿನ ಬೆಳೆಯಲ್ಲಿ ನಮ್ಮಲ್ಲಿ ಮಲ್ಲಿಗೆ ಬೆಳೆ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮ ಮಾಡ್ತೇವೆ. ಯಾಕೆಂದರೆ ಅದೊಂದೇ ಇಲ್ಲಿ ಆಗುವಂಥ ರೀತಿಯಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇರುವಂಥ ವ್ಯವಸ್ಥೆ ಏನು ಅಂತ ಹೇಳಿದರೆ, 1/2 ಎಕರೆ 1 ಎಕರೆ ಯಾರೂ ಮಲ್ಲಿಗೆ ಗಿಡ ತೋಟ ಮಾಡೋದಿಲ್ಲ. ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ, 5 ಸೆನ್ಸ್ 10 ಸೆನ್ಸ್ ಜಾಗದಲ್ಲಿ ನಾವು ಮಲ್ಲಿಗೆ ಕೃಷಿಯನ್ನು ಮಾಡ್ತೇವೆ. ಹಾಗಾಗಿ ಮಲ್ಲಿಗೆ ಕೃಷಿಯನ್ನು ಮಾಡೋದಕ್ಕೆ ಮಾತ್ರ ಇಲಾಖೆಯ ಒಂದು ಘಟಕ ವೆಚ್ಚದಲ್ಲಿ ಇರುವಂಥ ಪೂರ್ತಿ ಮೊತ್ತದಲ್ಲಿ ನಿಮಗೆ ಗಿಡಗಳನ್ನು ನಾವು ಇಲಾಖೆಯಿಂದ ಕೊಡುವಂಥ ವ್ಯವಸ್ಥೆ ಮಾತ್ರ ಅದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇದೆ. ಅಲ್ಲಿ ನೀವು 5 ಸೆನ್ಸ್ 10 ಸೆನ್ಸಿಗೆ ಕೂಡ ನಾವು ಗಿಡಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. 15 ಗಿಡ ಇರ್ಬೋದು, 25 ಗಿಡದಿಂದ 50 ಗಿಡ ತನಕ. ನಾವು ಬಹುಶಃ 25 ಗಿಡಕ್ಕಿಂತ ಜಾಸ್ತಿ ಮಾಡುವಂಥದ್ದು ಈಗಿನ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಬಹಳ ಕಷ್ಟ. ಯಾಕೆಂತ ಹೇಳಿದ್ರೆ ಇರುವಂಥ ಕುಟುಂಬದ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಕ್ಕಳು ಇಷ್ಟೇ ಇರುವಂಥದ್ದು. ಹಾಗಿರುವಾಗ ಅದಕ್ಕೆ ಬೇಕಾದಂತಹ ಒಂದು ಬೆಳೆ ಬಂದ ನಂತರ ಅದನ್ನು ನಿರ್ವಹಣೆ ಮಾಡಬೇಕು, ಅದನ್ನು ಇದು ಮಾಡಬೇಕಾದ ಸಂದರ್ಭಗಳಲ್ಲಿ ನಾವು ಬೇರೆ ಕೂಲಿಯವರನ್ನು ಅವಲಂಬನೆ ಮಾಡಿಕೊಂಡು ಮಾಡುವಂಥದ್ದಕ್ಕೆ ದೃಷ್ಟಿಯಲ್ಲಿ ಹೋಗುವಂಥದ್ದು ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಕೃಷಿಕರು ತಾವು ಅದನ್ನು ಉಪಯೋಗ ಮಾಡ್ಕೊಳ್ಬೋದು ಹೇಳುವಂಥ ಒಂದು ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಬೆಳೆ ಬೆಳೆಯುವುದಕ್ಕೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಬೆಳೆ ಬೆಳೆದಾದ ನಂತರ ನಾವು ಬೆಳೆಯುವ ಹಂತದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಬರ್ತದೆ, ಕೆಲವು ಕೀಟ ರೋಗಗಳ ಬಾಧೆ ಇರ್ಬೋದು ಇತ್ಯಾದಿಗಳು. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಕೆಲವು ಕಾರ್ಯಕ್ರಮಗಳು ಬರ್ತದೆ. ರಾಜ್ಯ ಸರ್ಕಾರದಿಂದ ತೋಟಗಾರಿಕಾ ಬೆಳೆಗಳಲ್ಲಿ ಕೀಟ ರೋಗ ನಿರ್ವಹಣೆ ಅಂತ ಹೇಳುವಂಥದ್ದು ಹಿಂದಿನಿಂದ ತಮಗೆ ಗೊತ್ತು. ತೋಟಗಾರಿಕೆ ಇಲಾಖೆ ಗೊತ್ತರೆ ಮೈಲ್ತುತ್ತು ಕೊಡ್ತಿದ್ರು. ತೋಟಗಾರಿಕೆ ಇಲಾಖೆಯಲ್ಲಿ ಮೈಲ್ತುತ್ತು ಕೊಡ್ತಿದ್ರು. ಈಗ ಮೈಲ್ತುತ್ತು ನೀವು ಹಾಕಿ ಸಿಂಪರಣೆ, ಅಡಿಕೆ ತೋಟಕ್ಕೆ ಸಿಂಪರಣೆ ಮಾಡಿದರೆ ಅದಕ್ಕೆ ಸಹಾಯಧನವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಕೊಡುವಂಥ ವ್ಯವಸ್ಥೆ ಇದೆ. ಸೊ ಅದು ಮೈಲ್ತುತ್ತಿಗೆ ಅಂತೇಳಿ ಅಲ್ಲ, ಬೇರೆ ಬೇರೆ ನೀವು ಗಿಡಗಳಿಗೆ ಸಂಬಂಧಪಟ್ಟಂತೆ ಆ ರೀತಿಯ ಒಂದು ಏನಾದರೂ ನೀವು ಕ್ರಮಗಳನ್ನು ನೀವು ಮಾಡಿದಾಗ ಅದರ ದಾಖಲೆ ಆಧಾರದ ಮೇಲೆ ಸಹಾಯಧನದ ಒಂದು ವ್ಯವಸ್ಥೆಯನ್ನು ಕೊಡುವಂಥದ್ದು ಆ ಯೋಜನೆ ಅಡಿಯಲ್ಲಿ ತಾವು ಪಡ್ಕೊಳ್ಬೋದು. ಬೆಳೆ ಬೆಳೆದ ನಂತರ ನಾವು ಏನು ಮಾಡಬೇಕು, ಕೊಯ್ಲು ಮಾಡಲಿಕ್ಕೆ ಹೋಗ್ತೇವೆ. ಕೊಯ್ಲು ಮಾಡುವ ಹಂತಕ್ಕಿಂತ ಮೊದಲು ಇನ್ನೂ ಒಂದಿದೆ. ಏನು ಅಂತ ಹೇಳಿದರೆ, ಬೆಳೆ ಬೆಳಿಬೇಕಾದ ಹಂತದಲ್ಲಿ ಇವತ್ತು ಕೃಷಿ ಪದ್ಧತಿಯಲ್ಲಿ ಏನಾಗಿದೆ, ಇವತ್ತು ಕೂಲಿ ಕಾರ್ಮಿಕರ ಕೊರತೆ ತುಂಬ ನಾವು ಕಾಣ್ತಾ ಇದ್ದೇವೆ. ನಮಗೆ ಸರಿಯಾಗಿ ಸಮಯಕ್ಕೆ ಆಗಬೇಕು, ಆದರೆ ಆ ಸಮಯಕ್ಕೆ ಸರಿಯಾಗಿ ವ್ಯವಸ್ಥೆ ಸಿಗುವುದಿಲ್ಲ. ಸೊ ಇಂಥ ದೃಷ್ಟಿಯಲ್ಲಿ ನಾವು ಆದಷ್ಟು ಸಾಮಾನ್ಯವಾಗಿ ನಮ್ಮ ವ್ಯವಸ್ಥೆಯಲ್ಲಿ ನಾವು ಮಾಡಲಿಕ್ಕೆ ಹೋಗುವಂಥದ್ದು ಹೇಗೆ ಅಂತ ಹೇಳಿದ್ರೆ ಯಂತ್ರೋಪಕರಣಗಳನ್ನು ಬಳಕೆ ಮಾಡುವಂಥದ್ದು. ಸೊ ಯಂತ್ರೋಪಕರಣಗಳನ್ನು ಬಳಕೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಸಬ್ಮಿಷನ್ ಆಫ್ ಮೆಕನೈಸೇಷನ್ ಅಂತ ಹೇಳುವಂಥ ಒಂದು ಯೋಜನೆ ಅಡಿಯಲ್ಲಿ ತಾವು 40% ಸಾಮಾನ್ಯ ವರ್ಗದವರಿಗೆ 40% ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರು ಮತ್ತು ಸಣ್ಣ ರೈತರಾಗಿದ್ದರೆ ತಮಗೆ 50% ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇಲಾಖೆಯಿಂದ ಬೇರೆ ಬೇರೆ ಕಂಪನಿಗಳನ್ನು ಎಂಪೆನಲ್ ಮಾಡಿದ್ದಾರೆ, ಅವರ ಕಂಪನಿಯ ಮಾಡೆಲ್ಗಳನ್ನು ಎಂಪೆನಲ್ ಮಾಡಿದ್ದಾರೆ. ನಮಗೆ ಯಾವುದು ಅಗತ್ಯ ಇದೆ, ಯಾವುದು ನನಗೆ ಅದರಲ್ಲಿ ಒಳ್ಳೆಯದಿದೆ ಅಂತ ಹೇಳುವಂಥ ಆಯ್ಕೆ ಸ್ವಾತಂತ್ರ್ಯ ತಮ್ಮದು. ಅದನ್ನು ಯಾವ ಕಂಪನಿಯಿಂದ ತಗೊಳ್ಬೇಕು ಹೇಳುವಾಗ ಆಯ್ಕೆ ಸ್ವಾತಂತ್ರ್ಯ ತಮ್ಮದು. ಅದನ್ನು ತಾವು ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ಲು ಇತ್ಯಾದಿಗಳನ್ನು ದಾಖಲೆಗಳನ್ನು ಇಲಾಖೆಗೆ ಕೊಟ್ಟಾಗ ಸಹಾಯಧನ ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅದನ್ನು ಕೂಡ ತಾವು ಬಳಕೆ ಮಾಡಬಹುದು. ವಿವಿಧ ರೀತಿಯ ಯಂತ್ರೋಪಕರಣಗಳಿದೆ ಅದರಲ್ಲಿ. ಇದು ತೆಂಗಿನ ಮರ ಹತ್ತುವ ಏಣಿ ಇರ್ಬೋದು, ಅಥವಾ ನಮಗೆ ಸ್ಪ್ರೇಯರ್ ಇರ್ಬೋದು, ಕೈಗಾಡಿ ಇರ್ಬೋದು, ಅಥವಾ ನಮಗೆ ಬೇಕಾಗಿರುವಂಥ ರೀತಿಯಲ್ಲಿ ಈಗ ಏನು ಕಾರ್ಬನ್ ಫೈಬರ್ ದೋಟಿ ಬರ್ತಾ ಇದೆ ಅಂಥದ್ದಿರ್ಬೋದು, ಬೇರೆ ಬೇರೆ ರೀತಿಯ ಸ್ಪ್ರೇಯರ್ಗಳಿರ್ಬೋದು, ಇನ್ನು ಅಡಿಕೆ ಸುಲಿಯುವಂಥ ಯಂತ್ರ, ತೆಂಗಿನ ಸುಲಿಯುವಂಥ ಯಂತ್ರ, ಬೇರೆ ಬೇರೆ ರೀತಿಯ ಯಂತ್ರೋಪಕರಣಗಳ ಲಭ್ಯತೆ ಇದೆ. ತಾವು ಅವುಗಳಲ್ಲಿರುವಂಥ ಅವಕಾಶವನ್ನು ಬಳಸ್ಕೊಳ್ಳಿಕ್ಕೆ ಯೋಜನೆಯನ್ನು ತಾವು ಮಾಡಬಹುದು. ಆ ನಂತರ ಕೊಯ್ಲು ಮಾಡಲಿಕ್ಕೆ ಹೋಗ್ತೇವೆ. ಕೊಯ್ಲು ಮಾಡುವ ಹಂತಗಳಲ್ಲಿ ಕೂಡ ತಮಗೆ ಯಂತ್ರೋಪಕರಣಗಳ ಅವಶ್ಯಕತೆ ಇರುವಂಥದ್ದಿದೆ, ಅವುಗಳನ್ನು ಆಲೋಚನೆ ಮಾಡಿ. ಇದರ ಹೊರತಾಗಿ ಕೊಯ್ಲು ಮಾಡಿದ ನಂತರ ನಮಗೆ ಇವತ್ತು ಆ ಮಾಡಿದಂತಹ ಉತ್ಪನ್ನವನ್ನು ನಾವೇನು ಮಾಡಬೇಕು, ಅದನ್ನು ಏನಾದರೂ ನಾವು ಅಲ್ಲಿಗೆ ಒಂದು ತಾತ್ಕಾಲಿಕವಾಗಿ ಅದನ್ನು ಇಟ್ಕೊಳ್ಳಿಕ್ಕಾದರೂ ಒಂದು ಜಾಗ ಇತ್ಯಾದಿಗಳು ಬೇಕು. ಹಾಗಿರುವಾಗ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಪ್ಯಾಕ್ ಹೌಸ್ ಹೇಳುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಪ್ಯಾಕ್ ಹೌಸ್ ಅಂತ ಹೇಳಿದ್ರೆ ನಮಗೆ ಜಾಗ ಇದೆ, ಕನಿಷ್ಠ 1 ಎಕರೆ ಆದರೂ ಇರಬೇಕಾಗ್ತದೆ. ಆ 1 ಎಕರೆ ಜಾಗದಲ್ಲಿ ನಾವು ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿದ್ವಿ. ಆ ಬೆಳೆಗಳನ್ನು ಕೊಯ್ದು ನಾವು ನೀಡಲಿಕ್ಕೆ ನಮಗೆ ಒಂದು ಕಟ್ಟಡ,
ಆ ಕಟ್ಟಡದಲ್ಲಿ ನನಗೆ ಅದಕ್ಕೆ ಬೇಕಾದಂಥ ತೂಕದ ಯಂತ್ರ ಮತ್ತು ಅದನ್ನು ತೊಳಿಲಿಕ್ಕೆ ಬೇಕಾದಂಥ ನೀರಿನ ವ್ಯವಸ್ಥೆ ಮತ್ತು ಇಡಲಿಕ್ಕೆ ಪ್ಲಾಸ್ಟಿಕ್, ಅದನ್ನು ಕೊಂಡೋಗಲಿಕ್ಕೆ ಪ್ಲಾಸ್ಟಿಕ್ ಕ್ರೇಟ್ ಇತ್ಯಾದಿಗಳನ್ನು ತಗೊಂಡು ಮಾಡುವಂಥದ್ದು. ಇದಕ್ಕೆ ಆ ರೀತಿಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ಮಾಡುವುದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸುಮಾರು 4 ಲಕ್ಷ ರೂಪಾಯಿಯ ವೆಚ್ಚ ಆಗ್ತದೆ. ಯಾಕೆಂದರೆ 9 ಮೀಟ್ರ್ 6 ಮೀಟ್ರ್ ಕಟ್ಟಡ 54 ಚದರ ಮೀಟರ್ನ ಕಟ್ಟಡ ಆಗಬೇಕು. ಆ ದೊಡ್ಡ ಕಟ್ಟಡ, ಅಷ್ಟು ದೊಡ್ಡ ಕಟ್ಟಡವನ್ನು ತಾವು ನಿರ್ಮಾಣ ಮಾಡಿ ವ್ಯವಸ್ಥೆಯನ್ನು ನೀವು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ 4 ಲಕ್ಷ ರೂಪಾಯಿ ಇದು ವೆಚ್ಚ ಆಗ್ತದೆ. ಅದಕ್ಕೆ 50% ಸಹಾಯಧನವಾಗಿ 2 ಲಕ್ಷ ರೂಪಾಯಿಯನ್ನು ಇಲಾಖೆಯಿಂದ ತಾವು ಆರ್ಥಿಕ ಬೆಂಬಲವನ್ನು ನಿರೀಕ್ಷೆ ಮಾಡಿ ತಗೊಳ್ಳಿಕ್ಕೆ ಅವಕಾಶಗಳಿದೆ. ಅದೇ ರೀತಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಫಾರ್ಮ್ ಗೇಟ್ ಅಂದರೆ ತೋಟದಲ್ಲಿಯೇ ಇಂತಹ ವ್ಯವಸ್ಥೆಯನ್ನು ನಾನು ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮಾತ್ರ 8 ಮೀಟ್ರ್ 5 ಮೀಟ್ರದ್ದು ಘಟಕವನ್ನು ಮಾಡಬೇಕು, ಅದೇ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅಲ್ಲಿ 2 ಲಕ್ಷ ರೂಪಾಯಿ ತಮಗೆ ಅದಕ್ಕೆ ವೆಚ್ಚ ಆದರೆ ನಿಮಗೆ 1 ಲಕ್ಷ ರೂಪಾಯಿಯ ಸಹಾಯಧನವನ್ನು ಆ ಯೋಜನೆಯಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಮಾಡಿದ್ದಾರೆ. ಇದು ಅದನ್ನು ಸ್ಟೋರೇಜ್ ಇತ್ಯಾದಿಗಳಿಗೆ. ಇನ್ನು ಈಗ ಉದಾಹರಣೆಗೆ ನಮಗೆ ಇರುವಂಥ ಉತ್ಪನ್ನವನ್ನು ನಾವು ಒಣಗಿಸಬೇಕಾದ್ರೆ ನಮ್ಮಲ್ಲಿ ನಾವು ಅಡಿಕೆಯನ್ನು ಒಣಗಿಸುವಂಥ ವಿಧಾನ ನಿಮಗೆ ಗೊತ್ತಿದೆ. ಏನು ಮಾಡ್ತೀರಿ, ತಾವೊಂದು ಪ್ಲಾಸ್ಟಿಕ್ ಇದ್ದು ಮನೆಯ ಥರ ಮಾಡಿಕೊಂಡು ಅದರಲ್ಲಿ ನೆಲದಲ್ಲಿ ಹಾಕುವಂಥದ್ದು ಮಾಡಿಕೊಂಡು ಒಣಗಿಸ್ತಾ ಇದ್ದೀರಿ. ಅಡಿಕೆನಿರ್ಬೋದು, ತೆಂಗಿರ್ಬೋದು ನಮ್ಮಲ್ಲಿ. ಆದರೆ ಇದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ತಾವು ಉನ್ನತ ಮಟ್ಟದಲ್ಲಿ ಒಣಗಿಸುವಂಥ ವ್ಯವಸ್ಥೆ, ಅದೇ ರೀತಿಯ ಸಿಸ್ಟಮ್. ಆದರೆ ಅದರ ಒಳಗಡೆ ಟ್ರೇ ಎಲ್ಲ ಇತ್ಯಾದಿಗಳು ಬಂದು ಟ್ರೇಯಲ್ಲಿ ತಾವು ಹಾಕಿ ಆ ಪದಾರ್ಥಗಳನ್ನು ಹಾಕಿ ಒಣಗಿಸುವಂಥ ವ್ಯವಸ್ಥೆ. ಆ ನಂತರ ಅದಕ್ಕೆ ಟೆಂಪರೇಚರ್, ಅದರ ಉಷ್ಣತೆಯನ್ನು ಕಾಪಾಡಲಿಕ್ಕೆ ಸೋಲಾರಿನ ಪ್ಯಾನಲನ್ನು ಉಪಯೋಗ ಮಾಡಿಕೊಂಡು ತಮಗೆ ಅದು ಉಷ್ಣತೆ ಕಾಪಾಡುವಂಥ ಒಂದು ವ್ಯವಸ್ಥೆಯನ್ನು ಅಳವಡಿಸ್ಕೊಂಡು ಮಾಡುವಂಥದ್ದಕ್ಕೆ ಇದಕ್ಕೆ ಸೋಲಾರ್ ಪಾಲಿಟನೆಲ್ ಡ್ರೈಯರ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ತಮಗೆ ಸುಮಾರು 6 ಲಕ್ಷ ರೂಪಾಯಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಖರ್ಚಾಗ್ತದೆ. ಅದಕ್ಕೆ 50% ದರದಲ್ಲಿ 2,28,000 ರೂಪಾಯಿಯನ್ನು ಸಹಾಯಧನವಾಗಿ ಪಡ್ಕೊಳ್ಳಿಕ್ಕೆ ಇಲಾಖೆ ಯೋಜನೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಾದರೆ ನಂತರ ನಾನು ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕರಣೆ ಮಾಡಬೇಕು. ನಾನು ಬೆಳೆದಂಥ ಬೆಳೆಯನ್ನು ಸಂಸ್ಕರಣೆ ಮಾಡುವಂಥದ್ದಕ್ಕಿದ್ರೆ ನಿಮಗೆ 40% ಸಹಾಯಧನದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ನಿಮ್ಮ ಆಲೋಚನೆಗಳೇನಿದೆ, ಈಗ ಉಪ್ಪಿನಕಾಯಿ ಇರ್ಬೋದು, ಈ ಬೇರೆ ಬೇರೆ ರೀತಿಯಾದಂಥ ಘಟಕಗಳನ್ನು ನಾನು ಮಾಡಬೇಕಾದ್ರೆ ನಾನು ಬೆಳೆದಂಥ ಉತ್ಪನ್ನವನ್ನು ಸಂಸ್ಕರಣೆ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಬೇಕಾದ ವ್ಯವಸ್ಥೆ, ಅದನ್ನು ಕ್ಲೀನಿಂಗ್ ಮಾಡುವಂಥದ್ದಿರ್ಬೋದು, ಗ್ರೇಡಿಂಗ್ ಮಾಡುವಂಥದ್ದಿರ್ಬೋದು, ಅದನ್ನು ತುಂಡು ಮಾಡುವಂಥದ್ದಿರ್ಬೋದು. ಅಂತೂ ಕೂಡ ಏನು ಅಂತ ಹೇಳಿದ್ರೆ ಆ ಪದಾರ್ಥದ ಮೂಲ ಸ್ವರೂಪ ಬದಲಾವಣೆ ಆಗದ ರೀತಿಯಲ್ಲಿ ನಾನು ಮಾಡುವಂಥದ್ದು. ಮೂಲ ಸ್ವರೂಪ ಬದಲಾವಣೆ ಆದರೆ ಅದಕ್ಕೆ ಬೇರೆ ಯೋಜನೆ ಇದರಲ್ಲಿ ಅವಕಾಶಗಳಿದೆ. ಮೂಲ ಸ್ವರೂಪ ಬದಲಾವಣೆ ಆಗದೆ ನಾವು ಪ್ರಾಥಮಿಕ ಹಂತದ ಸಂಸ್ಕರಣೆ ಅಂತೇಳಿ ಹೇಳ್ತೇವೆ. ಸೊ ಈ ರೀತಿಯ ಸಂಸ್ಕರಣಾ ಘಟಕವನ್ನು ಮಾಡಲಿಕ್ಕೆ 40% ಸಹಾಯಧನದಲ್ಲಿ ತಮಗೆ ಅವಕಾಶಗಳನ್ನು ಇದೆ. ಅದನ್ನು ಕೂಡ ತಾವು ಬಳಸ್ಕೊಳ್ಳಿಕ್ಕೆ ಇದೆ. ಇದಕ್ಕೆ ಮಾತ್ರ ಏನಂದರೆ ಮುಂಚಿತವಾಗಿ ಇಲಾಖೆಗೆ ಸಂಪರ್ಕ ಮಾಡಿಕೊಂಡು ತಮ್ಮ ಯೋಚನೆ ಏನು ಅಂತ ಹೇಳಿದರೆ ನಾವು ಅದಕ್ಕೆ ವಿವಿಧ ರೀತಿಯಾದಂಥ ಯಾವ ರೀತಿ ನೀವು ಮುಂದೆ ಹೋಗಬೇಕು ಹೇಳುವಂಥ ವಿಚಾರಗಳನ್ನು ಕೂಡ ನಾವು ನಮಗೆ ಬೇಕಾದಂತಹ ಮಾಹಿತಿಗಳಿರ್ಬೋದು ಅಥವಾ ಸಲಹೆ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಹೀಗೆ ಹೋಗಿ ಅಂತ ಹೇಳುವಂತಹ ದಾರಿಯನ್ನು ತೋರಿಸಿಕೊಡುವ ವ್ಯವಸ್ಥೆಯನ್ನು ಕೂಡ ಇಲಾಖೆಯಲ್ಲಿ ಮಾಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿನಿಂದ ಕೂಡ ಸಾಲ ಸೌಲಭ್ಯಗಳನ್ನು ಸಿಗುವಂಥದ್ದಿದೆ. ಅದನ್ನು ತಾವು ಬಳಕೆ ಮಾಡಿಕೊಳ್ಬೇಕಾಗ್ತದೆ. ಬಳಕೆ ಮಾಡಿಕೊಂಡು ಸಹಾಯಧನವನ್ನು ಬ್ಯಾಕ್ ಎಂಡೆಡ್ ರೂಪದಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸಂಸ್ಕರಣೆಗಳಾದ ನಂತರ ನಾನು ಬೆಳೆದಂಥ ಉತ್ಪನ್ನವನ್ನು ನಾನು ಮಾರುಕಟ್ಟೆ ಮಾಡಬೇಕು. ತಾವೆಲ್ಲರೂ ಸೇರಿಕೊಂಡು ಇಲ್ಲಿ ನಾನು ಸ್ಥಳೀಯವಾಗಿ ನಾನೊಂದು ಮಾರುಕಟ್ಟೆ ಮಾಡ್ತೇನೆ ಅಂತ ಹೇಳುವಂಥ ಯೋಚನೆ ಇದ್ದರೆ ತಮ್ಮ ಯೋಚನೆಗಳನ್ನು ಇಲಾಖೆಗೆ ತಿಳಿಸಿದಲ್ಲಿ ಅದಕ್ಕೂ ಕೂಡ ಸಹಾಯಧನವನ್ನು ಕೊಡುವಂಥ ವ್ಯವಸ್ಥೆ ಇದೆ. ಇನ್ನು ಇದಲ್ಲದೆ ಈಗ ನಾನು ಬೆಳೆದಂಥ ಉತ್ಪನ್ನವನ್ನು ಸಂಸ್ಕರಣೆ ಮಾಡಬೇಕು. ಈಗ ಉದಾಹರಣೆಗೆ ಇಲ್ಲಿ ನಾವು ಮಂಗಳೂರಲ್ಲಿ ಬಂದರಲ್ಲಿ ಕೋಲ್ಡ್ ಸ್ಟೋರೇಜ್ ಘಟಕವನ್ನು ನಿರ್ಮಾಣ ಮಾಡಿದ್ದಾರೆ. ಕೋಲ್ಡ್ ಸ್ಟೋರೇಜಲ್ಲಿ ನಾನು ಈ ತೋಟಗಾರಿಕಾ ಬೆಳೆಗಳನ್ನು ಅಲ್ಲಿ ಸಂಸ್ಕರಣೆ ಮಾಡ್ತೇನೆ. ಇಟ್ಟು ಅಲ್ಲಿ ಅದಕ್ಕೆ ನಾನು ಸುಮಾರು ದಿನ ಇಟ್ಕೊಳ್ಳಿಕ್ಕೆ ಬರ್ತದೆ. ಅಲ್ಲಿ ಬಿಟ್ಕೊಂಡು ನಾನು ಮಾರುಕಟ್ಟೆ ಕೊಡಲಿಕ್ಕೆ ಆಗ್ತದೆ. ಸೊ ಆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದರ ಉತ್ಪನ್ನದ ಗುಣಮಟ್ಟದಲ್ಲಿ ನಿಮಗೆ ಯಾವುದೇ ರೀತಿ ನಷ್ಟ ಆಗುವುದಿಲ್ಲ. ಸೊ ಹಾಗಾಗಿ ನಿಮ್ಮ ಉತ್ಪನ್ನಗಳನ್ನು ನಾವು ನಷ್ಟ ಆಗದ ರೀತಿ ಅಥವಾ ಅದರಲ್ಲಿ ಹಾಳಾಗದ ರೀತಿಯಲ್ಲಿ ನಾವು ಮಾರುಕಟ್ಟೆಗೆ ಗ್ರಾಹಕರಿಗೆ ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಆಗುವುದು. ಆ ಮೂಲಕ ಹೆಚ್ಚಿನ ಒಂದು ಆರ್ಥಿಕ ಏನು ಉತ್ಪಾದನೆ ಇದೆ ಅಥವಾ ನನ್ನ ಇನ್ಕಮ್ ಏನಿದೆ ಅದನ್ನು ನಾವು ಗಳಿಸಲಿಕ್ಕೆ ಸಾಧ್ಯ ಇರುವಂಥದ್ದು. ಈ ರೀತಿಯ ಕೋಲ್ಡ್ ಸ್ಟೋರೇಜ್ ಘಟಕವನ್ನು ಕೂಡ ತಾವು ಮಾಡ್ಕೊಳ್ತೀರಿ ಅಂತ ಹೇಳಿದರೆ ಅದಕ್ಕೆ ಕೂಡ 25% ಆರ್ಥಿಕ ನೆರವನ್ನು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ತಾವು ಬಳಸ್ಕೊಳ್ಬೋದು. ಇನ್ನು ಕೊಯ್ಲು, ಸಂಸ್ಕರಣೆ ಇದೆಲ್ಲ ಆಯಿತು. ಇದಾದ ನಂತರ ನಾನು ಈಗ ಉದಾಹರಣೆಗೆ ನಾನು ಫಸ್ಟಿಗೆ ಬರ್ತೇನೆ. ಏನು ಅಂತ ಹೇಳಿದರೆ ನಾವು ಜಮೀನಿದೆ, ನೀರಾವರಿ ವ್ಯವಸ್ಥೆ ಮಾಡಿಕೊಂಡೆ ಗಿಡ ಉತ್ಪಾದನೆ ಮಾಡಲಿಕ್ಕೆ ನಾನು ಗಿಡ ಯಾವುದು ಹಾಕಿಕೊಳ್ಬೇಕು ಅಂತ ಹೇಳುವಂಥ ಆಲೋಚನೆ ಇತ್ತು.
ಆ ಗಿಡ ಯಾವುದು ಹಾಕ್ಕೊಳ್ಬೇಕು ಅಂತ ಹೇಳೋದಕ್ಕೆ ನಾವು ಏನು ಮಾಡ್ತೇವೆ, ನಮಗೆ ಗಿಡ ಹಾಕ್ಕೊಳ್ಬೇಕು, ಗಿಡ ಎಲ್ಲಿ ಸಿಗ್ತದೆ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ನಾನು ಬೀಜ ಉತ್ಪಾದನೆ ಅಥವಾ ಸಸಿ ಉತ್ಪಾದನೆಯನ್ನು ಮಾಡ್ತೇನೆ, ನರ್ಸರಿ ಘಟಕವನ್ನು ನಾವು ಮಾಡ್ಕೊಳ್ತೇನೆ ಅಂತ ಹೇಳಿದರೆ ಅದಕ್ಕೆ ಕೂಡ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. 15 ಲಕ್ಷ ರೂಪಾಯಿ ಘಟಕವನ್ನು ತಾವು ಮಾಡಿಕೊಂಡಾಗ 7.5 ಲಕ್ಷ ರೂಪಾಯಿ ಸಹಾಯಧನವನ್ನು ತಾವು ಪಡ್ಕೊಳ್ಬೋದು. ಇಲ್ಲಿ ನಿಮಗೆ ಹತ್ತಿರದಲ್ಲಿ ಹೇಳಬೇಕು ಅಂತೇಳಿ ಆದರೆ ನಮ್ಮ ಕೊಂಡಾಣದಲ್ಲಿ ಚಂದ್ರಶೇಖರ್ ಗಟ್ಟಿ ಇದ್ದಾರೆ, ಅವರು ಆ ಯೋಜನೆಯ ಸದುಪಯೋಗವನ್ನು ಮಾಡಿಕೊಂಡು ಒಳ್ಳೆಯ ನರ್ಸರಿಯನ್ನು ಮಾಡಿಕೊಂಡಿದ್ದಾರೆ. ಖುದ್ದಾಗಿ ಹೋಗಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ನಿಮಗೆ ನಮ್ಮ ಕೃಷಿಕ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಈ ಥರದ್ದು ಅಂತೇಳಿ ಆದರೆ, ಯಾಕಂತ ಹೇಳಿದ್ರೆ ನಾವು ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ತರಕಾರಿಗಳನ್ನು ಬೆಳೆಯುವಂಥದ್ದು ಬಹಳ ಕಡಿಮೆ. ಅದರ ಹೊರತಾಗಿ ಆ ಹೂವಿನ ಬೆಳೆಯನ್ನು ಕೂಡ ಮಲ್ಲಿಗೆ ಹೊರತುಪಡಿಸಿ ಬೇರೆದನ್ನು ಹೋಗುವಂಥದ್ದು ತುಂಬ ಕಡಿಮೆ. ಬಾಕಿ ಎಲ್ಲ ಬೆಳೆಗಳು ಕೂಡ ಬಹುವಾರ್ಷಿಕ ಬೆಳೆಗಳು. ಇವತ್ತು ನಾನು ಗಿಡ ನೆಟ್ಟಿದ್ದೇನೆ ಅಂತ ಹೇಳಿದರೆ ಒಂದು 5 ವರ್ಷದ ನಂತರ ನಾನು ಅದರಲ್ಲಿ ಫಲವನ್ನು ನಿರೀಕ್ಷಣೆ ಮಾಡ್ಬೋದು. 5 ವರ್ಷ ತನಕ ನಾನು ಕಾಯುವ ಅವಧಿ ಇರ್ತದೆ. ಹಾಗಿರುವಾಗ ಗುಣಮಟ್ಟದ ಗಿಡ ಹಾಕಬೇಕು ಮಾತ್ರ ನಾನು ಉತ್ತಮವಾದಂಥ ಫಲ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಹಾಕಿದಂಥ ಗಿಡದ ಗುಣಮಟ್ಟ ಚೆನ್ನಾಗಿಲ್ಲ ಅಂತ ಹೇಳಿದರೆ ಅಲ್ಲಿ 5 ವರ್ಷ ಕಳೆದಾಗುವ ನನಗೆ ಸಿಗುವ ಪ್ರತಿಫಲ ಏನೂ ಇಲ್ಲ ಅಂತೇಳಿ ಆದರೆ ನಮ್ಮ ಇಡೀ ಶ್ರಮ, ನಮ್ಮ ಇಡೀ ಅದರ ಒಂದು ತೊಡಗಿಸಿಕೊಂಡ ಬಂಡವಾಳ ಎಲ್ಲ ಹಾನಿಯಾಗ್ತದೆ. ಹಾಗಾಗಿ ಗುಣಮಟ್ಟದ ಗಿಡಗಳ ಉತ್ಪಾದನೆಗೆ ಇವತ್ತು ಆದ್ಯತೆ ಇದೆ. ತಾವು ಆ ಥರದ ದೃಷ್ಟಿಯಲ್ಲಿ ನಾನೊಂದು ಗಿಡ ಉತ್ಪಾದನೆ ಮಾಡಿಕೊಡ್ತೇನೆ, ನರ್ಸರಿ ಮಾಡಿಕೊಂಡು ನನ್ನ ಕೃಷಿಕರಿಗೆ ಸಮುದಾಯಕ್ಕೆ ನಾನು ನೆರವು ಕೊಡ್ತೇನೆ ಅಂತ ಹೇಳುವಂಥದ್ದಿದ್ದರೆ ಇಲಾಖೆಯ ಯೋಜನೆಯನ್ನು ತಾವು ಬಳಸ್ಕೊಳ್ಳಿಕ್ಕೆ ಅವಕಾಶಗಳು ಇದೆ. ಇಲ್ಲಿ ಮಾತ್ರ ಕನಿಷ್ಠ 2.5 ಎಕರೆ ತಮ್ಮ ಹತ್ರ ಜಾಗ ಇರಬೇಕಾಗ್ತದೆ. ಅದರ ನಂತರ ತಾವು ಆ ಒಂದು ಘಟಕವನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಮಾತ್ರ ಕೊಡ್ತೇವೆ. ಸೊ ಈ ರೀತಿಯಾಗಿ ಒಂದು ಪರಿಪೂರ್ಣವಾದ ಸುತ್ತು ಅಲ್ಲದೆ ಇದರ ಹೊರತಾಗಿ ಈಗ ಇದರಲ್ಲಿ ನಾನು ಒಂದು ಹೊಸ ರೀತಿಯಲ್ಲಿ ಬೇಸಾಯ ಮಾಡಬೇಕು. ಅಣಬೆ ಬೇಸಾಯ, ಅಣಬೆ ನಮಗಿವತ್ತು ತಿನ್ನುವ ಅಣಬೆ ಬೇಸಾಯ ಮಾಡಿದರೂ ಕೂಡ ನಾನು ಒಳ್ಳೆಯ ರೀತಿಯಲ್ಲಿ ಆದಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಸೊ ಈ ಅಣಬೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಕೂಡ ವಿವಿಧ ಯೋಜನೆಗಳು ಇಲಾಖೆಯ ಮೂಲಕ ಜಾರಿಯಲ್ಲಿದೆ. ಅದು ಸಣ್ಣ ಮಟ್ಟದಿರ್ಬೋದು, ದೊಡ್ಡ ಮಟ್ಟದಿರ್ಬೋದು. ಸಣ್ಣ ಮಟ್ಟದಲ್ಲಿ ಈಗ ನಿಮ್ಮ ಹತ್ರ ಮನೆ ಇದೆ, ಮನೆಯಲ್ಲಿ ಯಾವುದೋ ಒಂದು ಕೋಣೆ, ನಾನು ಅಣಬೆ ಏನು ಆ ಕೋಣೆ ಯಾವುದಕ್ಕೂ ಉಪಯೋಗ ಇಲ್ಲ, ಅಲ್ಲಿ ನಾನು ಅಣಬೆ ಮಾಡ್ಕೊಳ್ಬೋದು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಆ ವ್ಯವಸ್ಥೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪರಿಕರಗಳನ್ನು ತಗೊಳ್ಳುವಂಥದ್ದು ಮಾಡಿದ್ದಕ್ಕೆ ನಿಮಗೆ ಸಾಧಾರಣ 3 ಲಕ್ಷ ರೂಪಾಯಿ ನಿಮಗೆ ವೆಚ್ಚ ಬೀಳ್ಬೋದು. ಅದಕ್ಕೆ 1.5 ಲಕ್ಷ ರೂಪಾಯಿ ಸಹಾಯಧನವನ್ನು ಇಲಾಖೆಯಿಂದ ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅದೇ ರೀತಿ ಒಂದು ವೇಳೆ ಕಟ್ಟಡ ಇಲ್ಲ, ನನಗೆ ಜಾಗ ಇದೆ, ಕಟ್ಟಡ ಏನೂ ಇಲ್ಲ, ನಾನು ಜಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ರೆ ಆ ಒಂದು ರೀತಿಯ ಘಟಕಕ್ಕೂ ಕೂಡ ತಾವು ಹೋಗ್ಲಿಕ್ಕೆ ಅವಕಾಶಗಳಿದೆ. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ 7 ಲಕ್ಷ ರೂಪಾಯಿ ಕಟ್ಟಡಕ್ಕೆ, 3 ಲಕ್ಷ ರೂಪಾಯಿ ಅದರ ಹೊಂದಾಣಿಕೆ, ಬಾಕಿ ವ್ಯವಸ್ಥೆ ಹೊಂದಾಣಿಕೆಗೆ ಬೇಕಾಗ್ತದೆ. ಅದಕ್ಕೆ 5 ಲಕ್ಷ ರೂಪಾಯಿ ಸಹಾಯಧನವನ್ನು ಇಲಾಖೆಯ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇನ್ನು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ದೊಡ್ಡ ಮಟ್ಟದ್ದು ನಾನೊಂದು 20 ಲಕ್ಷ ರೂಪಾಯಿ ನನ್ನ ಘಟಕ ಒಂದು ಮಾಡ್ತೇನೆ, ದೊಡ್ಡ ಮಟ್ಟದಲ್ಲಿ ನಾನು ಮಾಡ್ತೇನೆ. ಅದಕ್ಕೆ ನಿಮಗೆ ಅದರಲ್ಲಿ ಅಣಬೆ ಬೆಳೀಲಿಕ್ಕೆ 20 ಲಕ್ಷ ರೂಪಾಯಿಯ ಘಟಕ ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ಬೇಕಾದ ವ್ಯವಸ್ಥೆ ಬೇಕು, ಅದಕ್ಕೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇರ್ಬೋದು ಅಥವಾ ಇತ್ಯಾದಿಗಳೆಲ್ಲ ಇರ್ಬೋದು, ಅದನ್ನೆಲ್ಲ ನಾನು ಮಾಡ್ತೇನೆ. ಅದಕ್ಕೆ 8 ಲಕ್ಷ ರೂಪಾಯಿ ಸಹಾಯಧನ ಪಡ್ಕೊಳ್ಬೋದು. ಇನ್ನು ಅಣಬೆ ಕೆಲವೊಂದು ಅಣಬೆ ಬೆಳಿಬೇಕಾದ್ರೆ ಉದಾಹರಣೆ ಮಿಲ್ಕಿ ಮಶ್ರೂಮ್ ಇರ್ಬೋದು, ಬಟನ್ ಮಶ್ರೂಮ್ ಇರ್ಬೋದು, ನಿಮಗೆ ಕಾಂಪೋಸ್ಟ್ ನಿರ್ಮಾಣ ಬೇಕಾಗ್ತದೆ. ಆ ಕಾಂಪೋಸ್ಟ್ ಬೆಳಿಲಿಕ್ಕೆ ಪ್ರತ್ಯೇಕವಾಗಿ ನೀವೊಂದು 20 ಲಕ್ಷದ ಯೋಜನೆಯನ್ನು ಮಾಡ್ತೀವಿ. ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಏನಾದರೂ ಒಂದು ಇಟಾಚಿಯನ್ನು ಹಾಕ್ಕೊಳ್ತೀರಿ, ಕಟ್ಟಡವನ್ನು ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ. ಅಲ್ಲಿ ಪುನಃ 8 ಲಕ್ಷ ರೂಪಾಯಿ ಸಹಾಯಧನವನ್ನು ಪಡ್ಕೊಳ್ಬೋದು. ಇನ್ನು ಇದರ ಹೊರತಾಗಿ ನಾನು ಅಣಬೆ ಬೀಜ ಉತ್ಪಾದನೆ ಮಾಡಿಕೊಡ್ತೇನೆ ಅಂತ ಹೇಳುವಂಥದ್ದಿದ್ದರೆ ಅದಕ್ಕೂ ಕೂಡ 15 ಲಕ್ಷ ರೂಪಾಯಿ ಘಟಕ ಇದರಲ್ಲಿ ನೀವು ಆಲೋಚನೆಯನ್ನು ಮಾಡ್ಕೊಳ್ಬೋದು. 6 ಲಕ್ಷ ರೂಪಾಯಿಯ ಸಹಾಯಧನವನ್ನು ಇಲಾಖೆಯಿಂದ ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಥರದ ರೀತಿಯ ಕಾರ್ಯಕ್ರಮಗಳು. ಇದರ ಹೊರತಾಗಿ ನಾನು ಆಗಲೇ ಹೇಳಿದೆ, ಜೇನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಲ್ಲಿ ಜೇನುಗೂಡು ಮತ್ತು ಪೆಟ್ಟಿಗೆಯನ್ನು ತಾವು ಕೃಷಿಕರು ಹಾಕೊಂಡಾಗ ಅಲ್ಲಿ ನೀವು ಜೇನನ್ನು ಉಪ ಉತ್ಪನ್ನವಾಗಿ ಪಡೆಯುವುದು ಒಂದು. ಆದರೆ ಪ್ರಮುಖ ಇದೇನು ಅಂತೇಳಿದರೆ, ಜೇನು ಸಾಕಾಣಿಕೆ ಮಾಡೋದ್ರಿಂದ ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪರಾಗಸ್ಪರ್ಶ ಚೆನ್ನಾಗಿ ಆಗ್ತದೆ. ಪರಾಗಸ್ಪರ್ಶ ಚೆನ್ನಾಗಿ ಆದರೆ ಅಲ್ಲಿ ನನ್ನ ಉತ್ಪಾದನೆ ಚೆನ್ನಾಗಿ ಬರ್ತದೆ. ಗಿಡ ಅಂದರೆ ಇವತ್ತು ನನ್ನ ಬೆಳೆ ಚೆನ್ನಾಗಿ ಬರ್ತದೆ. ಬೆಳೆ ಚೆನ್ನಾಗಿ ಬಂದರೆ ಮಾರುಕಟ್ಟೆಯಲ್ಲಿ ಇರುವಂಥ ವ್ಯವಸ್ಥೆ ಅಡಿಯಲ್ಲಿ ನಾನು ಹೆಚ್ಚಿನ ಆದಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಿರುವಾಗ ಜೇನನ್ನು ನಾನು ಬೆಳೆಯುವಂಥದ್ದಕ್ಕೆ ಕೂಡ ಇಲಾಖೆಯಿಂದ ಪ್ರೋತ್ಸಾಹ ಕೊಡ್ತಾ ಇದೆ. 75% ಪ್ರೋತ್ಸಾಹ ಕೊಡ್ತಾ ಉಂಟು. ಸಾಮಾನ್ಯ ಜನರಿಗೆ ಒಂದು ಬಾಕ್ಸ್ ಹಾಕಲಿಕ್ಕೆ, ಅಂದರೆ ಒಂದು ಬಾಕ್ಸನ್ನು ನಮ್ಮ ತೋಟದಲ್ಲಿ ಇಡಲಿಕ್ಕೆ ಬಾಕ್ಸ್ ಬೇಕು, ಅದರೊಟ್ಟಿಗೆ ಆ ಜೇನು ಹುಳಗಳು ಬೇಕು.
ಮತ್ತು ಅದಕ್ಕೆ ಸಂಬಂಧಪಟ್ಟ ಸ್ಟ್ಯಾಂಡ್ ಅಂದರೆ ಬಾಕ್ಸಿಗೆ 2,000 ರೂಪಾಯಿ, ಜೇನು ಹುಳಕ್ಕೆ 2,000 ರೂಪಾಯಿ, ಸ್ಟ್ಯಾಂಡಿಗೆ 500 ರೂಪಾಯಿ ವೆಚ್ಚ ಆಗ್ತದೆ. 4,500 ರೂಪಾಯಿ ವೆಚ್ಚ ಆದರೆ 3,375 ರೂಪಾಯಿನ ಸರ್ಕಾರ ಸಹಾಯಧನವಾಗಿ ತಮಗೆ ಕೊಡ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 90% ಅಂದರೆ 4,500 ರೂಪಾಯಿ ವೆಚ್ಚ ಆಗಿದೆ, 4,050 ರೂಪಾಯಿಯನ್ನು ಅವರಿಗೆ ಸಹಾಯಧನವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಈ ಯೋಜನೆಯಲ್ಲಿ ಮಾಡಿ ಜೇನುಗು ಉತ್ಪಾದನೆಯನ್ನು ಪ್ರೋತ್ಸಾಹ ಮಾಡ್ತಾ ಇದೆ. ತಾವು ಅದನ್ನು ಬಳಸ್ಕೊಳ್ಬೋದು. ಇಲ್ಲಿ ಜಾಗ ಇರಬೇಕು ಅಂತ ಇಲ್ಲ, ಕನಿಷ್ಠ ಜಾಗ ಇಲ್ಲ, ನನ್ನ ಮನೆ ಇದೆ, ಮನೆ ಸುತ್ತ ಒಂದು ಸ್ವಲ್ಪ ಇರುವಂಥ ವ್ಯವಸ್ಥೆ ಅಡಿಯಲ್ಲಿ ಪ್ಲಸ್ ಬೇರೆ ನನ್ನ ಹತ್ತಿರದಲ್ಲಿ ಕಾಡು ಇತ್ಯಾದಿ ವ್ಯವಸ್ಥೆ ಇದೆ, ಅಲ್ಲಿ ನಾನು ಇಟ್ಕೊಂಡು ಮಾಡ್ತೇನೆ ಅಂತೇಳಿ ಆದರೆ 4 ಪೆಟ್ಟಿಗೆ ತನಕ ಇಟ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಜಾಗ ಇದೆ ಅಂತೇಳಿ ಆದರೆ 10 ಪೆಟ್ಟಿಗೆ ತನಕ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಯೋಜನೆಯ ಉಪಯೋಗವನ್ನು ತಾವು ಬಳಸ್ಕೊಳ್ಬೋದು. ಆಯ್ತಲ್ಲ. ಇದು ಯೋಜನೆಗಳಾದರೆ ಇದರ ಹೊರತಾಗಿ ಇಲಾಖೆಯಿಂದ ನಿಮಗೆ ತಾಂತ್ರಿಕ ನೆರವು ಅಂತ ಹೇಳಿದರೆ ನಿಮಗೆ ಯಾವುದೇ ವಿಚಾರದ ಬಗ್ಗೆ, ಈಗ ಶಾಂತಿ ಪ್ರಕಾಶ್ ಅವರು ಮೊನ್ನೆ ಮಾತಾಡಿದ್ರು ನನಗೆ, ಸರ್ ನಾವು ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ತಾವು ಬಂದು ಅಲ್ಲಿ ಮಾಹಿತಿಯನ್ನು ಕೊಡಬೇಕು. ಇದು ಜನರಲ್ ಆಗಿ ಈಗ ನಾನು ಮಾಹಿತಿ ಕೊಡ್ತಾ ಇದ್ದೇನೆ. ಒಂದು ಇಲ್ಲ, ನನಗೆ ಸ್ಪೆಸಿಫಿಕ್ ಆಗಿ ಗೇರು ಬೇಸಾಯದ ಬಗ್ಗೆ ನನಗೆ ಮಾಹಿತಿ ಬೇಕು, ಅಥವಾ ಬೇರೆ ಯಾವುದೋ ಅಣಬೆ ಬೇಸಾಯದ ಬಗ್ಗೆ ನನಗೆ ಮಾಹಿತಿ ಬೇಕು ಅಂತ ಹೇಳುವಂಥದ್ದಿದ್ದರೆ ನೀವು ಒಟ್ಟು ಸೇರಿದರೆ ನಮ್ಮನ್ನು ಸಂಪರ್ಕ ಮಾಡ್ಕೊಂಡು ಎಂಥ ದಿನ ಒಟ್ಟು ಸೇರಿದರೆ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದರೆ ನಾವು ಬಂದು ನಿಮ್ಮಲ್ಲಿಗೆ ತಾಂತ್ರಿಕವಾಗಿ ಆ ಮಾಹಿತಿ ಕೊಡುವಂಥದ್ದು, ನಿಮಗೆ ತರಬೇತಿ ಕೊಡುವಂಥ ಕಾರ್ಯಕ್ರಮಗಳನ್ನು ಕೂಡ ಇಲಾಖೆಯಿಂದ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗ್ತದೆ. ಇದರ ಹೊರತಾಗಿ ಜನರಲ್ ಆಗಿ ತರಬೇತಿ ಆಯಿತು, ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ನನಗೆ ಬೇರೆಲ್ಲೂ ಹೋಗಿ ನೋಡಬೇಕು ಅಂತೇಳಿ ಆದರೆ ಇಲಾಖೆಯ ಯೋಜನೆ ಲಭ್ಯತೆ ಇದ್ದಾಗ ನೀವು ಆ ಯೋಜನೆ ಅಡಿಯಲ್ಲಿ ಕೂಡ ಅಂತಹ ಅವಕಾಶವನ್ನು ತಾವು ನಿರೀಕ್ಷೆ ಮಾಡಿಕೊಂಡು ಇಲಾಖೆಯೊಟ್ಟಿಗೆ ನಮ್ಮೊಟ್ಟಿಗೆ ಸಂಪರ್ಕ ಮಾಡ್ಕೊಂಡು ಇಟ್ಕೊಳ್ಳಿ. ಅಂಥ ಯೋಜನೆಗಳಿದ್ದಾಗ ಖಂಡಿತ ಅದನ್ನು ಕೂಡ ಅನುಷ್ಠಾನ ಮಾಡಿ ನಿಮಗೆ ಕರ್ಕೊಂಡೋಗಿ ತೋರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವುದೂ ಕೂಡ ನಾನು ಆಗಲೇ ಹೇಳಿದೆ, ಯಾಕೆ ನಾನು ಇದೇನು ಹೇಳಿದ್ರೆ ನಾನು ನೋಡ್ತಾ ಇದ್ದೇನೆ ಕೆಲವರಿಗೆ ಸುಮಾರಷ್ಟು ಹೇಳ್ತಾ ಹೋದಾಗ ಶುರುವಿಗೆ ಹೇಳಿದ್ದೆಲ್ಲ ಮರ್ತೋಯ್ತು. ಹಾಗಿರುವಾಗ ಅದಕ್ಕೆ ಹೇಳಿದ್ದು ನಾನು ಇಲಾಖೆ ಹತ್ರ ಬಂದು ಸುಮಾರಷ್ಟು ಸಂದರ್ಭಗಳಲ್ಲಿ ನನ್ನ ಹತ್ರ ಬಂದಾಗ, ಸರ್ ತೋಟಗಾರಿಕೆ ಇಲಾಖೆ ಹಿಡಿದು ದಾದ ತಿಕ್ಕೊಂಡು ನಿಖಿಲೆಗೆ ದಾದ ಬೋರ್ಡು ಅಂತ ಕೇಳ್ತಾರೆ. ದಾದ ಬೋರ್ಡು ಅಂತ ಕೇಳುವಾಗ ಅವರಿಗೆ ಒಮ್ಮೆ ಕಂಗಾಲ ಆಗ್ತದೆ. ಯಾಕಂತ ಹೇಳಿದ್ರೆ ಅವರು ನಿರೀಕ್ಷೆ ಮಾಡೋದು ಸರ್ಕಾರದಿಂದ ಏನು ಸಿಗ್ತದೆ ಅಂತೇಳಿ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಾನು ಈಗ ಇಲ್ಲ, ಯಾಕಂದರೆ ಇಲಾಖೆಯಿಂದ ನಾವು ಗಿಡ ಕೊಡೋದಿಲ್ಲ. ಮೊದಲು ನಾವು ಗಿಡ ಕೊಡುವ ಸಂದರ್ಭದಲ್ಲಿ ಬಂದು, ಸರ್ ಎಡ್ಡೆ ಮುಚ್ಚಿದ ದೈ ಬೋರ್ಡು ಏತು ಬೋರ್ಡು ಅದು ಈ ಏತು ಕೊರ್ಪಾರು ಎಂಕ್ಳು ಒಂಜಿ ಲೋಡ್ ಕೊರ್ಪ ದೊಂದು ಬೋಪಾರ ಇದು ಯಾತು ಒಟ್ಟು ಎಂಕ್ಳದು. ಆಗ ನಮಗೆ ಮೊದಲು ಎಷ್ಟು ಬೇಕು ಹೇಳುವಂಥ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಇಷ್ಟು ಬೇಕು ಅಂತ ಹೇಳುವಂಥದ್ದಿದ್ದರೆ ಇಲಾಖೆ ಯೋಜನೆಯನ್ನು ಸರ್ಕಾರದ ಕಾರ್ಯಕ್ರಮಗಳನ್ನು ಫಲಪ್ರದವಾಗಿ ಬಳಸ್ಕೊಳ್ಳಿಕ್ಕೆ ಆಗ್ತದೆ. ಇದರ ಹೊರತಾಗಿ ಇನ್ನೂ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ತಮಗೆ ಮಾಹಿತಿ ಕೊಡ್ತೇನೆ. ಏನು ಅಂತ ಹೇಳಿದರೆ, ಸುಮಾರು 2013 ನಂತರ ಸರ್ಕಾರ ಮತ್ತು ಇಲಾಖೆಗಳ ಆಲೋಚನೆ ಮಾಡಿ ಕೃಷಿಕರ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಹಂತದಲ್ಲಿ ಪರಿಹಾರ ಮಾಡುವಂಥದ್ದಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆಂತೇಳಿದ್ರೆ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ ಇದೆ. ಯಾವುದೋ ಒಂದು ಆದೇಶ ಮಾಡಿತು ಅಂತೇಳಿ ಆದರೆ ಒಬ್ಬರಿಗೆ ಅನುಕೂಲ ಆಗ್ತದೆ, ಇನ್ನೊಬ್ಬರಿಗೆ ಅನಾನುಕೂಲ ಆಗ್ತದೆ. ಸೊ ಇದಕ್ಕೆ ಬೇಕಾಗಿ ಅವರ ಸಮಸ್ಯೆಗಳನ್ನು ಅವರು ಸ್ಥಳೀಯವಾಗಿ ಪರಿಹರಿಸಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ಕೃಷಿಕ ಸಮುದಾಯ ಎಲ್ಲವೂ ವಿಘಟನೆಯಾಗಿದೆ. ಅದನ್ನು ಒಂದುಗೂಡಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಹೇಳುವಂಥದ್ದನ್ನು ಕಂಪನಿ ಆ್ಯಕ್ಟ್ ಅಡಿಯಲ್ಲಿ ಸ್ಥಾಪನೆ ಮಾಡಿಕೊಂಡು ಆ ಮೂಲಕ ಅವರ ಸಮಸ್ಯೆಗಳನ್ನು ಸುಮಾರಷ್ಟನ್ನು ಅವರು ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕಿಂತ ಹೊರತಾಗಿ ಅವರಿಗೆ ಬೆಂಬಲ ಇತ್ಯಾದಿಗಳನ್ನು ಕೊಡುವುದರ ಮೂಲಕ ಆ ಸಂಸ್ಥೆ ಉತ್ತಮ ರೀತಿಯಲ್ಲಿ ಬೆಳೆದು ಬಂದು ಮುಂದೆ ಆ ಸಮಾಜದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡು ತನ್ನ ಸಮಾಜದ ಸದಸ್ಯರಿಗೆ ಒಳ್ಳೆಯ ರೀತಿಯ ಒಂದು ಏನು ನೆರವು ಕೊಡಲಿಕ್ಕೆ, ಅವರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆ ಸಂಸ್ಥೆ ಸಹಾಯ ಮಾಡಬೇಕು ಅಂತೇಳಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಬೆಳೆಸುವಂಥ ಪ್ರೋತ್ಸಾಹವನ್ನು ಮಾಡಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 200ಕ್ಕೂ ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳು ಸ್ಥಾಪನೆಯಾಗಿ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ. 100% ಹೇಳಿ ಅಲ್ಲ, ಕನಿಷ್ಠ ತೋಟಗಾರಿಕೆ ಇಲಾಖೆಯ ನಮಗೆ ಒಂದು ಹೆಮ್ಮೆ ಇದೆ ಏನು ಹೇಳಿದರೆ 90% ಇವತ್ತು ರೈತ ಉತ್ಪಾದಕ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ತನ್ನ ಸದಸ್ಯರಿಗೆ ಒಂದು ನೆರವು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇಲ್ಲಿ ಇಲಾಖೆ ಈ ಯೋಜನೆ ಅಡಿಯಲ್ಲಿ 1,000 ಜನರ ಆ ಕಂಪನಿ ಆಗ್ತದೆ. ಅಲ್ಲಿ ಪ್ರತಿಯೊಬ್ಬರು ಕೂಡ ಸಮಾನರು, ಪ್ರತಿಯೊಬ್ಬರಿಗೂ ಕೂಡ ಅವರು ಪಾಲು ಬಂಡವಾಳ ಅವರದು ಒಂದು ಭಾಗ ಮಾತ್ರ. ಎಲ್ಲಿಯೂ ಕೂಡ ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆ ಇಲ್ಲ. ಹಾಗಾಗಿ ಸಮಾನ ಮನಸ್ಕರು ಸಮಾನ ಬೆಳೆಯನ್ನು ಅಭಿವೃದ್ಧಿಪಡಿಸುವಂತ ಹೇಳುವಂಥ ದೃಷ್ಟಿಕೋನದ ಹೊಂದಿರುವವರು ಇದನ್ನು ಒಟ್ಟು ಸೇರಿಕೊಂಡು ತಮ್ಮ ಅಭಿವೃದ್ಧಿಯನ್ನು ಪಾಡ್ಕೊಳ್ಳಿಕ್ಕೆ ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಯೋಜನೆ ಅಡಿಯಲ್ಲಿ ಕೂಡ ಮುಂದೆ ಬಂದರೆ ಖಂಡಿತ ಇಲಾಖೆಯ ಸಹಾಯ ಇದು ಒಂದು ನೆರವನ್ನು ತಾವು ನಿರೀಕ್ಷಣೆ ಮಾಡ್ಬೋದು. ಇದಕ್ಕೆ ಮಾತ್ರ ಪ್ರಾಥಮಿಕವಾಗಿ ನಿಮ್ಮದೇ ಆದಂತಹ ಏನು
ಒಟ್ಟು ಸೇರುವಿಕೆ, ಆಲೋಚನೆಗಳು, ದೃಷ್ಟಿಕೋನಗಳು ಬೇಕಾಗ್ತದೆ. ಸೊ ಈ ರೀತಿಯಲ್ಲಿ ಕೂಡ ತಾವು ಇಲಾಖೆಯಿಂದ ವಿವಿಧ ರೀತಿಯಲ್ಲಿ ನೆರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅದನ್ನು ತಾವು ಮಾಡಿಕೊಳ್ಬೇಕು ಅಂತ ಹೇಳುವಂಥ ವಿಚಾರವನ್ನು ತಮ್ಮ ಮುಂದಿಡ್ತಾ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಪ್ರಶ್ನೆಗಳು ನಿಮಗೆ ಅವಶ್ಯಕತೆ ಇದ್ದರೆ, ನಿಮಗೆ ಏನಾದರೂ ಮಾಹಿತಿಗಳ ಅವಶ್ಯಕತೆ ಇದ್ದರೆ ಖಂಡಿತ ಕೇಳ್ಬೋದು. ಭತ್ತದ ಕೃಷಿಯ ಬಗ್ಗೆ ಅದು ನಮ್ಮ ತೋಟಗಾರಿಕೆ ಇಲಾಖೆ ವ್ಯಾಪ್ತಿ ಬರುವುದಿಲ್ಲ, ಕೃಷಿ ಇಲಾಖೆ ವ್ಯಾಪ್ತಿಯಲ್ಲಿರ್ತದೆ. ಹಾಗಾಗಿ ನಾನು ಪೂರ್ಣವಾಗಿ ಅದರಲ್ಲಿ ತಜ್ಞತೆಯನ್ನು ಹೊಂದಿಲ್ಲ. ಅವರ ಕಾರ್ಯಕ್ರಮಗಳು ಏನು ಹೇಳುವಂಥದ್ದು ಹೆಚ್ಚು ಮಾಹಿತಿ ಇಲ್ಲದಿರೋ ಕಾರಣ PS ಅಂತ ಹೇಳುವಂಥದ್ದು ಯಾವುದಕ್ಕೆ, ಈಗ ಅಡಿಕೆ ಗಿಡದಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಮಾತ್ರ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಹೇಗೆ ಅಂತ ಹೇಳಿದರೆ, ನೀವು ಮುಂಚಿತವಾಗಿ ಗ್ರಾಮ ಪಂಚಾಯತಲ್ಲಿ ನಿಮ್ಮ ಬೇಡಿಕೆಯನ್ನು ಸಲ್ಲಿಸಿ ಆ ವರ್ಷದ ಕ್ರಿಯಾ ಯೋಜನೆಯಲ್ಲಿ ತಮ್ಮ ಹೆಸರನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಅದು ಪ್ರಾಥಮಿಕ ವಿಧಿ ಇರ್ತದೆ. ಅದಾದ ನಂತರ ನನಗೆ ಈ ಸಮಯದಲ್ಲಿ ನನಗೆ ಗಿಡ ಮಾಡಬೇಕು ಅಂತ ಹೇಳುವಂಥದ್ದು ಸರ್ಕಾರ ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ, ಈ ಒಂದು ಯೋಜನೆ ಅಡಿಯಲ್ಲಿ ಏನು ಅಂತ ಹೇಳಿದರೆ, ವೈಯಕ್ತಿಕ ಸೌಲಭ್ಯದಲ್ಲಿ ಅವರ ಜಮೀನಿನಲ್ಲಿ ಅವರೇ ಕೆಲಸ ಮಾಡುವುದಕ್ಕೆ ಸರ್ಕಾರದ ಆರ್ಥಿಕ ನೆರವನ್ನು ಕೊಡುವಂಥ ಯೋಜನೆ ಆಯ್ತಲ್ಲ. ಈಗ ಯಾಕೆಂದರೆ ಈಗ ನೀವು, ನಾನಾಗಲೇ ಹೇಳಿದೆ, BPL ಫ್ಯಾಮಿಲಿ ಆಗಿದ್ದು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕುಟುಂಬದವರು ಅಥವಾ ಮಹಿಳಾ ಪ್ರಧಾನ ಕುಟುಂಬ ಅಥವಾ ಇದು ಯಾವುದೇ ಇಲ್ಲ ಅಂತೇಳಿ ಆದರೆ ಸಣ್ಣ ರೈತ ಸರ್ಟಿಫಿಕೇಟ್ ಇತ್ಯಾದಿ ಇರುವಂಥದ್ದಿದ್ದರೆ ತಾವು ಯೋಜನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಈ ಯೋಜನೆ ಅಡಿಯಲ್ಲಿ ಬಂದಾಗ ನೀವು ಅದೇ ಹೇಳಿದಲ್ಲ, ಫಸ್ಟಿಗೆ ನೀವು ಮಾಡ್ಕೊಳ್ತೀವಿ ಜಾಬ್ ಕಾರ್ಡ್ ನಿಮ್ಮ ಕುಟುಂಬದ್ದು ಬೇಕಾಗ್ತದೆ. ಮಾಡಿದ ನಂತರ ಏನು ಅಂತ ಹೇಳಿದರೆ ಇಲಾಖೆಯನ್ನು ಸಂಪರ್ಕ ಮಾಡಿಕೊಂಡು ತಾವು ಅದಕ್ಕೆ ನನಗೆ ಬೇಡಿಕೆಯನ್ನು ಸಲ್ಲಿಸಿದರೆ ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ಏನು ಅಂತ ಹೇಳಿದರೆ, ನೀವು ಗಿಡವನ್ನು ಹಾಕ್ಕೊಳ್ಳುವಂಥ ಸಂದರ್ಭದಲ್ಲಿ ಇತ್ತೀಚೆಗಿನ ಪ್ರತಿ ದಿನದ ಹಂತದಲ್ಲಿ ಬೆಳವಣಿಗೆಗಳು ತುಂಬ ಚೇಂಜ್ ಆಗ್ತಾ ಇದೆ. ಈಗ ಏನಾಗ್ತಾ ಇದೆ, ನಿಮಗೆ ಬೋರ್ಡ್ ಹಾಕಬೇಕು, ಅದಕ್ಕೆ GPS ಲೊಕೇಶನ್ ಇರುವಂಥದ್ದೆಲ್ಲ ಮಾಡಬೇಕು, ಇತ್ಯಾದಿಗಳ ವ್ಯವಸ್ಥೆಗಳಿದೆ ಆಯಿತಾ. ಅದಕ್ಕೆ GPS ಲೊಕೇಶನ್ನದ್ದು ನೀವು ಮಾಡಬೇಕು ಅಂತೇಳಿ ಆದರೂ ಕೂಡ ಅದಕ್ಕೆ ಆದಂತಹ ಆ್ಯಪ್ ಇದೆ. ಅದು ಎಲ್ಲ ಕೃಷಿಕರಿಗೆ ಅದು ವ್ಯವಸ್ಥೆ ಇಲ್ಲ. ಅದು ಇಲಾಖೆಯ ಇದರಲ್ಲಿ ಇರ್ತದೆ. ಇಲಾಖೆ ಇರ್ಬೋದು, ಗ್ರಾಮ ಪಂಚಾಯತಲ್ಲಿ ಇರ್ಬೋದು, ಅವರು ಬಂದು ಅದನ್ನು ಮಾಡ್ತಾರೆ. ನೀವು GPS ಲೊಕೇಶನ್ ಅಲ್ಲ, GPS ಇರುವಂಥ ನಾರ್ಮಲ್ ಆ ಆ್ಯಪಿನಲ್ಲಿ ತಗೊಳ್ಳುವಂಥದ್ದನ್ನು ಅವರೇ ಮಾಡಬೇಕಾಗ್ತದೆ, ನಿಮ್ಮಿಂದ ಮಾಡಲಿಕ್ಕೆ ಆಗೋದು. ಯಾಕೆಂದರೆ ಅದಕ್ಕೆ ಯೂಸರ್ ID ಪಾಸ್ವರ್ಡ್ ಅವರಿಗೆ ಕೊಟ್ಟಿರ್ತಾರೆ, ಅವರೇ ಮಾಡಬೇಕಾಗ್ತದೆ. ನೀವೇನು ಅಂತ ಹೇಳಿದರೆ, ಪ್ರಾಥಮಿಕವಾಗಿ ಈಗ ಉದಾಹರಣೆಗೆ ತೋಟಗಾರಿಕೆ ಇಲಾಖೆ ನಮ್ಮಲ್ಲಿ ಸಿಬ್ಬಂದಿ ವ್ಯವಸ್ಥೆ ಹೇಗಿದೆ ಅಂತ ಹೇಳುವಂಥದ್ದು ತಮಗೆ ಹೇಳ್ತೇನೆ. ಮಂಗಳೂರು ತಾಲೂಕಿನಲ್ಲಿ, ಮಂಗಳೂರು ಅಂತ ಹೇಳಿದ್ರೆ ಈಗ ಉಳ್ಳಾಲ ಪ್ರತ್ಯೇಕ ಆಗಿದೆ, ಆದರೆ ನಮಗೆ ಇಲಾಖೆಯ ವತಿಗೆ ಬಂದಾಗ ಉಳ್ಳಾಲ, ಮುಲ್ಕಿ, ಮಂಗಳೂರು, ಮೂಡಬಿದ್ರೆ ಎಲ್ಲವೂ ಸೇರಿಕೊಂಡು ಒಂದೇ ತಾಲೂಕು ನಮಗೆ ಇನ್ನೂ ಕೂಡ. ಅಲ್ಲಿ 6 ಹೋಬಳಿಗಳು ಇದೆ. 6 ಹೋಬಳಿಯಲ್ಲಿ ಒಬ್ಬೊಬ್ಬ ಆಫೀಸರ್ ಇದ್ದಾರೆ. ಒಂದು ಹೋಬಳಿ ಅಂತ ಹೇಳಿದರೆ ಎಷ್ಟು ಪಂಚಾಯತ್ಗಳು ಬರ್ತದೆ? ಸಾಧಾರಣ ಒಂದು 5-6 ಪಂಚಾಯತ್ ಬರ್ತದೆ, 10-12 ಪಂಚಾಯತ್ ಬರ್ತದೆ. 10-12 ಪಂಚಾಯತ್ಗಳಿಗೆ ಸೇರಿಕೊಂಡು ಒಬ್ಬ ಸಿಬ್ಬಂದಿ ಇರ್ತಾರೆ. ಅದು ಕೂಡ ಈಗಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ಇಡೀ 6 ಹೋಬಳಿಗೆ ಸೇರಿಕೊಂಡು ಇಬ್ಬರೇ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೆ 3 ಹೋಬಳಿ ಅಂದರೆ 39-40 ಪಂಚಾಯತ್ ಬರ್ತದೆ. ಹಾಗಿರುವಾಗ ನೀವು ನಡ್ತೀರಿ ಅಂತ ಹೇಳುವ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಅಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗದಿರ್ಬೋದು. ಹಾಗಿದ್ದಾಗ ನೀವೇನಂತ ಹೇಳಿದರೆ, ಪ್ರಾಥಮಿಕವಾಗಿ ನೀವು ಮಾಡಿದ್ದಕ್ಕೆ ಒಂದು ದಾಖಲೆಯನ್ನು ಕೊಟ್ಕೊಂಡು ಮಾಡಿ. ಬಟ್ ಆಮೇಲೆ GPS ಲೊಕೇಶನ್ ಇರುವಂಥದ್ದನ್ನು ಅವರ ಆ್ಯಪಿನಲ್ಲಿ ಅವರೇ ಬಂದು ಮಾಡ್ತಾರೆ. ಯಾಕಂದರೆ ನಾನು ಈಗ ಇಲ್ಲಿ ನಮ್ಮ ಕೊನಾಜೆ ಗ್ರಾಮದಲ್ಲಿ ಕೃಷಿ ಸಖಿ ಆಗಿದ್ದೇನೆ. ಯಾಕಂದರೆ ನಾವೀಗ ರೈತರಲ್ಲಿ ಸಂಪರ್ಕ ಮಾಡುವಾಗ 1-2 ಫ್ಯಾಮಿಲಿಯಲ್ಲಿ ಆಗಿತ್ತು. ಯಾಕಂದರೆ ಅವರು ಜಾಗವನ್ನು ಸಮಾನ ಮಾಡಿ ಹೊಂಡ ತೆಗೆದು ಸಾಧಾರಣ ಒಂದು 10-25 ಗಿಡ ನೆಟ್ಟಾಗಿರ್ತದೆ. ಹಾಗೆ ಮತ್ತೆ ಪೆಂಡಿಂಗ್ ಇಟ್ಟಿದ್ದಾರೆ. ಹಾಗೆ ಅವರಿಗೆ ಸ್ವಲ್ಪ ಗೊಂದಲ ಆಗುತ್ತೆ, ಅಂದರೆ ನಮಗೆ ಉದ್ಯೋಗ ಖಾತ್ರಿಯಿಂದ ಇದೆ ಸಿಗ್ಬೋದಾ ಅಂತೇಳಿ. ಅದಕ್ಕೋಸ್ಕರ ಪಾರ್ಟಿಯವರು ಕೂಡ ಇವತ್ತು ಬಂದಿದ್ದಾರೆ. ಅವರು ಪಂಚಾಯತಲ್ಲಿ ಆ ಯೋಜನೆ ಅಡಿಯಲ್ಲಿ ಅವರದ್ದು ಕ್ರಿಯಾ ಯೋಜನೆಯಲ್ಲಿ ಅವರ ಹೆಸರನ್ನು ಸೇರಿಸಿರಬೇಕು. ಅದು ಒಂದು ಪ್ರಾಥಮಿಕ ಬರ್ತದೆ. ಜಾಬ್ ಕಾರ್ಡ್ ಇರಬೇಕಾಗ್ತದೆ. ಇದು 2 ಇದ್ದಾಗ ಅದನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನೀವು ಕೃಷಿ ಸಖಿಯಿಂದ ಹೇಳಿದಾಗ ನನಗೆ ಒಂದು ಏನಿದೆ, ಬಹುಶಃ ನಿಮ್ಮ ಸೇವೆಯನ್ನು ಇಲಾಖೆ ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ಳಿ. ಈ ಉದ್ದೇಶಕ್ಕೆ ನಾನು ಹೇಳಿದ್ನಲ್ಲ, ಈಗ ನಾವು ಕೆಲವೊಮ್ಮೆ ಇಲಾಖೆಯಲ್ಲಿ ನಮ್ಮ ಹತ್ರ ವ್ಯವಸ್ಥೆಯಲ್ಲಿದ್ದಾಗ ನಿಮ್ಮ ಹತ್ರ ಹೇಳಿಕೊಂಡು ಮಾಡುವಂಥ ಕ್ರಿಯೆಗಳು ಆಗಬಹುದು. ಸೊ ನಿಮಗೆ ಆ ಆ್ಯಪ್ ಇದನ್ನು ಕೊಟ್ಟು ಅದಕ್ಕೆ ಯೂಸರ್ ID ಪಾಸ್ವರ್ಡನ್ನು ಕೊಡುವಂಥ ವ್ಯವಸ್ಥೆಗಳು ಆಗ್ಬೋದು. ಬಟ್ ಸಾಮಾನ್ಯವಾಗಿ ರೈತರಿಗೆ ಅದರ ವ್ಯವಸ್ಥೆ ಇರುವುದಿಲ್ಲ. ಹಾಗೆ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸರ್. ಇಲ್ಲ, ನಮ್ಮ ಸಮಸ್ಯೆ ನೀನು ಕೇಳಲೆ ಐತ ಉಪಯೋಗವನ್ನು ಪಡೆಯಲೇ ಪಣದ್ರಿಗಿಲ್ಲ ಕೇಳುವ ಕೆಲವೇ ನಮ್ಮ ಇಲ್ಲಡೆ ಕೈ ತಡಿಪೋನಾಗ ಉಪ್ಪುಂಡು ಅಂಚನ ಇಂಚ ಕೆಲವರಿಗೆ ಗೊತ್ತು ಪೂಜೆ ಐನು ಪೂರ ವಿಷಯ ಇನಿ ನಮ್ಮ ಸರ್ ಆದಲ್ಲಿ ಪ್ರತಿಯೊಂದು ವಿಷಯಕ್ಕೆ ಏನಾರ ಈಗ ಅವಕಾಶ ಉಂಟು ನಿಖಲು ಒಂದೊಂದು ಪ್ರಶ್ನೆ ಕೇಳಲೆ ಇನಿ. APL ನಿಮಗೆ ಸರ್ಕಾರ ಮಾಡಿರುವಂಥದ್ದು ಏನಂದರೆ, ನೀವು ಬಡತನ ರೇಖೆಯಿಂದ ಕೆಳಗಿದ್ದೀರಾ, ಬಡತನ ರೇಖೆಯಿಂದ ಮೇಲಿದ್ದೀರಾ ಹೇಳುವಂಥದ್ದು. ಬಡತನ ರೇಖೆಯಿಂದ ಕೆಳಗಿದ್ದರೆ BPL, ಇಲ್ಲಾದರೆ APL ಆಗಿದ್ದರೂ ಕೂಡ ನಿಮಗೆ 5 ಎಕರೆ ಒಳಗೆ ಜಾಗ ಅಷ್ಟೇ ಇದೆ. ಅದರಲ್ಲಿ ಒಂದು ಹೇಳ್ತೇನೆ, ನಮ್ಮ ಈ ಒಂದು 7 ಜಿಲ್ಲೆಗಳಲ್ಲಿ ಎಲ್ಲಿ ಅಡಿಕೆಯನ್ನು ಪ್ರಧಾನವಾಗಿ ಬೆಳೆಯುತ್ತೇವೆ,
ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಹಾಸನ. ಆಯಿತಾ? ಇಲ್ಲಿ ಎಲ್ಲಿ ಅಡಿಕೆಯನ್ನು ಸ್ವಲ್ಪ ಪ್ರಧಾನವಾಗಿ ಬೆಳೀತೇವೆ, ಇಲ್ಲಿ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಪ್ಲೈ ಆಗ್ತದೆ. ಲ್ಯಾಂಡ್ ಗ್ರ್ಯಾಂಟ್ ಆ್ಯಕ್ಟ್ ಒಂದು, ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಪ್ಲೈ ಆಗ್ತದೆ. ರೆವಿನ್ಯೂ ಆ್ಯಕ್ಟಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮಗೆ 1 ಎಕರೆ ಅಡಿಕೆ ಇದೆ ಅಂತೇಳಿ ಆದರೆ ಅದನ್ನು 2 ಎಕರೆ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನಿಮಗೆ 5 ಎಕರೆ ಜಾಗ ಇದೆ, ಅದರಲ್ಲಿ ನನ್ನ ಹತ್ರ ಒಂದು 3 ಎಕರೆ ಅಡಿಕೆ ತೋಟ ಇದೆ, ಉಳಿದ 2 ಎಕರೆ ಖಾಲಿ ಇದೆ ಅಂತೇಳಿ ಆದರೆ ಬಹುಶಃ ನೀವು ಆ ಸಣ್ಣ ರೈತ ಸರ್ಟಿಫಿಕೇಟ್ ಸಿಗುವುದು ಕಷ್ಟ. ಆದರೆ ಅದರಲ್ಲಿ ನಿಮಗೆ 1 ಎಕರೆ ಅಡಿಕೆ ತೋಟ ಇದೆ ಅಂತೇಳಿ ಆದರೆ ಖಂಡಿತ ಆ ಸಣ್ಣ ರೈತ ಸರ್ಟಿಫಿಕೇಟನ್ನು ತಗೊಳ್ಳಿಕ್ಕೆ ಅವಕಾಶಗಳಿದೆ. ಸಣ್ಣ ರೈತ ಸರ್ಟಿಫಿಕೇಟನ್ನು ತಗೊಂಡ್ರೆ ಈ ಯೋಜನೆಯಲ್ಲಿ ಕೂಡ APL ಆಗಿದ್ದರೂ ಕೂಡ ಅವಕಾಶಗಳಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಿಂದೆ ಕೃಷಿ ತರಿ ಭಾಗಾಯಿತು ಇತ್ತು. ಭಾಗಾಯಿತು ಅಂತ ಹೇಳಿದ್ರೆ ತೋಟ ಇದ್ದಾಗ ಹಿಂದೆಯೇ ಅದು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ಡಬಲ್ ಆಗಿ ಆಯಿತು. ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ತರಿಯೂ ಅಡಿಕೆ ತೋಟ ಆಗಿದೆ, ಆದರೆ ವರ್ಗೀಕರಣದಲ್ಲಿ ಬದಲಾವಣೆ ಆಗಿಲ್ಲ. ಹಾಗಾಗಿ ಇಲ್ಲ ಖುಷ್ಕಿ ಭೂಮಿ ಅಂತೇಳಿಯಲ್ಲ, ಒಟ್ಟಾರೆ ಕೃಷಿಕನ ಹಿಡುವಳಿ 5 ಎಕರೆ ಒಳಗಿದ್ದರೆ ನಿಮಗೆ ಸಣ್ಣ ರೈತ ಸರ್ಟಿಫಿಕೇಟನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ನೀವು ಸಣ್ಣ ರೈತರಾಗಿರ್ತೀವಿ. ಅದೇ ಹೇಳಿದ್ದು, ನೀವು 2.66 ಅಡಿಕೆ ತೋಟವಾಗಿದ್ದರೆ ನೀವು 5.12. ನಾನು ಅದನ್ನೇ ಹೇಳಿದ್ದು ನಿಮಗೆ. ಇಲ್ಲಿ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಪ್ಲೈ ಆಗ್ತದೆ. ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ನಿಮಗೆ ಅಡಿಕೆ ತೋಟ ಡಬಲ್ ಆಗ್ತದೆ. 1 ಎಕರೆ ಇದ್ದರೆ ನಿಮಗೆ 2 ಎಕರೆ ಆಗ್ತದೆ. ಹಾಗಿದ್ದಾಗ ನಿಮಗೆ 2.66 ಅಂದರೆ 5.12 ಆಯಿತು. ನಿಮಗೆ ಸಣ್ಣ ರೈತ ಸರ್ಟಿಫಿಕೇಟ್ ಸಿಗೋದಿಲ್ಲ. ಅದು ನೀವು ಖುಷ್ಕಿಯಲ್ಲಿ ಹಾಕಿರ್ಬೋದು, ನಿಮ್ಮ ವರ್ಗೀಕರಣದ ಪ್ರಕಾರ ಖುಷ್ಕಿಯಲ್ಲಿ ಅಡಿಕೆ ತೋಟ ಹಾಕಿರ್ಬೋದು, ತರಿಯಲ್ಲಿ ಹಾಕಿರ್ಬೋದು. ಅದೇ ಹೇಳಿದ್ದು, ಮೊದಲಿನ ವರ್ಗೀಕರಣದಲ್ಲಿ ಭಾಗಾಯಿತು ಅಂತ ಹೇಳಿದ್ರೆ ತೋಟ ಆಯ್ತಲ್ಲ, ತರಿ ಅಂತ ಹೇಳಿದ್ರೆ ಭತ್ತದ ಜಾಗ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಭತ್ತದ ಗದ್ದೆಯು ತೋಟಗಳಾಗಿದೆ. ಹಾಗಿರುವಾಗ ಈ ಇದರಲ್ಲಿ ಮಾಡ್ತಾರೆ, ಸರ್ಟಿಫಿಕೇಟ್ ಸಿಗೋದಿಲ್ಲ. ಹೇಳಿದ್ರು ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಪಾಸ್ಪೋರ್ಟ್ ಸೈಜ್, RTC ಅಂತೇಳಿ ಏನಾದ್ರೂ ಅವ್ರದ್ದು ಅರ್ಜಿ ಇದ್ರೆ ಇವತ್ತೇ ತಗೊಳ್ತೇವೆ ಅಂತ ಹೇಳಿ ಕೂಡ ನಾವು ಕೃಷಿಕರಿಗೆ ಮಾಹಿತಿ ಹೇಳಿದ್ದು. ಕೊಡಿ, ನಾವು ತಗೊಳ್ತೇವೆ. ಆದರೆ ಸ್ಪೆಸಿಫಿಕ್ ಆಗಿ ನಾನು ಹೇಳಿದ್ನಲ್ಲ, ನಿಮ್ಮ ಹತ್ರ ಯೋಜನೆ ಬೇಕು, ಇಂಥ ಕಾರ್ಯಕ್ರಮ ಬೇಕು ಅಂತ ಹೇಳುವಂಥದ್ದು ಬೇಕು. ಅದು ಇಲ್ಲದಿದ್ದರೆ ನೀವು ಅರ್ಜಿ ಕೊಟ್ಕೊಂಡು ನನಗೆ ಇಲಾಖೆ ಯೋಜನೆ ಕೊಡಿ ಅಂತ ಹೇಳಿದರೆ ಏನನ್ನಂತ ಕೊಡಬೇಕು ಅಂತ ಹೇಳುವಂಥದ್ದು. ನಿಮ್ಮಲ್ಲಿ ಯೋಜನೆ ಬೇಕು, ನಾನು ಇಂಥದ್ದು ಮಾಡ್ತೇನೆ, ನನಗೆ ಸಹಾಯಧನ ಕೊಡಿ ಇದ್ರದ್ದು, ಖಂಡಿತ ಅರ್ಜಿ ತಗೊಳ್ತೇವೆ. ಅರ್ಜಿಯನ್ನು ಇಲಾಖೆಯ ಅಧಿಕಾರಿಗಳ ಹತ್ರ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ನೀವು ಕೊಟ್ಟರು ಕೂಡ ನಾವು ಸ್ವೀಕಾರ ಮಾಡ್ತೇವೆ. ನಿಮಗೆ ಆಗುವುದಿಲ್ಲ, ನಿಮ್ಮ ಪಂಚಾಯತ್ನಲ್ಲಿ ಕೊಟ್ಕೊಂಡು ಅವ್ರಿಗೆ ಕೊಡಿ ಅಂತ ಹೇಳಿದ್ರು ಕೂಡ ಕೊಟ್ಟರೆ ನಾವು ಖಂಡಿತ ತಗೊಳ್ಳುವಂಥದ್ದು. ಅದಕ್ಕೆ ಯಾವ ನಿರ್ಬಂಧವೂ ಇಲ್ಲ. ನೀವು ಇಲಾಖೆಗೆ ಬಂದರೆ ಯಾರನ್ನೂ ಅಪ್ರೋಚ್ ಆಗ್ಬೋದು. ಸಿಡಿ ಅಂತ ಹೇಳಿದರೆ ಇದೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಇರುವಂಥ ಅವಕಾಶವನ್ನು ನಾವು ಬಳಸ್ಕೊಂಡು ಕೊಡ್ತಾ ಇದ್ದೇವೆ. ಆಯಿತಾ? ಆದರೆ ಅಲ್ಲಿ ಹೆಕ್ಟೇರಿಗೆ 1200 ರೂಪಾಯಿ, 2.5 ಎಕರೆಗೆ 1200 ರೂಪಾಯಿ ಸಹಾಯಧನ ನಿಮಗೆ ಸಿಗ್ತದೆ. ನೀವು ನಿಮ್ಮದು ಎಷ್ಟು ಎಕರೆ ಇದೆ ಅದರ ಮೇಲೆ ನಾವು ಆ ಸಹಾಯಧನ ನಿಗದಿ ಮಾಡಿ ಕೊಡ್ತಾ ಇದ್ದೇವೆ. ಸರ್, ಈಗ ಸಿಂಪಡಣೆ ಮಾಡಿ 2 ಟರ್ಮ್ ಮಾಡಿದ್ದ ಆದ ನಂತರ ಕೂಡ ನಾವು ತರ್ಬೋದು. ಬಿಲ್ ಇದ್ರೆ ಕೊಡಿ. ಬಿಲ್ಲುಗಳಿದ್ರೆ ಅರ್ಜಿ, RTC ಮತ್ತು ಬ್ಯಾಂಕ್ ಪಾಸ್ ಪುಸ್ತಕದ ಕಾಪಿ, ಆಧಾರ್ ಕಾರ್ಡ್ನೊಟ್ಟಿಗೆ ನೀವು ಬಿಲ್ಲನ್ನು ಇಟ್ಟು ಕೊಡಿ, ನಮಗೆ ಕೊಡ್ತೇವೆ. ಆದಷ್ಟು ಬೇಗ ಕೊಡಿ. ಹಾಗಂದರೆ ಇವತ್ತು ನೀವು ಮಾಹಿತಿ ತಗೊಂಡು ನಾನು ಮತ್ತೆ ಡಿಸೆಂಬರಲ್ಲಿ ಬಂದು ನಮಗೆ ಅರ್ಜಿ ಕೊಡಿ ಅಂತ ಹೇಳಿದ್ರೆ ಅನುದಾನ ಇರ್ತದೆ ಇಲ್ಲೋ ಅಂತ ಗೊತ್ತಿಲ್ಲ. ಆದಷ್ಟು ಬೇಗನೆ ಕೊಟ್ಟರೆ ಖಂಡಿತ ಕೊಡಿ. ಈಗ ಸದ್ಯಕ್ಕೆ ಅವಕಾಶಗಳಿಲ್ಲ. ಪೈಪ್ ನಮ್ಮಲ್ಲಿ ಕೊಡೋದಿಲ್ಲ, ಅದು ನಿಮಗೆ ಕೃಷಿ ಇಲಾಖೆಯಲ್ಲಿ ಕೊಡುವಂಥದ್ದು. ಆಯಿತಾ? ಅದು ಅದಕ್ಕೆ ಅಂತ ಹೇಳಿದ್ರೆ ಇವತ್ತು ಅದು ಹೇಗೆ ನಾನು ಹೇಳಿದ್ನಲ್ಲ, ಜನರಲಾಗಿ ಹೇಳ್ತೇನೆ. ಸಾಮಾನ್ಯವಾಗಿ ಏನು ಅಂತ ಹೇಳಿದರೆ, ಸರ್ಕಾರ ಒಂದು ಬಜೆಟನ್ನು ಮಾಡ್ತದೆ. ಬಜೆಟ್ನಲ್ಲಿ ಆಯಾ ಇಲಾಖೆ ಇಂತಿಂಥ ಕಾರ್ಯಕ್ರಮಗಳು ಇಷ್ಟಿಷ್ಟು ಅನುದಾನ ಅಂತೇಳಿ ಮಾಡ್ತದೆ. ಆಯಾ ಅನುದಾನವನ್ನು ಇಂತಿಂಥ ಎಲ್ಲ ಜಿಲ್ಲೆಗಳಿಗೆ ಅವರು ಅನುದಾನ ಹಂಚಿಕೆಯನ್ನು ಮಾಡ್ತಾರೆ. ಅನುದಾನ ಹಂಚಿಕೆಗೆ ಇವತ್ತೇನಾಗಿದೆ ಅಂತ ಹೇಳಿದರೆ, ಕೃಷಿಕರಿಗೆ ಬೇಡಿಕೆ ಜಾಸ್ತಿ ಇರ್ತದೆ. ಬೇಡಿಕೆ ಜಾಸ್ತಿ ಇದ್ದಾಗ ಕೆಲವೊಂದು ಸಂದರ್ಭದಲ್ಲಿ ಒಂದೇ ವರ್ಷದಲ್ಲಿ ಸಿಗ್ತದೆ ಅಂತ ಹೇಳಿ ಅರ್ಜಿಯನ್ನು ಅವ್ರು ಇಟ್ಕೊಂಡಿರ್ಬೋದು. ಅದು ಅವಕಾಶ ಕೊಟ್ಟಾಗ ನಿಮಗೆ ಸೂಚನೆಯನ್ನು ಕೊಡ್ಬೋದು. ಸ್ವಲ್ಪ ನೀವು ಕೃಷಿ ಇಲಾಖೆಯ ಅಧಿಕಾರಿಗಳೊಟ್ಟಿಗೆ ಸಂಪರ್ಕವನ್ನು ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಅರ್ಜಿ ಕೊಟ್ಟು ನೀವು ಸುಮ್ಮನೆ ಮನೆಯಲ್ಲಿ ಕೂತು ಬಿಟ್ಟರೆ ಅರ್ಜಿಯು ಸುಮ್ಮನೆ ಕೂತು ಬಿಡ್ತದೆ ಕಡೆಗೆ. ಯಾಕಂತ ಹೇಳಿದ್ರೆ ಅವರಿಗೆ ಆಗಾಗ ಹೆಚ್ಚು ಬೇರೆ ಬೇರೆ ರೀತಿಯಲ್ಲಿ ಕೇಳುವವರು ಬೇಗ ಇದ್ದಾಗ ಯಾವತ್ತೂ ಕೂಡ ಅಷ್ಟೇ ಏನಾಗ್ತದೆ ಅಂತ ಹೇಳಿದ್ರೆ, ಹೆಚ್ಚು ಉಪದ್ರ ಮಾಡೋರಿಗೆ ಫಸ್ಟ್ ಕೊಟ್ಟು ಅವರ ಬಾಯಿ ಸುಮ್ಮನೆ ಇಡುವ ಅಂತ ಹೇಳುವಂಥದ್ದು ಆಗ್ತದೆ. ಹಾಗಾಗಿ ನಾವು ಮೊನ್ನೆ ರೈತ ಇಲಾಖೆ ಸಂಪರ್ಕ ಮಾಡಿದ್ದೇವೆ. ಹಾಗಾಗಿ ಅವರು ಯಾವುದೇ ಯೋಜನೆ ಈಗ ಅನುದಾನ ಬಂದಿಲ್ಲ ಅಂತೇಳಿ, ಈ ಟರ್ಮಲ್ಲಿ ಯಾವುದೇ ಇಲ್ಲಂತೆ, ಯಾವುದೇ ಯೋಜನೆ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ಬಂದಿದೆ, ಅನುದಾನದ ಸೀಮಿತಕ್ಕೆ ಇದೆ. ಯಾಕೆಂತ ಹೇಳಿದ್ರೆ ನಿಮಗೆ ಅವಕಾಶಗಳನ್ನು ನೀವು ಅವರೊಟ್ಟಿಗೆ ಸಂಪರ್ಕ ಮಾಡಿ ಇಟ್ಕೊಳ್ಳಿ. ವ್ಯವಸ್ಥೆಗಳು ಬರ್ತದೆ ಕೆಲವೊಂದು ಜನವರಿ ಫೆಬ್ರವರಿಗಾದರೂ ಬರ್ತದೆ.
ಸೊ ಸಂಪರ್ಕ ಇಟ್ಕೊಳ್ಳಿ ಅವರ ಹತ್ರ, ಅಧಿಕಾರಿಗಳೊಂದಿಗೆ ಸಂಪರ್ಕ ಇಟ್ಕೊಳ್ಳಿ. ಇದು ಇಲಾಖೆಯಿಂದ ಕಂಪನಿಗಳನ್ನು ಎಂಪೆನಲ್ ಮಾಡಿದ್ದಾರೆ, ಅವರ ಮಾಡೆಲ್ಗಳನ್ನು ಎಂಪೆನಲ್ ಮಾಡಿದ್ದಾರೆ. ನಿಮಗೆ ಆಯ್ಕೆ ಮಾಡ್ಕೊಳ್ಳಿ ಯಾವುದು ಒಳ್ಳೆಯದು ಅಂತೇಳಿ ನೋಡಿಕೊಂಡು ನೀವು ಅದನ್ನು ಖರೀದಿ ಮಾಡಬೇಕಾದ್ರೆ ನಿಮ್ಮ ಸುತ್ತಮುತ್ತಲಿನವರದ್ದು ಸ್ವಲ್ಪ ಕೇಳ್ಕೊಳ್ಳಿ ಯಾವುದು ಒಳ್ಳೆಯದು ಅಂತ ಕೇಳಿಕೊಂಡು ತಗೊಂಡ ನಂತರ ಕೊಡಬೇಕು. ಈಗ ನೀವು ಅರ್ಜಿಯನ್ನು ಫಸ್ಟಿಗೆ ಕೊಡಿ, ಅರ್ಜಿಯನ್ನು ಕೊಟ್ಟಾಗ ನಾವು ನಿಮಗೆ ಒಂದು ಕಾರ್ಯಾದೇಶದ ರೂಪದಲ್ಲಿ ಕೊಡ್ತೇವೆ. ಕಾರ್ಯಾದೇಶ ಕೊಟ್ಟಿದ್ದೇವೆ ಅಂತ ಹೇಳಿ ಆದರೆ ಗ್ರಾಂಟ್ ಗ್ಯಾರಂಟಿ ಅಂತೇಳಿ, ಆಯ್ತಾ? ಉಂಟು 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 ನಾನು ಆದರೂ ಕೂಡ ನಮ್ಮಲ್ಲಿ ಏನಂತ ಹೇಳಿದರೆ, ಒಬ್ಬರು ಇವರು ಒಂದು ಮೆಷಿನ್ ತಗೊಂಡ್ರು ಅಂತ ಹೇಳಿದರೆ ಪಕ್ಕದ ಮನೆಯವರು ನಾನು ಅದೇ ಮೆಷಿನ್ ತಗೊಳ್ತೇನೆ, ಆಯಿತಾ? ಒಂದು 20,000 30,000 ಖರ್ಚು ಅದಕ್ಕೆ ಆಗ್ತದೆ, ಆಯಿತು. ಸರ್ಕಾರ ಅದಕ್ಕೆ ಒಂದು 12,000 14,000 ಸಹಾಯಧನ ಕೊಡುತ್ತದೆ, ಅದು ಒಂದು ಪ್ರಶ್ನೆ. ಆದರೆ ಆ ಇಡೀ ಮೆಷೀನನ್ನು ನಾನು 1 ವರ್ಷದಲ್ಲಿ ಬಳಕೆ ಮಾಡೋದು ಕನಿಷ್ಠ 1 ತಿಂಗಳು ಮಾತ್ರ. ಆ 1 ತಿಂಗಳು ಬಳಕೆ ಮಾಡೋದಕ್ಕೆ 25,000 ರೂಪಾಯಿ ನಾನು ವೆಚ್ಚ ಮಾಡಬೇಕಾ ಹೇಳುವಂಥದ್ದು ಒಂದು ಆಲೋಚನೆಯನ್ನು ತಪ್ಪು. ನೀವು ಅವರು ಒಟ್ಟಿಗೆ ಇದ್ದರೆ ಅದೇ ನೀವು ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಅವರ ಮೆಷಿನನ್ನು ನಾನು ಬಳಕೆ ಮಾಡಿ ಅದೇ ರೀತಿ ಹಿಂದಿರುಗಿಸು ಅಂತ ಹೇಳುವಂಥ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ನಿಮ್ಮ ಆ ಭರವಸೆ ಅವ್ರ ಹತ್ರ ಕೊಟ್ಟಿದ್ದರೆ ಅವರು ಒಬ್ಬರು ತಗೊಂಡ್ರು ನೀವು ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಈ ರೀತಿಯಾಗಿಯೂ ಆ ಒಂದು ನಿಮ್ಮ ಕೃಷಿ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸಲಿಕ್ಕೆ ಅವಕಾಶಗಳುಂಟು. ಆ ಬಗ್ಗೆ ಆಲೋಚನೆ ಬೇಕು. ಯಾಕಂದರೆ ಇವತ್ತು ನಾವು ಆದಾಯ ಹೆಚ್ಚಾಗಬೇಕು ಅಂತ ಹೇಳ್ತೇವೆ, ಆದಾಯ ಹೆಚ್ಚಾಗಬೇಕು ಅಂತೇಳಿ ಆದರೆ ಒಂದು ಪ್ರದೇಶ ಏನು ಅಂತ ಹೇಳಿದ್ರೆ ನಾವು ಹೆಚ್ಚು ಬೆಳಿಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ ಬೆಳೆದಂಥ ಬೆಳೆಯಲ್ಲಿ ಕೃಷಿ ವೆಚ್ಚ ತಗ್ಗಿಸೋದ್ರ ಮೂಲಕವೂ ಕೂಡ ನಾವು ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶಗಳಿದೆ. ಸೊ ಆ ರೀತಿ ಆಲೋಚನೆ ಆದರೂ ಬಹಳ ಒಳ್ಳೆಯದು. ಅದಕ್ಕೆ ಹೇಳಿದ್ದೆ ನಾನು, ನಿಮ್ಮದೇ ಆದಂತಹ ಗ್ರೂಪು ಈಗ ರೈತ ಸಂಘದ ವತಿಯಿಂದ ನಿಮ್ಮ ಇದರಿಂದಲೇ ಒಂದು ಕೆಲವು ಮೆಷಿನ್ಗಳನ್ನು ನೀವು ಮಾಡಿಕೊಂಡು ನೀವು ಬಾಡಿಗೆ ತಗೊಳ್ಳುವಂಥದ್ದು ಇತ್ಯಾದಿಗಳನ್ನು ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅದನ್ನು ಬಳಕೆ ಮಾಡ್ಕೊಳ್ಬೋದು, ಆ ಥರವೂ ಬಳಕೆ ಮಾಡ್ಬೋದು. 925-8204 944-925-8204 944-925-8204 ಆಯ್ತಲ್ಲ? 24 ಗಂಟೆ ನಿದ್ರೆ ಮಾಡುವಂಥ ಸಮಯದಲ್ಲಿ ಮಾತ್ರ ಫೋನ್ ತೆಗಿಲಿಕ್ಕಿಲ್ಲ ನಾನು ಅಷ್ಟೇ. 24 ಗಂಟೆ ಅದು ಫೋನ್ ಹೊಡಿತಾ ಇರ್ತದೆ ಬಿಡಿ 24. ಈಗ ಮಾತ್ರ ಏನು ನೊಣದ ವ್ಯವಸ್ಥೆ ಅಂತ ಹೇಳಿದರೆ ಅಲ್ಲಲ್ಲ, ಈಗ ಸರ್ಕಾರ ಇಲಾಖೆ ಏನು ಮಾಡಿದೆ ಅಂತ ಹೇಳಿದರೆ ಜೇನು ಪೆಟ್ಟಿಗೆ ಮತ್ತು ಜೇನು ನೊಣವನ್ನು ಕೊಡುವಂಥದ್ದಕ್ಕೆ ನಾನು ಹೇಳಿದಲ್ಲಿ ಎಂಪೆನಲ್ ಮಾಡಿದ್ದಾರೆ. ಈಗ ನಮಗೆ ಏನು ಅಂತ ಹೇಳಿದರೆ ಬಂಟ್ವಾಳದಲ್ಲಿ ಪ್ರಾಪ್ತಿ ಎಂಟರ್ಪ್ರೈಸಸ್ ಅಂತೇಳಿ ಹತ್ತಿರದಲ್ಲಿ ಇರೋರು, ಇಲ್ಲ ಅಂತ ಹೇಳಿದ್ರೆ ಅಧಿಕ ಸೇರಿಸಿದ್ದಾರೆ. ಸುಳ್ಯದಲ್ಲಿ ವುಡ್ ಆ್ಯಂಡ್ ವುಡ್ ಆರ್ಟ್ನವರು ಇದ್ದಾರೆ, 3 ಜನ ಇದ್ದಾರೆ, ಆಯಿತಾ? ನೀವು ಅವರಿಂದ ಪೆಟ್ಟಿಗೆಯನ್ನು ಪಡ್ಕೊಂಡಾಗ ಅವರು ಜೇನು ನೊಣವನ್ನು ಕೂಡ ಅವರು ಸರಬರಾಜು ಮಾಡ್ತಾರೆ. ಕೇಪುನಲ್ಲಿದೆ, ಪ್ರಾಪ್ತಿ ಎಂಟರ್ಪ್ರೈಸಸ್ ಕೇಪುನಲ್ಲಿದೆ, ಅವ್ರ ಹತ್ರ ನೀವು ಇದು ಮಾಡಿಕೊಂಡ್ರೆ ಅವರು ಎರಡನ್ನೂ ಸರಬರಾಜು ಮಾಡ್ತಾರೆ. ಅದು ಯಾಕೆ ಮಾಡಿದೆ ಅಂತ ಹೇಳಿದರೆ, ಈಗ ಜೇನು ಪೆಟ್ಟಿಗೆಯನ್ನು ಅಂತ ಹೇಳಿದರೆ ನೀವು ಹೇಗೂ ಮಾಡ್ಬೋದು. ನಿಮ್ಮ ಹತ್ರ ಒಬ್ಬರು ಬಡಗಿದ್ದಾರೆ ಅಂತ ಹೇಳಿದರೆ ಪೆಟ್ಟಿಗೆಯನ್ನು ತಯಾರು ಮಾಡ್ಕೊಳ್ಬೋದು. ISI ಮಾಡಿದ್ರೆ ಅದಕ್ಕೆ ಸ್ಪೆಸಿಫಿಕೇಶನ್ ಆ ಸ್ಪೆಸಿಫಿಕೇಶನ್ ಪ್ರಕಾರ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಹುಳಗಳದ್ದು ಸಮಸ್ಯೆ ಎಲ್ಲಿ ಬರ್ತದೆ? ಸೊ ಹಾಗಿದ್ದಾಗ ಅದಕ್ಕೆ ಬೇಕಾಗಿ ಯಾರು ಪೆಟ್ಟಿಗೆ ತಯಾರು ಮಾಡ್ತಾರೆ ಅವರು ಹುಳಗಳನ್ನು ಕೂಡ ಕೊಡಬೇಕು ಹೇಳುವಂಥ ಕಂಡೀಷನ್ ಒಟ್ಟಿಗೆ ಮಾಡಿದ್ದಾರೆ. ಅವರನ್ನು ಸರಿಗೆ ಮುಕ್ತವಾಗಿ ಕೊಡಬೇಕು, ಅವರು ಸ್ವೀಕರಿಸ್ತಾರೆ ಎನ್ನುವಂಥ ಬಹಳ ಅತ್ಯುನ್ನತವಾದ ಮಾಹಿತಿಯನ್ನು ನೀಡಿದಂಥ ನಮ್ಮ ತೋಟಗಾರಿಕೆ ಇಲಾಖೆಯ ಪ್ರವೀಣ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮೆಲ್ಲರ ಜನಸೇವೆಯನ್ನು ಮಾಡಿಕೊಂಡು ಬಂದಂಥ ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿಯವರು ತಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತೇವೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಪೂರಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ತಮ್ಮ ಸುನೀಲ್ ಕುಮಾರ್ ಭಟ್ರಕೋಡಿ ಇವರು ತಮ್ಮ ಹೂ ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮ ಗುರುಗಳಾದ ರವೀಂದ್ರ ರೈ ಹರೇಕಳರವರು. ಇದರಲ್ಲಿ ನನಗೆ ಅನಿಸ್ತಾ ಉಂಟು, ನಾನು ಒಂದು 2 ವರ್ಷದ ಹಿಂದೆ ಅಷ್ಟೇ ಈಗ ಕೃಷಿಗೆ ನಾನು ಸ್ವಲ್ಪ ಆಸಕ್ತಿ ವಹಿಸ್ತಾ ಇದ್ದೇನೆ. ಒಂದು ಎಂತಂದರೆ ಹೆಚ್ಚಾಗಿ ಈಗ ಸಾಮಾನ್ಯವಾಗಿ ವಿದ್ಯಾವಂತರು ಹಿಂದೆಲ್ಲ ಸಮಸ್ಯೆ ಅದು, ವಿದ್ಯಾವಂತರು ಕೃಷಿಕರಾಗಿರುವುದಿಲ್ಲ, ಕೃಷಿಕರು ವಿದ್ಯಾವಂತರಾಗಿರುವುದಿಲ್ಲ. ಆದ ಕಾರಣ ಏನಾಗಿದೆ ಅಂತ ಅಂದರೆ ಆ ಕೃಷಿಯ ಬಗ್ಗೆ ಒಂದು ಆಸಕ್ತಿಯಿಂದ ಅದನ್ನು ಸಂಶೋಧನೆ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಅಧ್ಯಯನ ಮಾಡುವಂತಹದ್ದು ಬಹಳ ರೈತರಲ್ಲಿ ಇರತಕ್ಕಂಥ ಒಂದು ಕೊರತೆ. ಇದು ಸಾಮಾನ್ಯವಾದ ಕೊರತೆ. ಈಗ ಪ್ರವೀಣರು ಬಹಳ ಸುಂದರವಾಗಿ ಏನು ಮಾಡಿದ್ದಾರೆ ಅಂದರೆ ಏನೇನು ಸರ್ಕಾರದ ಸೌಲಭ್ಯಗಳಿದೆ ಎನ್ನುವುದನ್ನೆಲ್ಲ ಮಾಹಿತಿಯನ್ನು ಚೆಂದ ಕೊಟ್ಟಿದ್ದಾರೆ. ಆದರೆ ಈಗ ನಾನು ಸ್ಪಷ್ಟವಾಗಿ ಎಲ್ಲ ಕೇಳುತ್ತಾ ಇದ್ದೇನೆ, ಆದರೆ ಹಿಂದೆ ಅವರು ಮೊದಲು ಏನು ಹೇಳಿದ್ದಾರೆ ಅಂತ ಈಗ ನನಗೆ ಮರೆತು ಹೋಯ್ತಲ್ಲ. ಅದು ನಿಮಗೂ ಆ ಸಮಸ್ಯೆ
ಈಗ ಆಗಿರ್ಬೋದು, ಅದು ಸಾಮಾನ್ಯ, ಅದು ಮನುಷ್ಯ ಸ್ವಭಾವ ಅದು. ಆದರೆ ನಾವು ಏನು ಮಾಡಬೇಕು ಅಂತಂದರೆ ಈಗೆಲ್ಲ ಮಾಹಿತಿ ಎಂಥದೆಂದು ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತದೆ ಎನ್ನುವುದು ನಮಗೆಲ್ಲ ಗೊತ್ತಾಗಿದೆ. ಆದರೆ ಮುಂದಕ್ಕೆ ನಾವು ಅದನ್ನು ಫಾಲೋಅಪ್ ಮಾಡಬೇಕಾಗ್ತದೆ. ನಾವು ಕೃಷಿ ಇಲಾಖೆಯನ್ನು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಿ ನಾವು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ, ಅಧಿಕಾರಿಗಳೊಂದಿಗೆ ನಾವು ಸಂಪರ್ಕ ಮಾಡಿಕೊಂಡು ನಾವು ಅದರ ಮಾಹಿತಿಯನ್ನು, ನಮಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪಡೆದುಕೊಂಡ್ರೆ ಇದೇ ಸ್ವಲ್ಪ ನಮಗೆ ರೈತರಿಗೆ ಪ್ರಯೋಜನ ಆದೀತು ಅಂತ ನನ್ನ ಭಾವನೆ. ಖಂಡಿತವಾಗಿ ಅದು ಪ್ರಯೋಜನ ಆಗ್ತದೆ. ಇದು ಒಂದು ನಾವು ರೈತರು ಮಾಡಬೇಕಾದಂಥ ಕೆಲಸ. ಇನ್ನು ಎರಡನೇದು, ಯಾವುದೇ ಕೃಷಿ ಮಾಡಬೇಕಾಗಿದ್ರೆ ನಮಗೆ ಅದರಲ್ಲಿ ಆಸಕ್ತಿ ಬೇಕು, ಒಂದು ಪ್ರೀತಿ ಬೇಕು, ಆ ಕೃಷಿಯ ಬಗ್ಗೆ ಒಂದು ಗೌರವ ಬೇಕು. ಅದರಲ್ಲಿ ನಾವು ಒಂದು ಆಸಕ್ತಿಯಿಂದ ಆ ಕೃಷಿಯನ್ನು ಮಾಡಬೇಕು ಎನ್ನುವಂಥದ್ದು ನಮ್ಮಲ್ಲಿ ಇದ್ದರೆ, ರೈತರಲ್ಲಿ ಇದ್ದರೆ ಎಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ ಏನಾಗ್ತದೆ, ನಿವಾರಣೆ ಆಗ್ತದೆ. ಒಂದು ಎಂತಂದರೆ, ಒಂದು ಸೌಲಭ್ಯ ಪಡೆಯಬೇಕಾಗಿದೆ ಒಬ್ಬ ರೈತ ಆ ಸೌಲಭ್ಯ ಪಡಲಿಕ್ಕೆ ಹೊರಟ ಅಂತಾದರೆ ಅದು ದೊಡ್ಡ ರಾಮಾಯಣ. ಅದು ಮತ್ತೊಮ್ಮೆ ಪುನಃ ಅಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದರೆ ಅಷ್ಟೆಲ್ಲ ಇದು ಉಂಟು. ಅದು ನಮ್ಮಿಂದೆಲ್ಲ ಆಗುವಂಥದ್ದಲ್ಲ. ಅದು ಇಲಾಖೆ ಸರ್ಕಾರ ಎಲ್ಲ ಏನು ಮಾಡಬೇಕು, ಅದನ್ನು ಆದಷ್ಟು ಸರಳ ಮಾಡಿ ಅದು ರೈತರಿಗೆ ಸುಲಭದಲ್ಲಿ ಮುಟ್ಟುವ ಹಾಗೆ ಮಾಡುವಂಥ ಕೆಲಸವನ್ನು ಸರ್ಕಾರವೂ ಮಾಡಬೇಕು, ಇಲಾಖೆಯೂ ಮಾಡಬೇಕು. ಆಗ ರೈತ ಆದಷ್ಟು ಬೇಗ ನಿಮ್ಮ ಹತ್ತಿರ ಬರ್ತಾನೆ. ಅದೇ ರೀತಿಯಲ್ಲಿ ರೈತ ಅವನಿಗೆ ಏನು ಬೇಕೋ ಅದನ್ನು ಸೌಲಭ್ಯವನ್ನು ಪಡೀಲಿಕ್ಕೆ ಆಗ್ತದೆ. ಇದೇನಾಗ್ತದೆ ಅಂದರೆ ಒಂದು 10 ಮಂದಿ 4 ಮಂದಿ ಅವರು ಆಸಕ್ತಿ ಇದ್ದವರು ಏನಾದರೂ ಸೌಲಭ್ಯ ಪಡೀಬೇಕು ಅಂತ ಇಲಾಖೆಗೆ ಹೋದರೆ ಅವನಿಗೆ ಅದೇ ದೊಡ್ಡ ಏನಾಗ್ತದೆ, ತಲೆನೋವಾಗಿ ಪರಿಣಮಿಸಿದರೆ ಪುನಃ ಅಲ್ಲಿಗೆ ಬರುವುದೇ ಇಲ್ಲ. ಅಂಥ ಸಮಸ್ಯೆಗಳು ಕೂಡ ಉಂಟು. ಆದ ಕಾರಣ ಇಂತಹದ್ದನ್ನೆಲ್ಲ ಆ ಸಮಸ್ಯೆಗಳನ್ನೆಲ್ಲ ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ರೈತರು ಮಾಡಬೇಕು, ಇಲಾಖೆಯವರು ಮಾಡಬೇಕು. ನಮ್ಮ ಅಧ್ಯಕ್ಷರು ಒಳ್ಳೆ ಆ್ಯಕ್ಟಿವ್ ಇದೆ, ಅವ್ರು ನೋಡುವಾಗಲೇ ನನಗೆ ನಾನು ಸರಿ ಇದು ಮಾಡಿ ನಮ್ಮ ಭಾಳ ಚುರುಕಿನ ಅವರನ್ನು ನಾನು ಒಬ್ಸರ್ವ್ ಮಾಡಿದೆ, ಮೊನ್ನೆ ಆಗಿಂದ ಒಬ್ಸರ್ವ್ ಮಾಡ್ತಾ ಇದ್ದೇನೆ. ಹೆಗ್ಡೆ ಅವರು ಭಾಳ ಚುರುಕಿನವರು, ಅವರನ್ನು ಸಂಪರ್ಕಿಸಬಹುದು ಅಂತ ನನಗೆ ಅನಿಸ್ತಾ ಉಂಟು. ಈಗ ಪ್ರವೀಣ್ ಅವರು ಒಳ್ಳೆ ಮಾಹಿತಿಯನ್ನು ಭಾಳ ಡೀಸೆಂಟಾಗಿ, ಏನು ಅವರಲ್ಲಿ ಗೊಂದಲ ಇಲ್ಲ, ಬಹಳ ಗೊಂದಲ ಇಲ್ಲದೆ ರೈತರಿಗೆ ಏನು ನೋವು ಆಗದ ರೀತಿಯಲ್ಲಿ ಏನು ಸೌಲಭ್ಯಗಳು ಎನ್ನುವುದನ್ನೆಲ್ಲ ಚಂದ ಮಾಡಿ ಅವರು ಹೇಳಿದ್ದಾರೆ. ಅಂತೂ ನಾವು ಮಾಡಬೇಕಾದ ಕೆಲಸ ಎಂತ ಅಂದರೆ, ಏನು ನಮಗೆ ಅವರು ಹೇಳಿದ್ದು ಎಂಥದ್ದು ಅಂದರೆ, ಏನು ಬೇಕು ನಮಗೆ, ರೈತರಿಗೆ ಏನು ಬೇಕು ಅಂತ ಅವ್ರು ಪ್ರಶ್ನೆ ಮಾಡಿದರೆ ಏನು ಬೇಕು ಅಂತ ನಮಗೆ ಗೊತ್ತಿರುವುದಿಲ್ಲ. ಈಗ ನನಗೆ ಗೊತ್ತಿಲ್ಲ ಈಗ ಏನು ಬೇಕು ಅಂತ. ಆದ ಕಾರಣ ನಾವು ಏನು ಬೇಕು ಎನ್ನುವುದನ್ನು ನಾವು ಮೊದಲು ನಿರ್ಧರಿಸಿಕೊಂಡು ಆ ಮೂಲಕ ಅವರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡಿದರೆ ಅದು ಒಳ್ಳೆಯದು ಎನ್ನುವಂಥ ಒಂದು ಮಾತು. ಇನ್ನೊಂದು, ನಾನು ಚೌಟ್ರಲ್ಲಿ ಹೇಳಿದೆ, ಈಗ ಸೊಸೈಟಿ ಅಧ್ಯಕ್ಷರವರು ಯಾರು ನಮ್ಮ ಸುರೇಶ್ ಚೌಟ್ ಅವರು, ಇದೊಂದು ಮಿನಿ ಭವನ ಮಾಡಬೇಕು. ಇದನ್ನು ಚಂದವಾದಂಥ ಮಿನಿ ಭವನ ಮಾಡಬೇಕು. ಇದು ರೈತರು ಬಂದರೆ ಆಚೆ ಬೀಳೋದಾಗಿ ನೀವು ಮಾಡಬಾರ್ದು. ಇದನ್ನೊಂದು ಚಂದವಾದ ಮಿನಿ ಭವನ ಮಾಡಿ ರೈತರು ಆಗಾಗ ಈ ಜಾಗದಲ್ಲಿ ಸೇರುವ ಹಾಗೆ ಸುರೇಶ್ ಚೌಟ್ರು ಒಬ್ಬ ನೇತೃತ್ವ ವಹಿಸಿಕೊಂಡು ಎಲ್ಲ ರೈತರನ್ನು ಇಲ್ಲಿ ಸೇರಿಸಿ ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಇದು ಬಹುಶಃ ಪ್ರಯೋಜನ ಆದೀತು ಈ ಜಾಗದಲ್ಲಿ ಅಂತ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಕೊಣಾಜೆ ಗ್ರಾಮದಲ್ಲಿ ಇಷ್ಟೆಲ್ಲ ರೈತರಿದ್ದಾರಾ ಅನ್ನುವಂಥದ್ದು, ಇಷ್ಟು ಸಂಖ್ಯೆಯಲ್ಲಿ ರೈತರು ಸೇರಿದ್ದಾರೆ ಅಂತಂದರೆ ಬಹಳ ಖುಷಿ ಕೊಡುವಂಥ ಒಂದು ವಿಚಾರ. ಮುಖ್ಯವಾಗಿ ನಮ್ಮ ರಮೇಶ್ ರೈ ಕಕ್ಕೆಮಜಲು ಬಹಳ ಆ್ಯಕ್ಟಿವ್ ವ್ಯಕ್ತಿ ಅವರು, ನಮ್ಮ ಬಂಡ್ ಸಂಘದಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದವರು. ಅವರು ಈ ಸಂಘಟನೆ ನಿಮ್ಮನ್ನೆಲ್ಲ ಸೇರಿಸಲಿಕ್ಕೆ ನೋಡಿ ಎಷ್ಟೆಲ್ಲ ಒಂದು ಜನಗಳನ್ನು ಸೇರಿಸಿದಷ್ಟು ಸುಲಭದ ಕೆಲಸ ಈಗ ಸಾಧ್ಯ ಇಲ್ಲ. ಈಗ ನಮ್ಮ ವಿದ್ಯಾಧರ ಶೆಟ್ಟರು ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅವರಿಗೆ ತಲೆನೋವು ಅಂತಂದರೆ ಜನಗಳನ್ನು ಸೇರಿಸುವುದೇ ಒಂದು ತಲೆನೋವಾಗಿದೆ. ಆದ ಕಾರಣ ರೈತರಾದಂಥ ನೀವೆಲ್ಲ ಬಂದು ಇಲ್ಲಿ ಸೇರಿದ್ದೀರಿ ಅಂದರೆ ಬಹಳ ಖುಷಿ. ಇದಕ್ಕೆ ನನ್ನ ಅನಿಸಿದಲ್ಲಿ ಇದಕ್ಕೆ ಭವಿಷ್ಯ ಉಂಟು, ಇದಕ್ಕೆ ಒಳ್ಳೆ ಭವಿಷ್ಯ ಉಂಟು. ಕೊಣಾಜೆ ಗ್ರಾಮದ ರೈತರು ಅಂದರೆ ಅವರ ರೈತರ ಶಕ್ತಿ ಏನು ಎನ್ನುವುದನ್ನು ನೀವೀಗ ತೋರಿಸಿಕೊಟ್ಟಿದ್ದೀರಿ. ಇದು ಬಹಳ ಖುಷಿ ಕೊಡುವಂತಹ ವಿಚಾರ. ಇದು ಇಲ್ಲಿಂದಲೇ ಪ್ರಾರಂಭ ಆಗಬೇಕು, ಕೊಣಾಜೆ ಗ್ರಾಮದಿಂದಲೇ ಪ್ರಾರಂಭ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಈ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಿದಂಥ ರಮೇಶ್ ರೈ ಕಕ್ಕೆಮಜಲು ಮತ್ತು ಅವರೆಲ್ಲ ಬಳಗದವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕೊಣಾಜೆ ಗ್ರಾಮದ ಎಲ್ಲ ರೈತರ ಪರವಾಗಿ ನಾನು ಅವರನ್ನು ಅಭಿನಂದಿಸುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ರೈತರು ಆದಷ್ಟು ಹತ್ತಿರ ಆಗುವ ಹಾಗೆ ಅಧಿಕಾರಿಗಳು ಕೃಷಿಕರಿಗೆ ಯಾವುದೇ ರೀತಿಯ ನೋವನ್ನು ಉಂಟು ಮಾಡದ ರೀತಿಯಲ್ಲಿ ಇನ್ನಷ್ಟು ನಮ್ಮ ರೈತರು ಆ ರೀತಿಯ ಸೌಲಭ್ಯಗಳನ್ನು ಪಡೆಯುವಂತಹ ಎಲ್ಲ ಸೌಭಾಗ್ಯ ನಮ್ಮ ರೈತರಿಗೆ ಸಿಗಲಿ. ಇಂತಹ ಒಳ್ಳೊಳ್ಳೆಯ ಕೆಲಸಗಳು ಈ ಜಾಗದಲ್ಲಿ ಇನ್ನಷ್ಟು ಆಗಲಿ ಅಂತ ನಾನು ಸಂದರ್ಭ ಹಾರಿಸಿ ನನ್ನ ಮಾತನಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ನಮಗೆ ಮಾಹಿತಿ ನೀಡಲಿಕ್ಕೆ ನಮ್ಮೊಟ್ಟಿಗೆ ಇರುವಂತಹ ಶ್ರೀ ಶಾಂತಿ ಪ್ರಸಾದ್ ಹೆಗ್ಡೆಯವರು, ನ್ಯಾಯವಾದಿ, ಜಿಲ್ಲಾಧ್ಯಕ್ಷರು, ಭಾರತೀಯ ಕಿಸಾನ್ ಸಂಘ, ಇವರಿಗೂ ನಮ್ಮ ವೇದಿಕೆ ನಿಮಗಾಗಿ. ಸಂತೋಷ ಶೆಟ್ಟಿ ಇಲ್ಲಡೆ ಬೋದು ಐತಂಪಾಯ ತಾಲೂಕದ ಬೆಲೆ ಏರಿದ್ದು
ಐದು ಬೊಕ್ಕ ಎಲ್ಲಿಯ ಮಟ್ಟದ ಮೂಜಿನಾಲೈನ್ ಜನತೆ ಪ್ರಾರಂಭ ಆಯಿನ ಸಂಘಟನೆ ಪ್ರಾಯಶಃ ಸುಮಾರು ಸಮಯ ಎಂಕಲ ಪಿದಡ್ನಾಗ ಕುಡ್ಲಾಡ್ಲ ಬಂದಿರು ಸಂಘಟನೆ ಒಂದು ಆಪುಜಿ ಸರ್ ಅವ್ನು ಬಿಡ್ತ ಎಂಕ್ಲ ಆಪುಜಿ ಉಳ್ಳಾಲ ತಾಲೂಕು ಸಾಧ್ಯ ಇಜ್ಜಿ ಕೃಷಿ ಸಂಘಟನೆ ಮಲ್ಪರ ಬಂದಿರು ಐನೊಂದು ಚಾಲೆಂಜ್ ಆಗ್ತದೆ ತೊಂದು ಮೂಡಬಿದ್ದರೆ ಇಡೇ ಬರ್ತದೆ ಇನ್ನು ಪ್ರಾಯಶಃ ಮಂಜನಾಡಿ ಪ್ರಥಮ ಸ್ಥಾನಡೆ ಇರ್ತದೆ ಎರಡನೇ ಸ್ಥಾನಡೆ ಕೊಣಾಜೆ ಗ್ರಾಮಡೆ ನಮ್ಮ ಪ್ರಾರಂಭಕ್ಕೆ ಕಾರಣಕರ್ತರ ಶಕ್ತಿಗಂತೂ ಕೊಡ್ತೀನಿ ಅಂಚಿನ ಮೂರು ಸೇರಿದ ಪ್ರೀತಿದ ಮಾತ ರೈತ ಬಂಧುಗಳಿಗೆ ತೆರೆಬಗ್ಗದೆ ಯಾನೆ ನಮಿಸಾದಿನ ನಮಸ್ಕಾರ ಮಲ್ತುಂಬಲ್ಲ ಮಿಗಿಲೆಗೆ ತರೆಬಗ್ಗಾದು ನಮಸ್ಕಾರ ಮಲ್ತೀನಿ ಪೊಕ್ಕಡೆತ್ತು ಈ ಸಂಘಟನೆಗೆ ಶಕ್ತಿ ಕೊಡ್ತಾರೆ ಈ ಶಕ್ತಿ ನಿಗಿಲಿದ ಮಾತ್ರ ಒರಿಯರವಲ್ಲಿ ಆ ಶಕ್ತಿ ಕೈತಲ್ಲದ ಗ್ರಾಮಗಳೇ ಬೋಡು ಮಾತ್ರ ರೈತರಿಗೆಲ್ಲ ತಿಕ್ಕೊಡು ಈ ವರ್ಷ ನಮ್ಮ ಕಾರ್ಯಕ್ರಮ ಉಳ್ಳಾಲಡೆ ಪ್ರಾಯಶಃ ಒಂಜಿ ಹೆಣ್ಮ ತಿಂಗಳು ಉಂತುದಿತ್ತದೆ ಕರೀನ 15-20 ದಿನ ತುಂಬ ಬರ್ತದೆ 14 ಗ್ರಾಮಡೆ ಉಳ್ಳಾಲಡೆ ನಮ್ಮನ ಸಂಘಟನೆ ಉಂಟು ನನ್ನ 16 ಗ್ರಾಮ 13 ಗ್ರಾಮ ಬಾಕಿ ವರಿದಿಲ್ಲ ಇಡೀ ತಾಲೂಕು 27 ಗ್ರಾಮ ಐದು ಪಿರ 2 ಗ್ರಾಮಡೆ ತಾತ್ಕಾಲಿಕ ಸಮಿತಿ ಆತ ನಡೆ 14 ಆಂಡು 11 ಗ್ರಾಮ ಆಂಡು ನಡೆ ಇಡೀ ಉಳ್ಳಾಲ ಸಂಪೂರ್ಣ ಆಂಡು ಮೂಡಬಿದ್ದರೆ 28 ಗ್ರಾಮ ಆಗ್ತದೆ ಪುತ್ತೂರು 11 ಗ್ರಾಮ ಅಂತ ಬೇತೆ ಬೇತೆ ಗಂಟೆ ಮಲ್ತೊಂದಿಲ್ಲ ಐತೆ ಪ್ರಯತ್ನ ಮಲ್ತದೆ ಇನಿ ಕೋರ್ಟ್ನ ದಿನ ಆಂಡಲ ಜೂನಿಯರ್ ನದಿದೆ ಮೂಲ ಕಾರ್ಯಕ್ರಮ ಆಯೋಜನೆ ಮಲ್ದಂದೆ ಇನಿ ಈ ವರ್ಷದ ನಮ್ಮ ಕಾರ್ಯಕ್ರಮದ ದಂಡ ಭಾರತೀಯ ಕಿಸಾನ್ ಸಂಘದ ನಡೆ ರೈತರ ಮನೆ ಮನೆಗೆ ಅಂದೆ ರೈತರಿಗೆ ಸೌಲಭ್ಯ ಸರ್ಕಾರ ತಿಕ್ಕೊಂಚಿನ ಕೆಲಸನೇ ನಮ್ಮ ಭಾರತೀಯ ಕಿಸಾನ್ ಸಂಘದ ಸದಸ್ಯರನಾಗಲೇ ಜನಕ್ಕೆ ಕೊರ್ಕೊಂಚಿನ ಕೆಲಸ ಮಲ್ಪಡು ಬಂದದ್ದು ನಮ್ಮನ ಈ ವರ್ಷದ ನಮ್ಮ ಯೋಜನೆ ಇನ್ನೇ ನಿರಂತರವಾದ ಸುಮಾರು ವಿಚಾರ ಬಂದಿದೆ ಈತ ಜನ ನಮ್ಮ ಸೇರಿಯ ನೆಟ್ಟೆ ತೋಟಗಾರಿಕೆ ಇಲಾಖೆದ ಬೇತೆ ಬೇತೆ ವಿಚಾರ ಬಂದಿದೆ ನಮ್ಮ ಸೇರಿದ ಈತ ಜನ ಪಿದ ಬೋಪ ದಾದ ಪ್ರಯೋಜನ ಅಂಡದು ಇದೀಗ ಭಾಷಣಕ್ಕೆ ಎಂಡರೆ ಭಾಷಣಕ್ಕೆ ಈತ ಜನ ನಮ್ಮ ಪಿದ ಬೋಪ ಪೂರ ದಾದಂಡಿಯ ಸಹ ಬೆಟ್ಟು ಬಂಡೇರು ಭಾಷಣ ಕೇಂಡ ಬತ್ತಂದು ನಮ್ಮ ದಾದ ಮಲ್ಪೊಡಿ ನೀ ಈತ ಜನಟ್ಲ ಪ್ರಶ್ನೆ ಒಂಜಿ ಮುರಣಿ ಪ್ರಶ್ನೆ ಕೇಂಡಕ್ಕಿಲ್ಲ ಏರು ಮಾಹಿತಿ ಕೊರಡು ತೋಟಗಾರಿಕೆ ಇಲಾಖೆ ಹೆಜ್ಜೆ ಅಧಿಕಾರಿ ವರ್ಗದಾಗಲಿ ಆಗಲಿ ಇಜ್ಜಿ ಪಂಚಾಯತ್ ಮೆಂಬರ್ನಾಗಲಿ ಆಗಲ ಜನಪ್ರತಿನಿಧಿಗಳು ಮುಗಲು ಏರ್ಲ ಬರ್ಪು ಜರಿದಾದ ಮಲ್ಪೊಡು ಭಾರತೀಯ ಕಿಸಾನ್ ಸಂಘ ಮಲ್ಪೊಡು ತೋಟಗಾರಿಕೆದಾಗಲಿ ಲೆಪ್ಪು ನಮ್ಮ ಕಾರ್ಯಕ್ರಮ ಮಲ್ಪೊಡು ಕಾರ್ಯಕ್ರಮ ಆಂಡು ಸರಿ ಕಾರ್ಯಕ್ರಮ ಯಶಸ್ಸು ಆಂಡೆ ಎಂಗಲ್ಲ ಮಾಸ್ಟ್ಲ ಬಂಡೇರೆ ಎಡ್ಡೆ ಪೊರ್ಲದ ಕಾರ್ಯಕ್ರಮ ಸರಿ ನೆಲೆ ಪ್ರಯೋಜನ ಎಷ್ಟು ಜನತೆ ತೊನ್ವಿರಿ ನಮಕ್ಕಿಪ್ಪು ನಾವು ಇನ್ನಿತ ಕೆಲಸದಾದ ಗೆಂಡ ಭಾರತೀಯ ಕಿಸಾನ್ ಸಂಘದ ನೆಟ್ಟೆ ಏತು ಜನ ಪ್ರಯೋಜನತೆ ತೊಂಡೇರಿ ಏತು ಜನ ಈ ಸೌಲಭ್ಯದ ಉಪಯೋಗ ಪಡೆಪೇರು ಅನ್ಪುಣ ಮಾತ್ರ ನಮಕ್ಕಿಪ್ಪುಣ ಇನ್ನು ತೂಲೆ ನಮ್ಮ ನೆಟ್ಟೆ ಖಾಲಿ ಯಾನು ಕೃಷಿ ಮಾತ್ರ ನಮ್ಮದು ಬದುಕುವೆ ಬಂದ್ಪುಣಕ್ಕೆ ಎತ್ತಿನವರ ಕೈದೆರ್ಪಡೆ ಯಾನು ಕೃಷಿ ಮಾತ್ರ ಬೇತೆದಾಳ ವ್ಯವಹಾರ ಇಜ್ಜಿ ಯಾನು ಕೃಷಿನೇ ನಮ್ಮದು ಬದುಕುವೆ ಬಂದ್ಪುಣಾಗಲಿ ಕರೆಕ್ಟ್ ತಿರ್ತು ಮಾಡೋಚಿವರ ಲೆಕ್ಕ ಅನ್ಪುಣಾಪುಣು ಒಂಜಿ ಆ ತಿರ್ತು ಮಾಡೋಚಿ ಕರೆಕ್ಟ್ ಕೈದೆರ್ಪಲೆ ಬೇತೆ ವ್ಯವಹಾರ ಒಂಜಿ ರೆಡ್ ಸುಮಾರು ಜನ ಬೊಕ್ಕ ಬೊಕ್ಕ ದೆರ್ಪಲೆ ದಾಳ ನಾಚಿಗೆ ಮಲ್ಪೊಚ್ಚಿ ಖಾಲಿ ಕೃಷಿ ಮಲ್ಪುಣಾಗಲಿ ಕೈದೆರ್ಪಲೆ ಇಂದು ಬೇತೆಜಿ ಬೇತೆ ಉದ್ಯೋಗ ಇತ್ತಲೇ ತೊಂದರೆ ಇಜ್ಜಮ್ಮ ಬೇತೆ ಉಂಡೆಮ್ಮ ಇಚ್ಚಿನೆಲ್ಲ ಕೈದೆರ್ಪಲೆ ಸರಿ ಇತ್ತೆ ನಮ್ಮ ಮುಲ್ಪನೆ ಟು ಎಲ್ಲ 30% ಜನ ಇಲ್ಲ ಮೂಲು ವೇದಿಕೆ ಕೊಲ್ಲುದಿಲ್ಲತೆ ವೇದಿಕೆ ಕೊಲ್ಲುದಿತ್ತರೆ ಎಲ್ಲ ಕೈದೆರ್ತಿಜ ಬೇರೆ ತೆರ್ತಾರೆ 2-3 ಜನ ತೆರ್ತಾರೆ ಆಂಡ ಯಾನಿದೆ ಬೈದೆ ಯಾನಿದೆ ಬತ್ತೆ ಎಂಚ ಬತ್ತೆ ಗೆಂಡ ಮೂಡಬಿದ್ರೆ ಇಡೆ ಬರೋಡು ನಾಡ ಪೆಟ್ರೋಲ್ ಖರ್ಚು ಮಲ್ತೊಂದು ಇನ್ನೊಬ್ಬ ಗಾಡಿ ಬರೋಡು ವೇದಿಕೆ ನೀನು ಬಂಟ ಸಂಘದಲ್ಲೇರಿ ಪ್ರಮುಖರುಳ್ಳೇರಿ ಎಂಚ ಗೆಂಡ ಅಧ್ಯಾಪಕರುಳ್ಳೇರಿ ಆರು ಕೃಷಿ ನನೊಂಜಿ ಆದಾಯ ಉಂಡು ಏನೇ ರಡ್ಡ ಆದಾಯ ಇತ್ತನೇ ಬದುಕುವೆ ಸ್ವಾಮಿ ಒಂಜಿ ಆದಾಯ ಇತ್ತನೇ ಯಾವ್ಚಿ ಇನ್ನು ನಿಗಲೇ ತರಬೇತಿ ತಿಂದ ಗೆಂಡ ಕೃಷಿ ತೊಟ್ಟು ನನಂಜಿದ ಆದಾಯ ಮಲ್ಪುವರು ಅಂದು ನಿಗಲ ಹಣ ಬೇಕೈತೆ ಎಲ್ಲ ಮಟ್ಟದ ಯೋಜನೆ ನಮ್ಮ ನಾನು ಇಡೀ ವಿಸ್ತಾರವಾದ 6-5 ನಿಮಿಷದ ತಂದು ಎಲ್ಲ ಪಾತ್ರ ಮುಗಿಪ್ಪೈನು ಓ ಕೃಷಿ ಇಲಾಖೆದ ಸಂಬಂಧಪಟ್ಟಿನ ಬೊಕ್ಕ ನಮ್ಮನ ಸಂಘಟನೆದ ವಿಚಾರಕ್ಕೆ ಬರ್ಪೆ ನೇರ 5 ನಿಮಿಷದಾದ ಗೆಂಡ ಒಂಜಿ ಈತ ಜನ ರೈತರು ಸೇರ್ತಾರೆ ಇನ್ನು ನಮ್ಮ ಕೃಷಿ ಮಲ್ಪ ಯಾನು ನೀರನ್ನು ನಂಬುದು ಕೃಷಿ ಮಲ್ಪುನಾಗ್ಲೇರು ಪೂರ ಜನ ನೀರು ನಂಬುದೈತೆ ಕೃಷಿ ಮಲ್ಪುನು ನೀರಿಜ್ಜನೆಲ್ಲ ಕೃಷಿ ಮಲ್ಪುವರ ಹೆಜ್ಜೆ ನಮ್ಮ ದುಮ್ಮದ ಕಾಲಡೆ ಮರಿಯಲ ಬರ್ಪುಣದ ಕಣಕ್ ಅಟ್ಟಿ ಹಾಕಿ ಕಣಕ್ ಕೊತ್ಲಾಯಿ ಮಾಡಲು ಇತ್ತೆ ಗ್ಯಾಸ್ ಸುರಾತಲ್ಲಿ ಬೇತೆ ಬೇತೆ ಬೈದಿಲ್ಲ ಅಣ್ಣ ದುಂಬು ಕಣಕ್ 5 ಒಂಟೆ ದುಂಬು ಪಿರಾಡ್ಕೊಂಡು ಅರಿಲ್ಲ ಅರಿನ ಮುಡಿ ಕಟ್ಟದು ಮಿತ್ತು ದೀಪ ನೈಕೊಂತೆ ಪುಗೆ ಹಾಕ್ಕೊಡು
ಬಾರ್ಗಳು ಹಾಕೋಡು ಬಾರ್ಗೆ ಹಾಕಿ ಜನ ಬಾರ್ ಎಲ್ಲ ಅಂಜಿ ಬಿತ್ತಿನ ಪೀರ ಮುಂಗೆ ಬರ್ಪುಜಿ ಅಂತಾರೆ ಅದೇ ಕೊಡ್ಪು ಬತ್ತಿಜಿ ಬೇರೆ ಬೇರೆ ಸಮಸ್ಯೆಯಲ್ಲಿ ಪೇದೆ ಇನಿತ್ತ ಕಾಲುಡು ನಮ್ಮ ರೈತರು ವೈನ್ ಸ್ಟಾಕ್ ಮಲ್ಕೊಡು ಕಾಲಕ್ಕೆಲ್ಲ ಕಾಣು ದುಮ್ಮು ಬರುತ್ತೆ ಜೀನ್ಸ್ ಸಾಮಾನ್ಯ ಸಂಗ್ರಹ ಮಲ್ತದೀವಿ ಅಂತೇನೆ ಅದೇ ಸರ್ ಐದು ಒಕ್ಕ ಕಾಲಕ್ರಮೇಣ ಉಂಟು ನಿತ್ಯ ಬಿಡಿ ನೀಗೆಲ್ಲ ಉಳ್ಳಾಲಂತೂ ಪಾತಾರೆ ಜಲ್ಪಡ್ದು ಬಿದ್ದಂಡ್ಲ ಅಡೆ ಮುಟ್ಟಲ್ಲ ಪೇಂಟೇನಿ ಮಣಿಪಾಲನೆ ಪಿರಬಾರ್ದಿನ ಒಂಡ ಉಳ್ಳಾಲದ ಮುಂದೆ ಪೇಟೆ ಇನಿ ನಮ್ಮ ವೈನ್ ಸಂಗ್ರಹ ಮಲ್ಪೊಡಿಗೆಂಡ ಮೂಲ ಸೇರಿದಿನ ರೈತರೇ ಅರೆಗಾಲ ಲಾಸ್ಟ್ ಆನಾಗ ನೀರು ಸಂಗ್ರಹ ಮಲ್ಪೋಡು ಏನೇ ನಮ್ಮ ತೋಟ ಕೊನೆ ಆನಾಗ ನಮಗೆ ನೀರು ಸಂಗ್ರಹ ಸ್ಟಾಕ್ ದೀಜರನ್ನ ಮರಿಯಲದ ಬಿಡ್ಲ ಇತ್ತೆ ಅರೆಗಾಲಡದಾದಾಗ ನೀರು ಸ್ಟೋರೇಜ್ ಅವಳು ನೀರು ಸ್ಟೋರೇಜ್ ಮಲ್ತದಿ ಓಡು ನಡೆ ಎತ್ತು ನಮ್ಮ ಮಿನಿಮಮ್ 20 ಮೀಟರ್ ಉದ್ದ 20 ಮೀಟರ್ ಆಗಲ್ಲ ಎದು ಪಂಡೇರಿ ಅಲ್ಪ ಬರೇ ಎಕಡಾರ ಪಾತೇರ್ನಾಗನಿ ಅಡೆ ಈ ನೀರು ಸಂಗ್ರಹದ ವ್ಯವಸ್ಥೆಗೆ ತೊಟ್ಟಿದ ನಮ್ಮ ಆತ ಮಲ್ತಾನೆ ಇಟ್ಟು 16 ಲಕ್ಷ ಲೀಟರ್ ತೆತ್ತುಂಡು ಸರಿ ಐತೆ ಸರ್ 12 ಲಕ್ಷ ಲೀಟರ್ ಅವೇ ಕಾಂಕ್ರೀಟೆಡ್ ಮಲ್ತುಂಡ ಯಾನು ಕಾಂಕ್ರೀಟೆಡ್ ಮಲ್ದೆ 15 ಲಕ್ಷ ಲೀಟರ್ ಮಲ್ಲ ಗುಡ್ಡೆಡ್ ಎತ್ತರಡು ಹೊರಟ್ಟೆ 2 ಗಂಟೆ ತೊಲೆ 6000 ಗಿಡಕ್ಕೆ ಬಿಡೋಡು ಐಕದಾದ ಪಂಡ ಒಂಜಿ ಗುಡ್ಡೆದ ಆ ಮೇಟ್ಲ ಬಿಟ್ರೆ ತಿರ್ತ ಮೇಟ್ಲ ಬಿಟ್ರೆ ಹೊರನೆ ಬೇಲೆದಾಗ ಲೆತ್ತಂಬತ್ತದು 8:45 ಅನ್ನು ಬುಡಿ ಅಂಟ ಹೊರಮ ಗಂಟೆಗೆ 10:30 ಗಂಟೆ ತೊಲೆ ನೀರು ಬಿಡ್ದು 6000 ಹಾಪು ಪಂಡ 3-4 ಜನ ಬಿಡು ಅಲ್ಪ ಬಿಡ್ರ ಕರೆಂಟ್ ಬೋರ್ಡ್ ಒಂದಿಜ್ಜಿ ನೀರು ಇಪ್ಪುಂಡು ಟಾಂಕಿಡು ಅಲ್ತನದು ಬರ್ಪುನಂಚಿನ ವ್ಯವಸ್ಥೆ ಐಲ್ಲ ಮಲ್ತನ ನಲ್ಲ ಪೈಪ್ ದುಮ್ಮದನೆ ದೀತ ಐನ್ ದೆತ್ತನ ನಲ್ಲ 3 ಇಂಚಿದ ಪಂಡ ಸ್ಪೀಡ್ ಪೋಪುನ ವ್ಯವಸ್ಥೆ ಒಂದು ದಯ ಪಂಡ ಒಂದು ಲೆಕೆಂಡ 15 ಲಕ್ಷ ಲೀಟರ್ ನೀರು ಸಂಗ್ರಹ ಮಲ್ತದಿ ಎಂಡ ನಮ್ಮ ಮಾತೆರ್ಲ ನೆನಪುದಿಲೆ ಯಾನ ಟಾಂಕಿ ಬೆಂಡೆ ನೆತ್ತ ಕಾಂಕ್ರೀಟ್ದ ಟಾಂಕಿ ನಮ್ಮ ಇಲಾಖೆ ತಿಕ್ಕುನ ಆತ ಖರ್ಚು ಮಲ್ಪರಾಪುಜಿ ಮಾತ ರೈತಗೆ ಸಾಧ್ಯ ಹೆಚ್ಚು ಐದು ಇಲಾಖೆದ ವ್ಯವಸ್ಥೆ ಉಂಟು ಯಾನ್ ದಯನಿಗಳು ಪಣದೊಳಗೆಂಡ 15 ಲಕ್ಷ ಲೀಟರ್ ನೀರಿತ್ತಂಡ 6000 ಕಂಗಿತ್ತಂಡ ನಮಕ್ ಒಂಜಿ ವಾರ ಪಂಪಾಳಂಡ್ಲ ನೀರಿನ ಮೆಲ್ಲ ಕೊನೋಲಿ ಒಂಜಿ ದಿನ ಬಿಡ್ದು ಒಂಜಿ ದಿನ ಆಂಡ ನೆನಪುದಿಲೆ ನಮ್ಮ ಕಂಗದ ಮುದಲಿಗೆ ಸೋಗೆನ ಬೆಜಕ್ರೆನ ತಿಕ್ಕಿನ ಪುರ ಕಜವಂತೆ ಪಾಡ್ದಿವೋಡು ಏಪ ಫೆಬ್ರವರಿ ಹಿಡಿದು ಬೊಕ್ಕ ಫೆಬ್ರವರಿ ಮುಟ್ಟ ಪಂಡ ಬೊಕ್ಕ ಬಜ್ಜಿ ಐತಿನ ಲಾಸ್ಟ್ಗೆ ಜನವರಿ ಲಾಸ್ಟ್ ಅನ್ನ ಕೊಯ್ಲು ಮುಗ್ಗಿಂಡೊಮ್ಮನ ಒಂದೊಂಜಿ ವ್ಯವಸ್ಥೆ ಮಲ್ತೊನ್ಲಿ ಮಾತೆಲ್ಲ ನೆನಪುದಿಲ್ಲಿ ಕಜವನೊಂಜಿ ಪೊತ್ತ ಒಚ್ಚಿ ಕಜವನು ಮುದೇಲಿಗೆ ಬಾಡ್ಲಿ ಅವು ಗೊಬ್ಬರ ಲಾಪುಂಡು ನಮಕ್ ನೀರು ತೇವಾಂಶಲು ನಮ್ಮ ಪ್ರತಿ ಒಂಜಿ ರೈತೆಲ್ಲ ಇನಿ ನೀರದ ತೊಟ್ಟಿ ಮಲ್ಪುನ ಅವಶ್ಯಕತೆ ಇನ್ನು ಈತ ಜನ ಸೇರಿದರತೆ ನಿಗಿಲು ಒಂಜಿ ಅರ್ಜಿ ಫಾರ್ಮ್ ಬರೆದು ಮುಂದಿನ ದಿನಕ್ಕೆ ಇನಿ ಮಾತ ಫೋನ್ ನಂಬರ್ ಕೊರಿಯರ್ ಅವಳು ಪೂರ ಫೋನ್ ನಂಬರ್ ಎಲ್ಲ ಕೊರಂದಿನ ಬಾಕಿ ತಗಲುಳ್ಳರ ಕೈದೇರ್ಪಡೆ ಯಾನು ಫೋನ್ ನಂಬರ್ ಎಂಟ್ರ್ ಮಲ್ದು ಜಿತ್ತನಗ್ಲಿತ್ತರೆ ಕೊರಲಿ ಎಂಟ್ರ್ ಮಲ್ದನಗ್ಲಿತ್ತರೆ ನಿಗ್ಲೆ ತೆರಿಪಾವ ನಾನೊಂಜಿ ಮೀಟಿಂಗ್ ಉಂಡು ಆನಿ ಆ ಅರ್ಜಿ ಫಾರ್ಮ್ ಬತ್ತಂಬರ್ಪ ಮೂಲ ಎಂಕ್ಲ ದೆತ್ತೋ ನಂಚಿನ ವ್ಯವಸ್ಥೆ ಮಲ್ಪ ಆನಿ ನಿಗಲ ಇಂಜಿನ ಪತ್ತಂಬರೋಡು ಕೆಂಡ ನಿಗಲ ಜಾಗದ RTC ನಿಗಲ ಆಧಾರ್ ಕಾರ್ಡ್ದ ಕಾಪಿ ನಿಗಲ ಬ್ಯಾಂಕ್ ಪಾಸ್ಬುಕ್ದ ಕಾಪಿ ಫೋಟೋ ಸರಿ ಅಲ್ಲ ಸರ್ ಈತ ಡಾಕ್ಯುಮೆಂಟ್ ನಿಗಲು 11 ಇಡೆಗೆ ಬರೋಡು ಮೂಲು ಎಂಕಲ ಮಾಹಿತಿ ಪಿರೋಂಜಿ ಎಂಕಲ ದೆಪ್ಪ ಮಾಹಿತಿ ಶಿಬಿರತ್ತು ನಿಗೆಲ್ಲ ನೋಂದಾವಣ ಪ್ರಕ್ರಿಯೆ ಆನಿ ನೆಕ್ ಮಾತ್ರ ತೈನ ನೀರದ ತೊಟ್ಟಿಗೆ ಮಾತ್ರ ಅತ್ತು ಏರೆಗೆ ಎಡ್ಡೆ ಮುಂಚಿನ ದೈ ಬೋಡು ಐನ್ಲಾಪ ನೋಡು ಎಡ್ಡೆ ಮುಂಚಿದ ದೈಲ ಇಲಾಖೆ ಹಿಡಿದು ಕೊರ್ಪಣೆ ಈ ವರ್ಷ ಕೊರಿಯಂಡ ಬರ್ಪಿ ವರ್ಷ ಬರ್ಪುಡು ಅಂಡ ಇಲಾಖೆದ ಅಧಿಕಾರಿ ಈ ಸರ್ತಿ ಮೂಡಬಿದ್ರಡು ಬಾರಿತೆ ಕೋಡೆ ಸಭೆ ಇತ್ತು ಅವಳು ಭಾರಿ ಪ್ರಶ್ನೆ ಬರ್ತನೆ ಈನಾಗೆಂಡ ಆ ಎಡ್ಡೆ ಮುಂಚಿದ ದೈಟೆ ಒಂಜೈಟಿರ ಎತ್ತನ ಪಕ್ಕ ಸೈತ್ ಇಂಚಾಯಿಲಕೊಂಡು ಯಾನ ಬಂಡ ಚೂರು ಅಂಬಿ ನೀರು ಬಾಂಡ ಸೋಕು ಬಾರು ಒಂದು ಬೇತೆ ವಿಷಯ ಐನೊಂದು ಎಡ್ಡೆ ರೀತಿ ಕೊರಡು ಬಂಪನಲ್ಲ ನಮ್ಮ ಇಲಾಖೆಗೆ ಒತ್ತಾಯ ಆವೋಡು ರೈತೆ ಒಗ್ಗಟ್ಟಾಣ ಮಾತ್ರ ಅವಲ್ಲ ಅಗಲ ಜೋರು ಮಲ್ಪೇರು ಎರೆಗೆ ನರ್ಸರಿದಾಗೆ ಅಗಲ ನರ್ಸರಿಗೆ ಸರ್ಕಾರದ ದುಡ್ಡು ಪೋಪುಂಡು ಎರೆಗೆ ಆ ದೈಕ್ಲೆಗೆ ದುಡ್ಡು ಪೋಪುಂಡು ಆ ದುಡ್ಡು ನಮಗೆ ಧರ್ಮೋಗ ತಿಕ್ಕಿಣದು ನಮ ಎನ್ನೋಂಡ್ರವಲ್ಲಿ ನಮಕ್ಕೆ ಕೊರ್ಪುನ ಧರ್ಮೋಗತ್ತು ಸರ್ಕಾರ ದುಡ್ಡು ಕೊರ್ಪುಂಡು ಏನೇ ಸರ್ಕಾರದ ಮುಖಾಂತರ ನಮಕ್ಕೆ ಕಾಸು ಬರ್ಪುಂಡು ಕೆಲವು ಸರ್ತಿ ಮೆಸ್ಕಾಮ್ದಾಗಲು ಬತ್ತ ನಮ್ಮಡ ಜೋರು ಬಾತಿರುವೆ ಏನೇ ನಿಗಲೇ ಕರೆಂಟ್ ಫ್ರೀಯೇ ತಾನೇ ಯಾವುದು ನಿಗಲ ಜೋರು ಕರೆಂಟ್ ಫ್ರೀ ಅತ್ತು ನಮಕ್ಕೆ ನಮ್ಮ ಪರವಾದ ಸರ್ಕಾರ ಮೆಸ್ಕಾಮ್ಗೆ ದುಡ್ಡು ಕಟ್ಟುಂಡು ಏನೇ ಐನು ನಮ್ಮ ನೆನಪದಿಯೋಡು ಅಂಚಾದ ಸರ್ಕಾರ ಪ್ರತಿ ಒಂಜೇಕಲು ನಮ್ಮ ಪರವಾದ ಆ ಇಲಾಖೆಗೆ ದುಡ್ಡು ಕೊರ್ಪುಡು ಇಲಾಖೆದಾಗಲು ಸಂಬಂಧಪಟ್ಟನಾಗಲೇ ಕೊರ್ಪೇರಿ ದೈ ಎಡ್ಡೆ ರೀತಿಯೇ ದೆತ್ತ ನೋಡು ಆ ವ್ಯವಸ್ಥೆನೇ ಇನಿ ನಮಕ್ಕೆ ಹೆಂಗಲ್ಲ ಬೆಂದ್ರುವೆಲ್ಲಲ್ಲ ಸರ್ ಎಡ್ಡೆ ರೀತಿಯ ಅಧಿಕಾರಿ ಪ್ರವೀಣರುಳ್ಳೇರಿ ಆರೆಂಗ್ ಮೂಡಬಿದ್ರಡು ಸಂಪರ್ಕ ಆದ ಆರೇನು ಗಟ್ಟಿಂಚಿ 11 ಬೇತೆ ಕಡೆ ನಿಗಲು ಆ ಒಂಜಿ ಲಾಭನ ಪಡೆಯ ನೋಡು ಇನ್ನು ಪೊಂಜಾನಗಲು ಬಂಡೇರಿ ಎಂಗಲೆ ಖಾಲಿ ಒಂಜಿ ನೆನಪುದಿಲ್ಲ ಆರ್ಥಿಕವಾದ ಗಟ್ಟಿ ಯೋಜನೆ ಆನ್ಲೈನ್ ಬರ್ರಾಪೇದಿಸಿ ಏನಂದಾದನ ಪೀಪಿ ಎಗ್ಡೇರು ತೊರ್ತದು ಮಿತ್ತಿರದು ಅಂತಾದ ತಿರ್ತು ಗೂಯಲ್ಗೆ ನುಕ್ಕಿ ನೀನ ಒಕಲತ್ತು ಮಲ್ಪೊಂದು ಆನಿ ಹೆಂಗೆ ಗೊತ್ತಾಂಡು ಈ ತೋಟೋಡ್ದೆಡ್ಡೆ ಒಕಲತ್ತಂದು ಗೊತ್ತಾಯಿ ನಿಜ ಬಂಡ ಯಾನ್ ರಾಜಕೀಯ ಮಲ್ತೊಂದಿತ್ತೆ
ಫುಲ್ ಟೈಮ್ ರಾಜ್ಯಕ್ಕೆ ಕಾಂಗ್ರೆಸ್ ಅಪ್ಪಗ ಇತ್ತೆ ಬೇತೆ ಬೇತೆ ಇತ್ತೆ ಒಕ್ಕ ಬುಡಿಯೆ ಬೇತೆ ವಿಷಯ ಅಪ್ಪಗ ಎಂಚೆಂಡ ಆರು ಪುದರ್ ಮಾಡ್ರ ಬಂಡೇರು ಪಿ ಪಿ ಎಗ್ಡೇರು ನಿನ್ನ ಪುದರ್ ಮಾತ್ರ ಬೋರ್ಡ್ ಪಾಟ್ನು ಈ ಬತ್ತು ಬೋಮಾರೆ ಒಕ್ಕಲತಾತನ ತಂದು ಬತ್ತೆ ಓರಿ ಕೋಲ್ಡ್ ಹೌಸ್ದಲ್ಲಿ ಆನಂದ್ ಶೆಟ್ರ್ ನಿಂತಾರೆ ಆರ್ನ ಡ್ರೈವರ್ ಆರ್ನ ಇಲ್ಲದೇನೆ ಬಂಗಾರ ಬತ್ತೊಂದು ಲುಟ್ಟದು ಕೊನೆ 4 ಲಕ್ಷದ ಬಂಗಾರ 8 ಲಕ್ಷ ಕೊನೆ ತೆಗೆದು ಉರಿ ಆಯನ ಇಲ್ಲದಾಗಲಿಗಂತ 15,000 ಕಾಸು ಕೊರಿಯರು ಒಕ್ಕಲತ್ ಮಲ್ಪಲೆ ಹೋಗಿಲ್ಲೇರೆ ಕಾಂಗ್ರೆಸ್ ಇರ್ತಾರೆ ಸಾರಿ ಬಂಟೆ ದೆತ್ತೊಂದು ಅಣ್ಣೆರು ಒಂಜಿ ಜನ ಕಡಪುರ್ದೇರು ಒಂಜಿ ಎಲ್ಲ ಕತೆ ಒಂದು ದಯಬಣ್ಣ ನಿಗಲಿಗೆ ಜನ ಅಂಚಿಂಚಿ ಗಮನ ಹಾಪುಂಡು ಐಕ್ ಒಂಜಿ ಒಟ್ಟು ಕನಪವು ನಮ್ಮ ಎಂಚೆಗೆಂಡ ಬರೀ ನಾಗೇಶ್ ಶೆಟ್ರು ನಿಂತಿತ್ತಾರೆ ಅಣ್ಣೆರ್ನವಳು ಈ ಕೃಷ್ಣ ಶೆಟ್ರು ಅಂದುಲ್ಲೇರು ನಿಗೆಲ್ಲ ಮುಲ್ತ ಕೋಲು ನಮ್ಮನ ಕೋಟೆಗಾರದ ಆರ್ನ ಸಂಬಂಧಿಕೆ ಅಣ್ಣನವಳು 3 ವರ್ಷ ಎತ್ತಿರು ಆರು ಮೆಲ್ಲ ದೆತ್ತದು ಪುಸ್ತಕದಿದ್ದು ವೀದ ಅಂಡರ್ ಸೈಂಟ್ ಎಡ್ಡಗೆಟ್ಟು ಮೆಲ್ಲ ತೂದು ಬರೆದು ಒಂಜಿ ಮೆಮೊ ಪಾಡಿಯರು ಯಾನು ಒಕ್ಕಲತ್ತ ಬಂಗೋಡು ಬರೆದು ಮಾಡಿ ಬೊಕ್ಕ ವಾದ ಮಲ್ಪಡೋಣ ಪೀಪೆಗರು ಬಲೆವಣ್ಣ ಮಂಡ್ಯರು ಮೆಲ್ಲ ಕನ್ನಡೋಡು ಸುರು ಮಲ್ಪು ಭಾಷಣ ಮಲ್ಪು ಅತೆಂತು ಅದೊಟ್ಟು ದಯ ಬುಡೋಡು ಪನ್ನೆ ಕಲ್ಲು ಎತ್ತನ್ ದಯ ಪನ್ನು ಮಂಡೀರು ಅಂತೂ ಫಂಡೆ ದಾದನ ಪಂಡದು ಪಾತೇರಿ ಅದೋಟು ಭಾಷಣನೇ ಮಲ್ತೀನಿ ಅನಿಲ್ಲ ಕೋಟುಡ್ದಲ್ಲ ಉಂದತ್ ಭಾಷಣಕ್ಕೆ ಎಂದು ಒಕ್ಕಿಲ ಜಜ್ಜೇರು ಹುಡಿಯರು ಹಾನಿ ಗೊತ್ತಾಂಡು ಹಿಂಗೆ 5 ನಿಮಿಷೋಡು 15,000 ಬರ್ಕೊಂಡು ಈ ಕೃಷಿ ದಯ ಮರಲ ಅಂದು ಗೊತ್ತಾಂಡು ಒಂದು ಏರ್ರೆ ಉನ್ನೆಡ್ದು ಒಕ್ಕಲತ್ತೆ ಒಂದು ಗೊತ್ತಾಂಡಿ ಹಾನಿ ರುಚಿ ನಕ್ಕ ಇರತ್ತೆ ಬೊಕ್ಕ ಒಕ್ಕಲತ್ತ ಸುರು ಮಲ್ತ ಆರ್ಲ ಪಿ ಪಿ ಎಗ್ಡೇರವೇ ನೆಟ್ಟು ದಯ ಪಂಡೆಗೆಂಡ ಒಕ್ಕಲತ್ತು ಬತ್ತ ಇವಾಗ ರಿಯಲ್ ಎಸ್ಟೇಟ್ ಬತ್ತ ರಿಯಲ್ ಎಸ್ಟೇಟ್ ದೊಟ್ಟಗೂ ಕನ್ಸ್ಟ್ರಕ್ಷನ್ ಕಮರ್ಷಿಯಲ್ ಬತ್ತ ಮಲ್ಲ ಬಿಲ್ಡಿಂಗ್ ಐತೆ ಕಮರ್ಷಿಯಲ್ ಬಿಲ್ಡಿಂಗ್ ತಿಕ್ಕೊಂಡ ಒಂದು ಮೂಜಿಲತ್ತಾಯ್ತು ಅಮ್ಮೆ ನಾನಿ ಗೊತ್ತಾಂಡು ಹಣ ತಿಕ್ಕುನಿ ಏಪನವರ ಕಮರ್ಷಿಯಲ್ ಜೀವನದ ಜಾಗಲ ಏರಿ ಅವು ಸ್ಕ್ವೇರ್ ಫೀಟ್ ಲೆಕ್ಕ ಅಂತ ಒಂದು ದಾಯ ಪಂಪೆಗೆಂಡ ಕೃಷಿನೇ ನಮ್ಮದಿತ್ತುಂಡ ಯಾಲ ಮೆಲ್ಲ ಮುಂಡು ಕಟ್ಟೊಂದ ಕಾಂಡೆ ಬರ್ಮುಡ ಚಡ್ಡಿ ಬಾಡ್ದು ಅಲ್ಪನೆ ಇಪ್ಪದೆ ಇನ್ನಿಲ್ಲ ಬರ್ಮುಡ ಚಡ್ಡಿ ಬಾಡ್ದು 75 ಕೈಕಂಜುಂಡ ಅವ್ರು ಅರ್ಕಂಜಿ ಕೊರ್ರ ಬೇಲೆ ತಗ್ಲಿಜ್ಜಂಡ ಸೇರ್ದೇ ಬರ್ಪನೆ ಅನ್ನು ನಿಗಲ್ಡೆ 2 ಜನ 75 ಕೈಕಂಜುಲ್ಲ ಊರ್ದ ಬೆತ್ತಲಿ ಗೊಬ್ಬರಾಗದು ಒಂದು ದಯ ಪಣ್ಣೊಂದು ಲೆಗೆಂಡ 15,000 ಕಂಗಿತ್ತಿಲ್ಲ ತೋಟಬೋದು ಬರ್ಪ ರಡ್ಡು ಸರ್ತಿ ಅಂಡಲ್ಲ ನಮ್ಮ ನನೊಂಜಿ ವ್ಯವಹಾರ ಮಲ್ಪೊಡ್ದು ನಿಗಿಲೆ ಇಡಲೆ ಇದಿಂಡೆ ನಿಗಿಲು ಪೊಕ್ಕಡೆ ಭಾಷಣಕ್ಕೆ ಎಂದು ಬೋಲೆಂದತ್ತೆ ಭಾಷಣ ಏಪಲ ಬತ್ತಿಯಾನ ಗಂಟೆ ಮೂಲ ಅರ್ಧ ಗಂಟೆ ಮೀಟಿಂಗ್ ಲೆಪ್ಪಲೆ ಬಂಡ 15-20 ಜನ ಒಟ್ಟಾಪೆರಿನಿ ಇನಿ ಕೊಣಾಜಡೆ ಉಳ್ಳಾಲ ತಾಲೂಕು ಎಂಕ್ಲ ರೈತರು ಉಳ್ಳರನ್ನು ಮೊನ್ನೆ ನಾಟಕದ 500 ಜನ ಸೇರಿಸಿ ತೋಜಾದ ನನ್ನ ಮುಂದಿನ ದಿನಟ್ಟು 1000 ಜನ ತೋಜಾವರುಂಡು ಎಂಕ್ಲೆ ರಾಜಕೀಯಜಿ ಜಾತಿಜಿ ಧರ್ಮಜಿ ಎಂಕ್ಲ ಒಂಜೆ ಕೃಷಿಕ ಜಾತಿ ಕೃಷಿಕ ಧರ್ಮ ಅಂದು ಆಂಡ ಕೃಷಿಕ ಅನ್ಯಾಯನ ಒಟ್ಟವಡು ಐತೊಟ್ಟು ನಿಗಿಲು ಆರ್ಥಿಕವಾದ ಗಟ್ಟಿ ಅವಡು ನಿಗಿಲು ಗಟ್ಟಾಯ ಜನ ಎಲ್ಲ ಕೈದು ಬೋಪುಂಡು ಮೂಲು ಚಾಮಲ್ಪರ್ಲ ಶಾಂತಿಯರು ಗೊರ್ಪಾರೇನೇರು ಇನಿ ಏರಾಂಡ್ಲ ನಿಗಿಲು ಗಟ್ಟಿ ಅವಡು ಬಂಡದು ಲೇದಿನಮ್ಮ ನಿಗಿಲು ಏತ್ತು ಜನ ಮಲ್ಲಿಗೆದ ಕೃಷಿ ಮಲ್ಪೋರು ಬಲ್ಲೆ ಇನ್ನು 8 ಜನ ಮಲ್ಲಿಗೆದ ಕೃಷಿ ಮಲ್ಪ 2 ಜನ ಕೈದಿರ್ತೀರಿ ಪೊಂಜೆನಗಲು ವರ್ತಿಲ್ಲ ಕೈದಿರ್ತಿದ್ದೀರಿ ಇನ್ಕಮ್ ಇಜ್ಜಿದ್ದು ಮಾತ್ರ ಇರ್ತಾರೆ ನಮ್ಮ ನಿಗಲೋಲ ಈ ದೃಢತೆಗಳನ್ನೇ ಯಾನ್ ನಿಗಲೇ ದಯ ಪಂಡೆಗೆಂಡ ಯಾನು ಒಂಜಿ ದಿನಲ್ಲ ಓದಿದಿನೇ ಆಯ್ತು ಪಿ ಪಿ ಎಗ್ಡೆ ರ್ಯಾಂಕ್ ಹಾಕೊಂಡ ಯಾನು ಒಂಜಿ ಫೈಲ್ ಅದು ಕುಲ್ಲದು ಬರ್ಪಣೆ ದಾಯಿಗೆ ಓದೋಡು ಬರ್ಪಣೆ ಯಾನು ಬೇರೆ ಮಲ್ತೊಂತಿನೇ ಬೇತೆ ನಮ್ಮ ಹಠ ಕಟ್ಟಿನ ಮಲ್ಪರ ಹಾಕೊಂಡು ಒಕಾಲತ್ತಿನ ಹಠ ಕಟ್ಟಿಯ ಸಾಧನೆ ಮಲ್ತು ತೋಜಯ ಇನ್ನು ನಿಗಿಲು ಹಠ ಗಟ್ಟಿಯರಿಂದ ಆರ್ಥಿಕವಾದ ಗಟ್ಟಿಯವಲಿ ನನೋರಿಯ ನಂಬೊಚ್ಚಮ್ಮ ನಿಗಿಲಿಗಿಲ ಕೃಷಿ ನಿಗಿಲಿಗಿಲು ಗಟ್ಟಿಯ ನಿಗಿಲು ಯಾನು ಮಲ್ಪೆ ದೃಢತೆ ಬತ್ತನ ಮಾತ್ರ ಇನಿ ನಿಗಿಲೆ ಬಂಡೇರು ದಾಲಜ್ಜಿ ಜೇನು ಕೃಷಿ ಮಲ್ಪಲೆ ಎಲ್ಲಿಯ ಜಾಗಿತ್ತಿಲ್ಲ 4 ಪೆಟ್ಟಿಗೆ ಅಮ್ಮ ದಾಲ ಬೇಲೆಜ್ಜಂದಿನಾಗ ಬೇಲೆಂಜಿನ ಕೆಂಡ ಕಾಂಡೆ ಆ ಜೇನು ಪೆಟ್ಟಿಗೆದ ಗೂಡು ದಿತ್ತನೆ ತಿರ್ತ ನೀರು ಪಾಡ್ದಿಪ್ಪೇರು ಉಂಡೆ ತೋಡು ದಯಪಲ್ಲ ಈ ಜನ ಪಿಜಿನ ಮಿತ್ತು ಬರ್ಪುಂಡು ನಿನ್ನ ಸರಿಯಾದ ತುಯ್ಯರ್ನ 4 ಪೆಟ್ಟಿಗೆ ತೀಯರ್ನಲ್ಲ ನಿಗಲೆ ಚಿಲ್ಲರೆ ಇನ್ಕಮ್ ಬರ್ಪುಂಡು 10 ಪೆಟ್ಟಿಗೆ ತಿಂಡಲ್ಲ ಇನ್ಕಮ್ ಬರ್ಪುಂಡು ಯಾನಿತ್ತದಾದ ಬರ್ಪುಡು ಗೆಂಡ ನಿಗಲೆ ಆದಾಯ ಬರ್ಪುಣ ಮಲ್ಪುಡು ಒಂಜಿ ಏರು ರೈತರುಲ್ಲರ 500 ಕಂಗಡದು 1000 ಕಂಗದಾಗಲೇ ಕಡ್ಡಾಯವಾದ ನಿಗಲೆ ನೀರದ ತೊಟ್ಟಿ ಮಲ್ಪುಡು ಯಾನು ಜೈನೆ ಆಣ ನಿಗಲೆ ಮೀನು ತಿನ್ಪುನಾಗಲೇ ಹೆಚ್ಚಿನಾಗಲು 90% ಆ ತೊಟ್ಟಿಡು ಕಾಲಿದಿ వచ్చి ಐಕ್ ಫಿಶರೀಸ್ ಡಿಪಾರ್ಟ್ಮೆಂಟ್ ಪೋಯರ್ನ ನಿಗಲೆಗೆ ಮೀನುಗಾರಿಕೆಗೆ ಬೇರೆ ದುಡ್ಡು ಕೊರ್ಪೇರು ಐಕ್ ಮೀನುಗಾರಿಕೆ ಮಲ್ಪೋಲಿ ನಿಗಲೆ ನೀರು ಕಾಲಿ ಸಂಗ್ರಹ ಮಲ್ತದಿ ಎರ್ನ ಯಾಯಿಸಿ ಐಕ್ ಅಜೋಲ ಪಾಡೋಲಿ ಅಜೋಲ ಪಾಡಿ ಎರ್ನಾಂಡ ಕೈ ಕಂಜಿಲೆಗೆ ಬಾನಿ ಸೋಕುದ ಮೇವು ಅಜೋಲ ಪಾಡಿಯ ನನೊಂಜಿ ಲಾಭದ ಬಂಡ ನೀರು ಆವಿ ಆಪಚಿ ನಿನ್ನ ನಮ್ಮ ವ್ಯವಸ್ಥೆ ಮಲ್ಪೋಡು ಎಂಕೆಲ್ಲ ಭಾಷಣಕ್ಕೆ ಎಂದು ಖಾಲಿ ಪೋಯಾರಂಡ ಎಂಗೆ ಮಾಸ್ಟರ್ ತುನ ಪೋಡಿಗೆಲ್ಲ ಅಂತ ಎಂಗೆ ತುಂಬ ಏಪಲ ಒಂಜಿ ಮಾಸ್ಟರ್ ಹಾಕೊಂಡು ನಿನ್ನ ಅಣ್ಣ ಓದ್ತಾನೆ ಮರೆ 95 ನಿನಿ ಯಾನು ಓಲಾತು ಒಂದಿಪ್ಪು ನೈನೆ ತಲೆಗೆ ಹೊಕ್ಕಿತಾಗೆಂಡ ಬೀಲವರಿ ಇದನ್ನು ಬಂತೆಗೆ ತುಂಬರಿ ಉಚ್ಚು ಬಂದಿತ್ತಿನದು ಆ ರೀತಿ ಅವರ ಮಲ್ಲಿ
ಸರಿಯತ್ತೆ ಸರ್. ನಮ್ಮ ಮೂಲು ಮಲ್ತಿನ ಕೆಲಸ ಎಲ್ಲಂಜಿ ಏರ ಒಂಜಿ ಪೊಂಜೆ ಲಕ್ಕದುಂತದು ಯಾನು ಕೃಷಿ ಮಲ್ದೆ ಪಂಡಿದೆ, ಯಾನು ಅಣಬೆ ಬೇಸಾಯ ಮಲ್ತೆ, ಯಾನು ಜೇನುಗೂಡು ಮಲ್ತೆ, ಯಾನು ವರ್ಷಕ್ಕೂ 10,000 ರೂಪಾಯಿ ಸಂಪಾದನೆ ಮಲ್ತೆ ಅನ್ನೋ ಆತ್ಮವಿಶ್ವಾಸದ ಬಂಡಿರಲ್ಲ ಭಾರತ ಕಿಸಾನ ಸಂಘ ಮಲ್ತಿನ ಕೊಂಚಿ ಸಾರ್ಥಕತೆ ಸರ್. ಇನಿ ನಮ್ಮ ದೈಹಿಕ ನೊಂದಿತ ಪೆಲತ ದಯ್ಯ ಹೋಗುವ ಕನತ ನಿಗಿಲ ಆ ದೈನ ಕೊನೋದಿಲ್ಲ ನಡ್ದೆ 4 ಗುಜ್ಜೆ ಮಲ್ತದೆ ಮನ್ಪಂದೆ ಕುಲ್ಲರವಲ್ಲಿ ನಮ್ಮ ಇಪ್ಪುಡು ಉಳ್ಳಾಲಡು ಏರ ಒರಿ ರಿಕ್ಷಾದಾರ ಇಪ್ಪೇರು ಸಾಯ್ಬೇರು 6 ರಿಕ್ಷಾ ಇಲ್ಲಡೆ ಬರ್ತೇರು ಬಾಡಿಗೆ ಬತ್ತ ತಿರುಗುದನಗ ಅವಳು ಗುಜ್ಜೆಂಡು ಅಮ್ಮ ಅವನು 5 ಗುಜ್ಜೆ ಕೊರು ಪರಗೇನುವೇರು ರಪ್ಪದ ಎತ್ತು ಕೊರಿಯಾರು ನಿಗಲಿ 5 ಕಂತದ 100 ರೂಪಾಯಿ ಮಾರುವೇರು 500 ರೂಪಾಯಿ ಅಪ್ಪುಡ್ದೆ ಆ ರಿಕ್ಷಾದೊಟ್ಟಿಗೂ ನನಂಜು ವ್ಯವಹಾರ ಮಲ್ತೇರಿ ಗುಜರಿ ಬೇರೆ ಮಲ್ತೇರಿ ನಿಗಿಲ್ಲ ಮಾತ ರೈತರ್ನಗಲ ನಮ್ಮಡೊಂಜಿ ಮಂಡೇರಿ ಎಂಕಲ ಮಲ್ಲ ಜಮೀನ್ದಾರ್ ನಗಲನ್ನು ಐನು ಸುರೂ ತರೆಡ್ದೆಪ್ಪೋಡು ನಿಗಿಲು ಮಲ್ತಿನ ತರಕಾರಿಯ ನಿಗಿಲು ಕಂತನ ಗುಜ್ಜೆನ ಕಂತು ಕೊಣೆಜದ ಪೇಂಟೆಡ್ ದಿಯರ್ನೆಲ್ಲ ಹೋಗ್ಕೊಂಡು ಅರ್ಧ ಗಂಟೆ ದೀದು ನಮ್ಮ ಉಂತೋಡು ನಮ್ಮ ನೆನಪುದಿಲೆ ನಮ್ಮ ಮಲ್ಪನ ಕೆಲಸ ಓಲ ಹಾಳತ್ತು ನೆನಪುದಿಲೆ ಈ ದೇಶಡೆ ಇನಿ ಪ್ರಧಾನಿ ಮೋದಿ ಏರ್ನ ಕಾರ್ದೆಕ್ಕಿಯರೆ ಏರ್ನ ಪಾದೆ ಪೂಜೆ ಮಲ್ತೇರೆ ಪುರಸಭೆತ್ತ ನಮ್ಮ ಏರೆ ಸ್ವಚ್ಛತೆ ಮಲ್ಪನಂಚಿನ ಪೌರ ಕಾರ್ಮಿಕನ ಕಾರ್ದೆಕ್ಕೇರಿ ನಮ್ಮನ ಲೆಕ್ಕಡಿ ಎತ್ತೋ ಜನ ಕೇಂದ್ರ ಬಂದಿದ್ರೆ ఆయన ಪೌರ ಕಾರ್ಮಿಕನ ಕೆಲಸ ಎಲ್ಲಿಯ ಕೆಲಸ ಅಂದು ಐಕ್ಲ ಗೌರವ ಉಂಟು ನಮ್ಮ ಮಲ್ಪನಂಚಿನ ಕೆಲಸನೇ ಪ್ರಾಮಾಣಿಕ ನಿಷ್ಠೆಡ್ ಮಲ್ತನ ಗೌರವ ಯಾನೀನು ಕೊಣಜೆ ಬಂದಾಗ ಎಂಕ್ಲೆ ಒಂತೆ ಜನ ಇತ್ತೀನಿ ಗುರ್ತದಾಗಲಿ ಏರ ಒಂಜಿ 2 ಜನ ತಿಕ್ಕೇರಿ ಇನ್ನು ನಿರಂತರವಾದ ಸಂಘಟನೆ ಮಲ್ತನಟ್ಟು ಇನ್ನು ಪಿರ ಈತ ಜನ ಗುರ್ತಾಯಾರು ಎಂಕ ಪುದಾರ ಗೊತ್ತಾಯ್ಜಿನಲ್ಲ ನಿಗಲೇ ರಡ್ಡುಗಳು ಮಾತೆಲ್ಲ ತಗೊಂಡು ಇಪ್ಪಾರೆ ನನರ ನಾವು ಆರತೆ ಆ ಸಪ್ರದಾರ ಮೊರಣಿ ಪಾಡೊಂತೇರ ತಾರತ ಬಂದ್ಪೇರಿ ನಮ್ಮ ಇನಿ ಜವಾಬ್ದಾರಿ ಪಿರ ಜಾಸ್ತಿ ಅಂಡು ಬಂದಾಗ ನನ್ನ ಏರ ತಗೊಂಡು ಇಪ್ಪೇರಂದು ನೆನಪದಿಲೆ ನಿಗಿಲು ಪ್ರತಿ ಬೋರಿಲ ದಾದನ ಒಂಜಿ ಉದ್ಯಮ ಮಲ್ಪೊಡಿ ಇನ್ನು ನಿಗಿಲೆ ಕೊರ್ನಿ ಇಟ್ಟು ಆ ನೀರ್ದ ತೊಟ್ಟಿ ಮಲ್ತದೆ ಮೀನು ಮಲ್ಪೊಡು ಮೀನು ಮಲ್ತದೆ ಮೀನ್ದೈನೆ ಏರಗ ಅಲ್ತದೆ ಮಾರನ ತಂಚನ ಮಲ್ಪರ್ರೆ ಬೋಚಿ ಆ ಮೀನಿನ ಕಂತದ ನಿಗಿಲೆ ಕೊಣಾಜೆ ಪೇಂಟದ ಬರಿಟುಕೊಳ್ಳುವುದು ನಿಗಿಲು ಮಾರಾಟ ಮಲ್ಪೊಡು ಐಕ್ ರಡಿ ತನ್ನ ಖಂಡಿತವಾದ ಆರ್ಥಿಕ ವೈನಂಚಿನ ಆದಾಯ ಬರ್ಪಡು ಮೂಡಬಿದ್ರೆ ದೇವರಾಜರು ಪನ್ಪನ ಒಂಜಿ ಪೂಜಾರ್ಲುಲ್ಲೇರಿ ಅದು ಎಲ್ಲ 20 ಬಿಟ್ಟು ಒಂಜಿ ಮೇರೆ ಗೊತ್ತಿಪ್ಪೋಡು ಮಲ್ದೇರಿ ಆರ ಇಲ್ಲಡೆಗೆ ಬರ್ತದೆ ಐತಾರ್ದಾನಿ ಪೊರ್ಪುಲ್ಲಾಗಲ ಅವು ಮೀನು ಬೋಡು ಒಂದು ಮೀನು ಬೋಡುದು ಕೆಂದು ಕೊನಪೇರು ನಿಗಲಿ ಮೀನುಗಾರಿಕೆದ ಕೃಷಿ ನಮ್ಮ ಬೇತಾಗ ಲೆಕ್ಕತ್ತು ಕೃಷಿ ಮಲ್ಪಲೆ ಐಟ ಆದಾಯದ ತೊಲ್ಲೇನೆ ಅನ್ನಿಗಳ್ಡ ವಿನಂತಿ ಮಲ್ತೋನು ನಮ್ಮ ಇನಿತ ಮಲ್ತೊಂದುಲೇರಿ ಅಲ್ಲೇ ಚೌಟೇರು ಮಲ್ತೊಂದುಲೇರಿ ಬೊಕ್ಕ ನಮ್ಮ ಈತ ಜನ ಉಲ್ಲೇರಿ ನಿಗಿಲೈಟೆ ನಿಗಿಲ ಊರುಡು ಎಡ್ಡೆ ಕೃಷಿಕ ಮಲ್ಪುನ ಒಯ್ತುಗ ನೋಡು ಅಗಲ ಇಲ್ಲಲು ಮಾತ್ರ ಕುಲ್ದಿನಗಲೆಲ್ಲ ಒಯ್ತುಗಂತ ನಮ್ಮ ಸಂಘಟನೆ ಸೇರ್ಸವ ನೋಡು ಇನಿ ಚೌಟೇರು ಉಲ್ಲೇರಿಗೆ ಬಂಡೇರು ಚೌಟೇರು ಬಲ್ಲನೆ ಬಂಡೇರು ಇಲ್ಲ ಚೌಟೇರಿಂದ ರಪ್ಪದ ನೋಟ್ ಮಲ್ತೊಂಡೆ ಕೃಷಿಕೆ ಬಂಡೇರು ನಾ ಮಾಸ್ಟರ್ ಬಂಡೇರು ಸರ್ ಅಗಲೇನದು 3 ಜನ ಎಲ್ಲ ಗಣ್ಯರ್ನಗಲೇ ನಮ್ಮನ ಸಂಘಟನೆದ ತೊಂದೆ ನಮ್ಮ ಮಲ್ಪುರಂಚಿನ ಸಮಾಜ ಸೇವೆ ಮತ್ತತ್ತು ದೇವರನ ಕೆಲಸ ಐಕೆ ಗುರುಕುಲ ಆಶೀರ್ವಾದಲ ಬೋಡಿ ಹಿರಿಯರ್ನಗಲ್ಲ ಸಹಕಾರ ಇತ್ತನ ಖಂಡಿತ ಶಕ್ತಿಲ ಬರ್ಪು ನಮಕ್ ನಮ್ಮ ರೈತ ಸಂಘಟನೆ ರಡ್ಡ ದೃಷ್ಟಿಕೋನ ಸರ್ ಒಂಜಿ ಆರ್ಥಿಕವಾದ ಲಾಭ ಅವರ ನಿಗಲ್ ನನೊಂಜಿನ ಮಲ್ಪಲೆ ಕೆಂಡ ರಾಂಪುಟಾನ್ ಗಿಡ ಇದು ಎಡ್ಡೆ ಉತ್ತಮವಾದ ಇನ್ಕಮ್ ಬರ್ಪುನ ಆದಾಯ ಆಂಡ ಏರ್ಲ ರಾಂಪುಟಾನ್ ಗಿಡ ನೆಟ್ರೆ ಪೋನ ನೀರಿ ಜಂದಿನಗಲ್ ನಟ್ರೆ ಬೋಚಿ ದಾಯಗಾತ್ರ ಕೆಂಡ ಸರಿಯಲ್ಲ ಸರ್ ರಾಂಬುಟಾನ್ ಗಿಡಕ್ಕೆ ಅರೆಗಲಡೆ 30 ಲೀಟರ್ ನೀರು ಬೋಡು ಈಜಿನಿಂದ ಕನಿಷ್ಠ ಎಷ್ಟು ಬೇಕು ಸರ್ ಅಲ್ಲ ದಾಯ ಬಂಡೆ ಎಂಕಲೈಟ್ ಉಮನ ತೆರಿಂದೆ ಮೂಡಬಿದ್ರೆ ಮಲ್ಲ ಮಟ್ಟೆ ಕೃಷಿ ಮಲ್ದೇರಿ ಎಲ್ಲ ಮಲ್ದೆ ಯಾ ನೀರು ಪತ್ತೆ ಗೊರ್ಪುನು ತಿರ್ತ ತಾಳ್ದು ಬುರು ನೆಟ್ಟು ಬೇತೆ ಬೇತೆ ಪ್ರಕ್ರಿಯೆ ಉಂಡು ಓ ಮಲ್ತಾರನಲ್ಲ ರಾಂಪುಟಾನಲ್ಲ ಲಾಭ ಉಂಡು ಆಂಡ ನಿಗಿಲು ರೋಡ್ ಸೈಡ್ ಮಾರಕೊಲ್ಲು ಏನೇ ರೋಡ್ ಸೈಡ್ ಯಾನ ಮಾರುಜಿ ಬಂಡರ್ನ ಆಯ ನಿಗಿಲೈಕೆ 300 ರೂಪಾಯಿ ಕೊರ್ಪನೆ 100 ರೂಪಾಯಿ ಇಡ್ತೇನು ಏತೆ ಆಯ 100 ಇಟ್ಲಾಗೆ 75 ಇಟ್ಟಿಗೆ ನೀವು ಪೋಟಿ ಅಂದು ದಯದೀದ ನಿಗಲು ಮಾರಾಟ ಮಲ್ಪರ ವ್ಯವಸ್ಥೆ ಕುಲ್ಲೆ ಅಂದ್ಪಂಡು ನಿಗಲ ವಿನಂತಿ ಮಲ್ತೋನೆ ತುಲೆ ಅಣಬೆ ಬೇಸಾಯ ಮಲ್ಪನಾಗ್ಲಿಗೆ 6 ಎಕಡೆ ಬಂಡೇರಿ ಅಣಬೆ ಲಾಂಬು ನೆಕ್ಕೆ 1.5 ಲಕ್ಷ ಸಹಾಯಧನ ತಿಕ್ಕುಣ ಕಟ್ಟಡ ಮಲ್ತನ 5 ಲಕ್ಷ ಮುಟ್ಟ ತಿಕ್ಕೊಂಡು ಬಂಡೇರಿ ಯಾನು ಪುನರಪಿ ನಿಗಲೆ ನೆನಪು ಮಾತ್ರ ಮಲ್ಪುಣ ಜೇನು ಕೃಷಿಗೆ ಜಾಗ ಇಜ್ಜಂದಿನಾಗ 4 ಪೆಟ್ಟಿಗೆ ಇತ್ತಿನಾಗ 10 ಪೆಟ್ಟಿಗೆ ತಿಕ್ಕೊಂಡು ಎಕ್ಕು ಬೋಡಿತನ ವ್ಯವಸ್ಥೆ ತಿಕ್ಕೊಂಡು ಮಲ್ಲಿಗೆ ಗಿಡ 25 ಐವ ಮುಟ್ಟ ನಿಗಲೆ ಫ್ರೀ ಕೊರ್ಪುನಂಚಿನ ವ್ಯವಸ್ಥೆ ಉಂಡು ಐನ್ಲ ನಿಗಲ್ ಲಾಭದೆ ತೊನ್ಲೆ ಒಂದು ಮಾತ ಬಕ್ಕೇರನ್ಲ ಯಾನು ಅಪ್ಪಳ ಮಲ್ಪೆ ಸೆಂಡಿಗೆ ಮಲ್ಪೆ ದಾಲ ಮಲ್ಪಂದಿತ್ತಂಡ ಇಕ್ಕಲ ಕೊರ್ಪೇರಿ ಆಂಡ ನಿಗಲ್ ಐತೊಟ್ಟು ರೆಡಿ ಅವಡು ಎಂಚ ಕೆಂಡ ನೆನಪದಿಲಿ ಯಾನೆ ಉತ್ತರ ಕರ್ನಾಟಕಡೆ ಒಂಜಿ ಮಾಣಿ ಉಳ್ಳೇರು ಅನಂತ್ನಾಗ್ ನಮ್ಮ ಅನಂತಕುಮಾರ್ ಹೆಗ್ಡೆ ಆರ್ನ ಇಲ್ಲಾರ್ದು ಒಂಜಿ 500 ಮೀಟರ್ ದೂಲ ಇಪ್ಪನಾರು ಆ ಇಂಜಿನಿಯರ್
ಓಲು ಬ್ಯಾಂಗ್ಳೂರು ಯಾನು ಸ್ವತಃ ಪೋತಾಡಿ ఆయన నేను తూరందే పోయి ఆ ఇన్ఫోసిస్ కంపెనీ జాబ్ ಹಿಡಿತೇವೆ ಎಲ್ಲ ಜಾಬ್ ಬಲ್ಲ ಜಾಬ್ ಹತ್ತಾರೆ ಬಾರಿ ಮಲ್ಲ ಒಂದು ತಾಯಿಗೊಂದು 10-15 ಸಾವಿರ ರೂಪಾಯಿ ಸಂಬಳ ದಿಕ್ಕೊಂದು ఆయన ಅಮ್ಮೇರು ಪುರೋಹಿತಿಗೆ ಅಮ್ಮೇರು ತೀರಿಯರು ಒರಿಯೇ ಮಗಿ ಬತ್ತೆ ಇಲ್ಲಡಿ ಅಪ್ಪೆಗೆ ಹುಷಾರಿಚ್ಚಿ ಒಂದು ಸೈಡ್ ಪ್ಯಾರಲಿಸ್ ಬಾರಿ ಬಂಗೋಡು ಪೋಪುನ ಇಡೇ ಬತ್ತಿ ಬಕ್ಕ ಜಾಬ್ ಪೋಂಡೆ ನಾನು ಮೂಲ ಉದ್ಯೋಗ ಇಜ್ಜಿ ನಾನು ಅಪ್ಪೆನ ಬಿಡ್ದು ಬರೋ ಗೊತ್ತಿಜ್ಜಿ ಅಪ್ಪೆ ಊರು ಬಿಡ್ದು ಬರೋ ತಯಾರಿಚ್ಚಿ ದೇವಸ್ಥಾನದ ಬರೀದು ಬರ್ಪುಜಿಂದು ಹಿಂಬ್ಯಾಗ ದಾಲ ಆದಾಯ ಇಚ್ಚಿ ಆ ಟೈಮುಡು ಆಯ್ತು ವ್ಯವಹಾರ ఆయన ಇಲ್ಲಡೆ ಏನು ಬತ್ತಲ್ಲ ఆయన ಅಮ್ಮ ಪುನರ್ಪುಳಿತ ಸರ್ಬತ್ ಮಲ್ತು ಕೊರ್ಪೇರಿ ಏನೇ ಪುನರ್ಪುಳಿತ ಆ ಸರ್ಬತ್ ಬರ್ರಂದೇ ಜನ ಬರ್ಪೇರ ಆಡ ಕೇಳೊಂದು ಬತ್ತಿನೇ ಓಲಾ ಇರ ಕ್ಲಾಸ್ಮೇಟ ಕಲಿತಲ್ಲ ಅಮ್ಮ ಇರೋಂಜಿ ಪುನರ್ಪುಳಿತ ಸರ್ಬತ್ ಕೊರ್ಲೆ ಭಾರಿ ಅಡ್ಡೆ ಅಂದೆ ಅಂಚ ಕೊರೊಂದು ಏಪಲ ಬೋದಾಯ ಬರ್ದರು ಒಂಜಿ ದಿನ ಅಡೆಗೆ ಈ ಸಂಘದ ಒಂಜಿ ಪ್ರಚಾರಕ್ಕೆ ಇಲ್ಲಡೆ போயிரு ಒಣಸಕ್ಕೆ ಆಗಲ್ಲ ಪರಿಸ್ಥಿತಿ ತುಯ್ಯರು ತೂದು ಭಾರಿ ಬೇಜಾರಂಡರಿ ಗಂಜಿ ಒಣಸ್ಕೊರಿಯ ತಿಕ್ಕಿನ ಕೊರತು ಉಂಡು ಓಪನರ್ போயிரு ಪೋಲಗ ಬಂಡೇರು ನಿಗಲ್ ದಾಲ ವ್ಯವಹಾರ ಮಲ್ಪ ಎಂತ ಮಾಡೋದು ಐಕ 6 ರೂಪಾಯಿ ಅಂಡಿ ಒಂಜಿ 250 ಬಾಟ್ಲಿದೆ ತೊಲ್ಲೆ ನಾನು 270 ರೂಪಾಯಿ ನಿಗಲಿ ಸೆಕೆಂಡ್ ಹ್ಯಾಂಡ್ ನಿಗಲ ಪುನಾರು ಪುಳಿತ ಸರ್ಬತ್ತೇ ಬಾರಿ ಅಡ್ಡೆ ಬಂಡರು ಯಾಲ ಬಾರಿಯ ಬಾರಿಟ್ ನಿನ್ನೆ ಮಾರ್ಕೆಟಿಂಗ್ ಮಲ್ಪಲೇ ಬಂಡಿರು ಆಯ ಕೋಕ ಮುಂದೆ ಒಂಜಿ ಬ್ರ್ಯಾಂಡ್ ಪಾಡ್ದು ಎಲ್ಲಿ ಒಂಜಿ ಬಜಾಜ್ 80 ಸ್ಕೂಟರ್ ದೆತ್ತೊಂದು 2018 ಪ್ರಾರಂಭ ಮಲ್ತೀರು ಏನೇ 250 ಬಾಟ್ಲಿದ ಬೋದು ಏನೇ ಉತ್ತರ ಕರ್ನಾಟಕಡೆ ಆಯ ಒಂದು 500 ಜನಕ್ಕೆ ಉದ್ಯೋಗ ಕೊರ್ಪೆ ಆಜಿ ಕೋಟಿದ ವ್ಯವಹಾರ ಆ ನಮ್ಮ ಖಾಲಿ ಏನು ರೆಡಿ ಮಲ್ತು ಮಾತ್ರ ಕೊರ್ಪನಾರ ಕೈಗುಣತ್ತ ನೆಟ್ಟು ಆಜಿ ಕೋಟಿದ ವ್ಯವಹಾರ ನಡಪುಂಡು ಎಂಚ ಸಾಧ್ಯ ಅಂಡು ನಮ್ಮ ಹಠಟ್ಟು ಮಾತ್ರ ಸಾಧ್ಯ ಅಂಡು ಇನಿ ನೆನಪುದಿಲೆ ನಿಗಲು ದಾದಾಂಡಲ ವ್ಯವಹಾರ ಏರು ಪೊಂಜಿ ಹೋಯ್ತಿನಗಲ ಮನ್ಪದೆಗುಲ್ಲು ಚೆಡ್ಡೆ ಅಪ್ಪಳ ಮಲ್ಪೇರು ಅಮ್ಮ ಇರ್ನ ಅಪ್ಪಳ ಭಾರಿ ಸೋಕೊಂದು ಮಗೆ ಪನ್ಪೆಂದಾಂಡ ಅಡೆಗೆ ಮಂಡೆ ಹಿಡ್ದೆ ತೊಗೊಂಡು ಒಂದೊಂಜನ್ನ ಬೇರೆ ಮಲ್ಪೋಲ್ಯ ಕೆಲವುದಾಗಲಿ ಇಲ್ಲಲ್ಲಿ ಸಾಂಬಾರದ ಪೊಡಿ ಇಲ್ಲಲ್ಲಿ ಮುಂಚಿ ನೆನ್ನು ಪೂರ ಪಾಡ್ದು ಸಾಂಬಾರದ ಪೊಡಿ ಮಲ್ತಿಪ್ಪ ಈ ಜೈನೆರಡು ಪೂರ ಜಾಸ್ತಿ ಮಲ್ತೀವಿ ಅವು ಭಾರಿ ಟೇಸ್ಟ್ ಉಂಡು ಬಂಡೆಂದಾಂಡ ಆ ವ್ಯವಹಾರ ಮಲ್ಪೋಲ್ಯ ಒಂದೇನು ದಾಯ ಪನ್ಪ ಕೇಂಡ ನಮ್ಮ ಆ ರೀತಿ ಮಲ್ತಂಡ ಮಾತ್ರ ಸಾಧ್ಯ ಕುಪ್ಪೆ ಪದೋಡೋರಿ ಅಜಿತೇರಿಂದುಲ್ಲೇರು ಜೈನ್ಸ್ ಆರ್ನ ಕ್ಯಾಟ್ರಿಂಗ್ ಬಂಡ ಓಳು ತುಂಡಲ ಭಾರಿ ಫೇಮಸ್ ಮಲಮಲ್ಲೈಕ್ ಪೂರ ಆರ್ನ ಆರು ಎಲ್ಲ ಮಟ್ಟದ ಅಡಿಗೆ ಬೋಂತನಾರೆ ಆರ್ನ ಅಡಿಗೆದ ಕೈ ಎಡ್ಡೆ ಬನ್ಯಕ್ಕೆ ಏರ ಬನ್ಯಕ್ಕೆ ಎಂದು ಮಲ್ಪರ ಸುರು ಮಲ್ತೀರಿ ಇನ್ನು ಎತ್ತೋ ಜನ ನಮ್ಮ ನೈಟ್ ವ್ಯವಹಾರ ಪ್ರಾರಂಭ ಮಲ್ಪಲೆ ಅಪ್ಪಗ ಮಾತ್ರ ನಮ್ಮ ಯಶಸ್ಸವರ ಕಾರಣ ನಿಗಲೆಗೆ ಮುಂದಿನ ದಿನ ಕಳಿತೆ ಎಡ್ಡೆ ಮುಂಚಿದ ಗಿಡ ಜನಕ್ಕೆ ಎಡ್ಡೆ ಮುಂಚಿದ ಗಿಡ ಬೋಡು ಸುಮಾರು ಜನ ಕೈದಿರ್ತಾರೆ ಸರಿ ಎಡ್ಡೆ ಮುಂಚಿದ ಗಿಡ ಬೋಡಿತ್ತಿನಾಗಲು ಪನ್ಪನಾಗಲು ಬರ್ಪಿನ ನೆಟ್ಟಿಂಗ್ಲ ಮೀಟಿಂಗ್ಲೆಪ್ಪ ಮೂಲೆ ತಿಂಗೋಲ್ದ ನೆಕ್ಸ್ಟ್ ಸಭೆಯಲ್ಲಿ ಎಪ್ಪನಾಗ ನಿಗಿಲ್ಲ ಬರೋರು ಎಂಗ್ಲೆಗೆ ಕಿಸಾನ್ಗೆ ನಿರಂತರ ಬರ್ಪನಾಗಲು ಸೇರ್ನೇ ಶಕ್ತಿ ನಿಗಿಲ ಆನಿ ಬಲೆ ಆನಿ ಮೂಲ ಅರ್ಜಿ ದೆತ್ತೊಂದು 5 ಬಕ್ಕ ಇಲಾಖೆಗೆ ಕೊನದು ಕೊರ್ಪನಂಚಿನ ಕೆಲಸ ಮಲ್ಪ 2 ಜನ ಇಲಾಖೆಡೆ ದಕ್ಷಿಣ ಕನ್ನಡ ಜಿಲ್ಲೆಡಿ ಅಂತೂ ನೆಟ್ಟು ಒಂಜಿ ಪ್ರವೀಣ್ರೆ ಮೂಡಬಿದ್ರೆಡೆ ಯುಗೇಂದ್ರನ್ ಮೊಗಲೇ ಪ್ರಾಯಶಃ ಆಗಲ ಜವಾಬ್ದಾರಿ ಮೀರದೆ ಜವಾಬ್ದಾರಿ ಪಾಡ್ದೇರಿ ಒರಿಯೋರಿಯಾಗ 40 ಗ್ರಾಮ 50 ಗ್ರಾಮ ಬೆತ್ ಎಷ್ಟು ಗ್ರಾಮ ಉಂಟು ಸರ್ ತಮಗೆ ಇಡೀ ತಾಲೂಕು ಬೇತೆ ಬೇತೆ ರೀತಿಯ ತಾಲೂಕು ತಿಂಜ ಗ್ರಾಮಲ್ಲುಂಡು ಆಂಡಲ ನಮ್ಮನೊಟ್ಟು ಬತ್ತೆ ಎಡ್ಡೆ ಸಹಕಾರ ಕೊರಪೇರಿ ಐನು ಸದ್ವಿನಿಯೋಗ ಮಲ್ತೊಂದು ಪಂಡದು ನಿಗಲೆ ಮಾತೆರೆಗಳ ವಿನಂತಿ ಮಲ್ತೊಂದುಲೆ ಕೊನೆಯದಾದ ಯಾನ್ ಈ ವಿಚಾರದ ಬಗ್ಗೆ ನನೊಂಜಿನ ಪಂಡ ಜೇನು ಕೃಷಿ ದ ಪಂಡೇರು 10 ಬೇಟಿಗೆ ಕಾಳು ಮೆಣಸದ ಎಂಗ್ಲ ಅರ್ಜಿ ಕೊರ್ಪ ಸರ ಹಿಂದೆ ತೊಂದ್ಲೆ ಬೊಕ್ಕ ರೈತ ಉತ್ಪಾದಕ ಕಂಪನಿ ಇತ್ತೆ ನಮ್ಮ ಕಾಪಜಿ ಐತೆ ವಿಚಾರ ಬೇತೆ ಸಂದರ್ಭ ಪಾತೆರ್ಗ ನನೊಂಜಿನ ಕೆಂಡ ನೆಗೆಲು ನಮ್ಮ ಖರ್ಚಿನ ಕಮ್ಮಿ ಮಲ್ಪನ ತೂಡು ಸ್ವಾಮಿ ಏರೆ ನಿಗಲಿ ಏರಲ್ಲ ಪೆತ್ತ ಊರ್ದ ಪೆತ್ತ ತಾಂಕುನಾಗಲಿ ಇರಲೇ ದೇಶೀಯ ಪೆತ್ತ ತಾಂಕುನಾಗಲಿ ಎಸ್ ಜರ್ಸಿ ಪೆತ್ತ ತಾಂಕುನಾಗಲಿ ಎತ್ತು ಜನ ಉಳ್ಳಾರು ಜರ್ಸಿ ಪೆತ್ತ ನಮಕ್ಕೆ ತಾಂಕುನು ಮಾತ್ರ ನಮಕ್ಕೆ ಲಾಭ ಹೆಚ್ಚು ಒಂದು ಹೈನುಗಾರಿಕೆದ ಲೆಕ್ಕ ಒಂಜಿ ಪೇರಿಗೆ ನಮಕ್ಕೆ ಒಂಜಿ ಲೀಟರ್ಗೆ 52 ರೂಪಾಯಿ ಬರುಂಡು ಏತೆ ನಮ್ಮನಾಥ ರೈತರನಾಥ ಎಸ್ ಸರ್ 52 ರೂಪಾಯಿ ನಮಗೆ ಪೇರಿಗೆ ಬರುಂಡ ನಮ್ಮ 34 ರೂಪಾಯಿ ಕೊನೋದು ಕೊರ್ಪ ಏರೆ ಏರ್ಲಾವರಿ ಲಾಸ್ಡ್ ವ್ಯವಹಾರ ಮಲ್ಪುನ ಎಂದಿತ್ತಿನಂಡ ಅವು ರೈತೆ ಮಾತ್ರ ನಿಗಿಲೆಂತೂ ಲಾಸ್ಡ್ ಮಲ್ಪುವರತೆ ಯಾ ನಿಗಿಲೆಗೆ ವಿನಂತಿ ನಿಗಿಲ ಆರೋಗ್ಯಗೋಸ್ಕರ ನಿಗಿಲ ಇಲ್ಲದ ಊರ್ದ ಪೆತ್ತದ ಪೇರನ್ನು ಒಂಜಿ ಬರಲಿ
ಆ ರಾಮದೇವ್ ಗುರುಜಿನ ಕೆಂಟ ಪತಂಜಲಿ ಯೋಗದಾರಡ ಆರು ಬನ್ ಪೇರು 100 ರೋಗ ನಿಗಲ್ನ ಊರ್ದ ಪೆತ್ತದ ಪರಿಹರಣ ಬರ್ಪುಣದು ಆಡ ಊರ್ದ ಪೆತ್ತಗನತ ಪುಂಡಿ ಪಾಡೊಚ್ಚಿ ಪೆತ್ತನ ಪಜಿರಿ ಇತ್ತಿನ ಪಜಿರಿ ಪಾಡ್ಲೆ ಪುಂಡಿ ದಾಲಾ ಪಾಡೊಚ್ಚಿ ಕೊರ್ಪು ನಮಕು ಆ 1 ಲೀಟರ್ ಪೇರು ಎಡ್ಡೆ ಕೊರ್ನ ಒಂಜು ಕೊಂಡೆ ಜಾ ಕಮ್ಮಿಯ ಕೊರ್ನು ಬಲ್ಲ ಐನು ಕೊಂಡೆ ತಿಕ್ಕಣು ಧಾರಾಳ ಯಾವು ನಮಕ್ ಆರೋಗ್ಯ ಒರಿಂಡು ನಿಗಲ ಆರೋಗ್ಯ ಹಾಳ ಹೊಡೆದಿತ್ತಂಡ ನಂದಿನಿ ಪೇರಿನ ದಿನೋಲ ಕೊರಿಯರ್ನ ಪುಟ್ನ ಬಾಲೆ ಪೊಣ್ಣು ಮಗಲೇ ಕೊರ್ನ 7-8 ವರ್ಷ అనగా ಮಗಲು ಮದ್ಮಲಾಪಲು ಮೆಚೂರಿಟಿ ಬರ್ಪೋಲು 2ನೇ ಕ್ಲಾಸ್ 3ನೇ ಕ್ಲಾಸ್ ಬನ್ನ ಬರ್ಪೇರು ನೆನಪುದಿಲೆ ಏತೈಟ್ ವಿಷಯ ಉಂಡು ಬನ್ಪುರ ನಿಗಲ ಅರ್ಥ ಮಲ್ತೋನ್ಲೆ ಯಾಲ ರಡ್ಡು ಪೊಣ್ಣು ಜೋಕಲ್ ಅಮ್ಮೆ ಬಾರಿ ಬೇಜಾರು ಬಂದೊಂದುಲ್ಲೆ ನಮ್ಮ ಎಲ್ಲಿಪ್ಪನಾಗ 8ನೇ ಕ್ಲಾಸ್ ಬರೋಡಾಗಲು ಸರಿಯತ್ತೆ ಸರ್ ಇನಿ ಈ ರೀತಿಯ ವ್ಯವಸ್ಥೆ ಇಡಲ್ಲ ಈತ ಜನ ರೈತರುಲ್ಲರೇ ವೇದಿಕೆ ಎಡಿತಿನಾಗಲು ಸೇರಿದೆ ಏರಾಂಡಲ ಒರಿ ಬಲ್ಲೆ ಯಾನ್ ದೈರೋಡು ಯಾನ್ ವಿಷ ರೈತ ಆಹಾರ ತಿನ್ಪೆಂದೆ ಉಂಡ ಸರ್ ಏರ್ಲಜ್ಜ ಯಾನ್ ನಿಗಿಲ್ಡದ ಪನ್ಪುನ ಕೆಂಡ ನಮ್ಮ ಆಂಡಲ ಕನಿಷ್ಠ ಪಕ್ಷ ನಿಗಿಲು ದಾದ ಕೆಂಡ ದಂಡ ನಿಗಿಲ್ನ ಇಲ್ಲಡೆ ನಿಗಿಲೇ ಬೋಡಿತ್ತಿನ ತರಕಾರಿ ನಿಗಿಲು ಮಲ್ಪಲೆ ನಿಗಿಲು ಏರಣ್ಣ ನವಿಲ್ದ 22 ಬಂಡರ್ನ ಬೆಂಡೆಕಾಯಿಗೆ ಬರ್ಪುಜಿ ಸ್ವಾಮಿ ಕಂಚಾಲಿಗೆ ಬರ್ಪುಜಿ ಬೆಂಡೆಕಾಯಿ ತಿನ್ಪುಜಮ್ಮ ಬೆಂಡೆಕಾಯಿ ದಾಲ ಮುಟ್ಟುಜ ಕಂಚಾಲು ನಡ್ಲೆ ಅವು ಕೈಕಂಜಿಲ ತಿನ್ಪುಜಿ ಸುರ್ರೆ ಕೈಕಂಜಿಲ ತಿನ್ಪುಜಿ ಕುಂಬುಡ ಪಾಡ್ಲಿ ಅವು ಮರ ಕುಂಬುಡ ಪಾಡ್ಲಿ ಮರ ತಡಿಟು ಕುಂಬುಡ ಪಾಡಿಯರ್ನ ವರ್ಷ ಇಡೀ ಒಂದಿಪ್ಪುಡು ನಿಗಲೆ ಬೆಂಡೆ ನೆನ್ನೆ ಮನೋಲಿ ಮರ ಮನೋಲಿ ಪಾಡ್ಲಿ ಮಾಮೂಲು ಮನೋಲಿ ತೆಲ್ಲಂಜಿ ಕಡ್ತ ಮರಿಯಲ ಬನ್ನ ಪೋಪುಡು ಐಂದು ಪಾಡೋಚಿ ಮರ ಮನೋಲಿ ಪಾಡಿ ಅಂಡ ವರ್ಷ ಇಡೀ ಒಂದಿಪ್ಪುಡು ತರಕಾರಿ ತಿಕ್ಕುಡು ಸ್ವಾಮಿ ನಮ್ಮ ಮನಸ್ಸು ಮಲ್ಪಲೆ ಒಂಜಿ ಬಸಲ್ ದಂಪಲ ಒಂಜಿ ಮನಲ್ ದಂಪಲ ದಿಲೆ ಅರ್ಜೆಂಟಿಗೆ ಏನು ಬರ್ತೇನಲ್ಲ ನಮಗಿಲ್ಲ ದಿನ ನೂಕರ ಹಾಕೊಂಡು ರಡ್ಡೆ ಮೀನು ಮಾಂಸ ತಿನ್ಪನಾಗಲಿ ರಡ್ಡೆ ಕೋರಿ ಜಾಗಿತ್ತಂಡ ತಾಂಕಲೆ ಓಲ ಮಲ್ಪಲೆ ತುಲೆ ನಿಗಲೆ ಏಡಿಗೆ ಸಾಯದನ ಉಂಡು ನಿನ್ನ ಮಾತ 7 ತಾಂಕಿಯರ್ನ ಇನಿ ಮಾತ ಹಳ್ಳಿ ಹಳ್ಳಿಯಡಿನಿ 7 ತಾಂಕುಲ ಸುರಾತಂಡು ನಿಗಲಿ 7 ತಾಂಕಲೆ ಒಂಜಿ ಇನ್ಕಮ್ದ ಬರ ಬರ್ಪುಂಡು ಎಂಕ್ ಯಾನೈನು ಮಲ್ಪುಜಿ ಬೇತೆ ರೀತಿ ಆನ ನಿಗಲೆ ದಯಗತ್ರ ಪಂಡೊಂದುಲ್ಲ ಗೆಂಡ ನಮ್ಮನ್ನ ಆರ್ಥಿಕವಾದ ಗಟ್ಟಿಯಣ ಮಾತ್ರ ನಮಕ್ ಸಮಾಜದ ಮರ್ಯಾದೆ ಒಪ್ಪೋರೆ ಇನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ರೈತೇನೊಂಜಿ ನಮ್ಮನ್ನು ತೂಪೇರನಾಡ ತೋಟ ಇತ್ತಿನೈತೆ ಒಂಜಿ ವೇಳೆ ತೋಟ ಇಜ್ಜಿನ ಅಂಡ ನಮ್ಮನ್ನು ಏರ್ಲ ತೂಪಿನಲ್ಲ ಹೆಜ್ಜೆ ನಾನೊಂಜಿ ನಮ್ಮ ಇಲ್ಲಲ್ಲ ಬದುಕಾರಲ್ಲ ಬಂಗಾಯ್ತೇನೆ ಆ ಬಜ್ಜೆದ ದುಡ್ಡುಡೆ ಜೋಕಲ್ನ ಶಾಲೆದ ಹಿಡಿದು ಬರ್ತೀನಿ ಬೋಡಿದಿನ ಅಂಗಿ ಕುಂಟುಡ್ದು ಬರ್ತೀನಿ ಮಾತಾ ಬರ್ಪ ಇಲ್ಲಡೆ ಬರ್ಪಣ ಮುಂಚೆ ಉಪ್ಪು ಸನೇತ ಬಜ್ಜೆದ ದುಡ್ಡುಡು ನಾನೊಂಜಿ ವ್ಯವಹಾರಗಳ ನಿಗಲಿ ಪಿದಾಡ್ಲೆ ಪಂಡೊಂದು ಈ ನೆನ್ನೆ ಎನ್ನ ಸಮಾಪ್ತಿ ಮಲ್ಪೆ ಹೋಯ್ತಾ ಕೃಷಿ ಸಂಘಟನೆ ನಿಗಲಿ ಆರ್ಥಿಕವಾದ ಗಟ್ಟಿಯ ಒಡಬರ್ಚ ಆರ್ಥಿಕವಾದ ನಿಗಲಿ ಗಟ್ಟಿಯ ಒಡಬರ್ಚ ಆರ್ಥಿಕವಾದ ಗಟ್ಟಿಯ ಒಡದಣ್ಣ ನಿಗಲಿ ನಾನೊಂಜಿ ವ್ಯವಹಾರ ಮಲ್ಪೊಡಿ ಪೆತ್ತ ತಾಂಕುನೆ ಸೊಸೈಟಿಗೆ ಪೆತ್ತ ಪೇರು ಪಾಡೋಡ ಏರೆ ಕೊರಡು ಪೇರು ನಿಗಲೇ ಮಾರ್ಕೆಟಿಂಗ್ ಮಲ್ಪೋಡು ಎನ್ನ ಊರ್ದ ಬೆತ್ತದ ಪೇರಿಗೆ ಸಂಘನಿಕೆ ಹೆಂಗಲ್ಲ ಸಾಹಿತ್ಯ ಕೇಂದ್ರ ಹೆಂಗಲ್ಲ 120 ರೂಪಾಯಿ ಹಿಡಿದತನು ಐತೆ ನಿಗಲು ಮೂಲ ಏರ ಡಾಕ್ಟ್ರು ಒಕ್ಕಲೆ ರೆಡ್ಡೆ ಕಾಸ್ತಾ ಏರುಲೆ ತೋಡು ಎನ್ನ ಊರ್ದ ಪೆತ್ತದ ಪೇರು ಬಂಡ 100-200 ರೂಪಾಯಿ ಕೊಡ್ದಲ್ಲ ದೇತೋನ್ವಿ 100 ರೂಪಾಯಿಗೆಲ್ಲ ದೇತೋನ್ವಿ ಡಾಕ್ಟರ್ನಾಗಲಿ ಆಯ ಗೊತ್ತುಂಡು ಸಿಕ್ ವೈಟ್ ವರ್ಪನೊಂದು ನಿಗಲು ಮಾರ್ಕೆಟಿಂಗ್ ಮಲ್ಪುರಂಚಿನ ಕಲೆ ದೇವತೋ ನೋಡು ಇನಿ ಮಾತ ಬೊಂಡಲ ಮನ್ಪೆ ಇಂಜೆಕ್ಷನ್ ಗುತ್ತು ಇருந்து ಎನ್ನ ಗುಜ್ಜ ಸಾವಯವ ಸ್ವಾಮಿ ಎಣ್ಣೆ ಐಕೆ ದಾಲ ಬಾಡುಚ್ಚಿ ಏನೇ ತಾರದ ಎಣ್ಣೆನೆ ನಿಗಲು ನಮ್ಮ ಓಡೆ ಮುಟ್ಟ ರೈತರು ಮೂರ್ಖರಾದುಲ್ಲ ಕೆಂಡ ಯಾಲ್ಲ ಇತ್ತೆ ಈ ವರ್ಷ ಚೇಂಜ್ ಮಲ್ದೆ ನಮ್ಮ ತಾರೈನ ಕೊಪ್ಪರ ಮಿಲ್ಲದ ಗೊರ್ಪಣ ಮಲ್ತಿನ ಎಣ್ಣೆ ಗೊರ್ಪನು ಆಯ್ಕೆ ಮಿಕ್ಸ್ ಮಲ್ತಿನ ಎಣ್ಣೆನೆ ಗೊರ್ಪನು ನಮ್ಮ ಎಣ್ಣೆ ತಾರದ ಎಣ್ಣೆ ದಾತ ಎಡ್ಡೆ ಹೂಲಜ್ಜಿ ಆಡ ಎಡ್ಡೆ ಎಣ್ಣೆ ಗಾಣ ಮಲ್ಪನ ನಿಗಲು ಉಂತುದು ಕನವಡು ಐಟ್ ಲಾಸ್ಟಿಗೆ ಮಡ್ಡಿ ಒರಿಯೋಡಿ ಅವು ಮಾತ್ರ ಸೀದಾ ನಮ್ಮನ ಸೊತ್ತುನು ಮಾರೊಚ್ಚಿದೆ ಇದು ನಮಕ್ಕೆ ಬೋಡ್ತಿನ ಸೊತ್ತುನು ಇಲ್ಲಡೆ ಕಣಲೆ ಎಂದು ಪಂಡದು ವಿನಂತಿ ಮಲ್ತೋನೆ ನಮ್ಮ ಆರೋಗ್ಯ ಎಜ್ಜೆಂಡ ಏತ ದುಡ್ಡು ಇತ್ತಲ್ಲ ದಾಲ ಕೃಷಿ ಮಲ್ಪರ ಸರ್ ಆರೋಗ್ಯ ಸರಿಪಂಚಿ ಗಮನ ಕೊರ್ಲೆಂದು ಪಂಡೊಂದು ಈ ಆದಾಯದಲ್ಲ ಕೃಷಿತ್ತಲ ನಿಗಲಿಗೆ ತಿಕ್ಕುನ ಲಾಭದ ವಿಚಾರಕ್ಕೆ ಎಂಕೆಲ್ಲ ಮಾಹಿತಿ ಕೊರಿಯ ಮಾಸ್ಟರ್ ಶಾಲೆ ಕಲ್ಪವೇರು ನಮಕ್ ವಿದ್ಯೆ ಕಲ್ತದಾಯ ಬೊಕ್ಕ ಇನ್ನು ಉಪಯೋಗ ಮಲ್ಪನ ಜವಾಬ್ದಾರಿ ಏರೆಗೆ ನಿಗಲೆಗೆ ಅಮ್ಮೆರು ಜಾಗ ಮಲ್ತು ಕೊಡ್ತೇರಿ ಕೆಲವುದಾಗ್ಲಿಗೆ ಹತ್ತ ಭೂ ಸುಧಾರಣೆ ಬೆದಿಬೇತೆ ಜಾಗ ತಿಕ್ಕಿಲೇನು ಕೃಷಿ ಏರು ಮಲ್ಪೋಡು ನಿಗಲಿ ಇನಿ ಕೃಷಿ ಮಾಹಿತಿ ಕೊರಿಯ ಐನು ಪ್ರಯೋಜನ ಏರ್ದೆತ್ತ ನೋಡು ನಿಗಲು ಪೋದೆ ಪ್ರಯೋಜನ ದೆತ್ತ ನೋಡು ನಿಗಲ ಇಲ್ಲದ ಅಭಿವೃದ್ಧಿಗೆ ಶಾಂತಿ ಪ್ರಸಾದ ಹೆಗಡೆ ಬರ್ಪುಜೆ ಅಭಿವೃದ್ಧಿ ಆವೋಡು ಪನ್ಪುನಂಚಿನ ಪ್ರಚೋದನಾತ್ಮಕವಾಯಿನಂಚಿನ ಕೆಲಸನೇ ಭಾರತೀಯ ಕಿಸಾನ್ ಸಂಘಟನೆ ಮೂಲಕ ಎಂಕಲ ಮಲ್ತೊಂದುಲ್ಲ ನಿನ್ನ ಮಾತ ನಿಗಲಿ ಪ್ರಯೋಜನ ಪಡೋದು ನಿಗಲ ವಿನಂತಿ ಮಲ್ತೊಂದುಲ್ಲೆ ನೆತ್ತ ಒಟ್ಟಿಗೂ ಆ ಸಬ್ಜೆಕ್ಟ್ ಮುಗೀತದೆ ಎಂಗಲ ಒಂದು ಎಲ್ಲಿಯ ಸ್ವಾರ್ಥದ ನಿಗಲ ವಿಚಾರ ಉಂಡು ದಾದ ಪಂಡ ಸಂಘಟನೆ ಗಟ್ಟಿಯ ಉಡು ಸರ್ ಭಾರತೀಯ ಕಿಸಾನ್ ಸಂಘ ಗಟ್ಟಿಯ ಉಡ ಬರ್ಚ
ಸರಿ ಇನಿ ಕೊಣಾಜ ಗ್ರಾಮಡಿ ಏತು ವಾರ್ಡ್ ಉಂಡು? ಕೊಣಾಜ ಗ್ರಾಮಡಿ ಏತು ವಾರ್ಡ್ ಉಂಡು? ಏತು ಸರ್ 11 ವಾರ್ಡ್ ಉಂಡು. ಈ 11 ವಾರ್ಡ್ ಸಂಖ್ಯೆ ಜನ ಉಲ್ಲೇರಾ? ನಮ್ಮ 11 ವಾರ್ಡ್ಲ ಭಾರತೀಯ ಕಿಸಾನ್ ಸಂಘದ ಪ್ರತಿನಿಧಿಗಳು ಉಲ್ಲೇರಾ? ಇನಿ ಒಂಜಿ ಪ್ರದೇಶ ಬತ್ತಿಪ್ಪೇರಿ ಏತು ಹೆಚ್ಚೆ ನಿಗಿಲ ವಾರ್ಡ್ ಎಂಗೆ ವಾರ್ಡ್ದ ಪುದರ್ ಬನ್ಲೆಗೆ ಅಮ್ಮ ವಾವಾ ವಾರ್ಡ್ದ ಪುದರ್ ನಿಗಿಲ ಏರಿಯಾ ಒರ್ಮನೆ ವಾರ್ಡ್ ಓ ಅಮ್ಮ ಅಸೈಗೋಳಿ ಯೂನಿವರ್ಸಿಟಿ ತಲ್ಪದಾಗಲಿ ಏತು ಜನ ಉಲ್ಲಾರ? ಯೂನಿವರ್ಸಿಟಿದಾಗಲಿ ಕೈದೇರ್ಪಿಲೆಗೆ ಅಡೇ ಜನ ಇರ್ಲ ಸರಿ. ಯೂನಿವರ್ಸಿಟಿ ಅಮ್ಮ ಈರೇ ಉಲ್ಲಾರ ಏಪ ಈರ್ನ ಇಲ್ಲದ ಅಲ್ಪ ಒಂಜಿ ಕೃಷಿಕರ್ನ ಸಮಿತಿ ಮಲ್ಪೊಲಿ ಒಂಜನೇ ವಾರ್ಡ್ ಬೈದಲ್ಲ ಏ ಅದು ಒರ್ಮನೆ ವಾರ್ಡ್ದಾಗೆ ನೇನು ಮುಗಿತವನಿಗಮ್ಮ. 9ನೇ ವಾರ್ಡ್ ಹೆಂಗಿಲ್ಲ ವೇದಿಕೆಡೆ ಉಲ್ಲೇರು ಅಮ್ಮ ಇಂಚ ಒಂದು ಕೃಷಿಕರನ್ನ ಸೇರಿಸೋಲ್ಲ ನಿಲ್ಲಲಿ ರಮೇಶ್ ಅಣ್ಣ ಆಯ್ತು. ದಾದ ಬಂಡ ಸಂಘಟನೆ ಗಟ್ಟಿಯಾಚಂಡ ಶಕ್ತಿಚೆ ನಮಕ್ ನೆನಪುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನೆ ಭಗವದ್ಗೀತೆಯಲ್ಲಿ ಬಂತೆ ಪುನರಪಿ ಯಾನು ಪುಟ್ಟದು ಬರ್ಪೆ ಅಧರ್ಮ ತಾಂಡವಾಡ್ನಾಗ ಧರ್ಮ ಸ್ಥಾಪನೆಗೆ ಇನ್ನು ನಮ್ಮ ಪಿದಾಡ್ತೀನಿ ಧರ್ಮ ಸ್ಥಾಪನೆಗೆ ಮಾತಿರಲ್ಲ. ಧರ್ಮ ಸ್ಥಾಪನೆ ಆವಡುಂದ ಸಂಘಟನೆ ಆವಡು ಸಂಘಟನೆ ಆಯ್ಜಿಂದ ನಮ್ಮನೆ ಏರ್ಲಾಗ ಎನ್ಪುಜೇರಿ ವಾ ಓಟುದ ಎಂಡ್ಲ ರೈತ ನಾಡೊಂದು ಬೈದಾರ ಏರಣ್ಣ ನಿಗಲಡೆ ಬೈದಾರ ರೈತರೇ ನಾಡೊಂದು ಅಲ್ಪ ಕೈ ತಳ್ಳಿತ್ತಿನ ಐನ್ ಸೆನ್ಸ್ಗೆ ಬೋಪೇರಿ ಕೈ ತಳ್ಳಿತ್ತಿನ ಕೊಲೋನಿಗೆ ಬೋಪೇರಿ ಪೂರ ಕಡೆಗೆ ಬೋಪೇರಿ ನಮ್ಮಡೆ ಬರ್ಪುಜೇರಿ ಬಂಡ ನಮ್ಮ ಒಗ್ಗಟ್ಟು ಡಿಜ್ಜ ಅಂದ್ ನಮ್ಮ ಒಗ್ಗಟ್ಟಾಲೆ ಎಲ್ಲಂಜಿ ನಿಗಲಡೆ ಬರ್ಪೇರಿ ಕೊಣಾಜದ ರೈತರು ಒಂಜಾತ ಬಂಡ ಬಂಟ್ರ ಸಂಗೋಡು ಕುಲೊಂದರಿಗೆ ಬಂಡ ಇದೇಗೆ ಬರ್ಪೇರಿ ಪೂರ ಪತ ಸರ್ ನಮಸ್ಕಾರ ಅಂದ್ ಸರಿಯತೆ ಸರ್ ನಮ್ಮ ಒಗ್ಗಟ್ಟಾಗ ರೈತರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 131 ವರ್ಷದ ನಮಕ್ ಕುಮ್ಕಿ ಹಕ್ಕ ಕೊರ್ನೇನು ಇನಿಕ್ಕಲ ಒಂಜಿ ಹಕ್ಕು ಪತ್ರ ಮಲ್ಪರಾತಜಿ ನಮಕ್ ನಮನ ಕೈಟ ಚಪ್ಪಲ್ಡ ಹಾಕೋ ನೋಡು ನಮ್ಮ 131 ವರ್ಷ ನಮಕೊಂಜಿ ಹಕ್ಕು ಪತ್ರ ಮಲ್ಪರಾತನೆ ನಮ್ಮ ಕಣ್ಣೆದುರು ಗೌರ್ಮೆಂಟ್ ಜಾಗದ ಕುಲ್ಯಾಗಿ ಅಕ್ರಮ ಸಕ್ರಮ ತಿಕ್ಕದಿಂಡು ಐನ್ ಸೆನ್ಸ್ ಆತಂಡು ರಡ್ಡರ ಸೆನ್ಸ್ ಆತಂಡು ನಮ್ಮ ನನಲ್ಲ ಕುಮ್ಕಿ ಹಕ್ಕು ಕೊರ್ಪೇರ ಏಪ ಕೊರ್ಪೇರಿಗೆ ಅಂತ ಕಾತೊಂದಿಲ್ಲ ನಮ್ಮ ಹೋರಾಟ ಜಪ್ಪಲೆ ಮೂಡಬಿದ್ದರೆ ಜನವರಿ ತಿಂಗಳು 10,000 ಜನ ಸೇರ್ಸಾವ ಕರಿನ ವರ್ಷ ಎಂಗಲ 3,000 ಜನ ಸೇರ್ಸಾದು ಹೋರಾಟ ಮಲ್ತ ಮೂಡಬಿದ್ರೆ ನಿಗಲ ಬಂಡದಿತ್ತ ಮುಲ್ತು ಉಳ್ಳಾಲಡ್ದೆ ಕೆಲವು ಜನ ರಮೇಶ್ ಅಣ್ಣರಿಗೆ ಬೈದರೆ ಕೆಲವು ಜನ ಐನು ತೂವರಂದೇ ಬೈದರೆ ಎಂಗೆಲ್ಲ 2,000 ಗುರಿತೀನಿ 3,000 ಜನ ಸೇರಿದ ಈ ವರ್ಷ ಜನವರಿ 10,000 ಜನ ಸೇರ್ಸಾದೆ ನಮ್ಮ ಜನಪ್ರತಿನಿಧಿಗಳ ಕೊರಪ ಎಂಗೆಲ್ಲ ಚುನಾವಣಾ ಬಹಿಷ್ಕಾರ ಮಲ್ಪ ಅಂದೆ ನಿಗಲು ಉಳ್ಳಾಲಡೆಯತ್ತು ಮಲ್ಪುವರದು ಎಂಗೆಲ್ಲ ಗುರಿ ಉಳ್ಳಾಲಡೆ 14 ಗ್ರಾಮ ಅಂಡ 27 ಗ್ರಾಮದ ನಮ್ಮ ಒಟ್ಟಾಯ ಅಂಡ 14 ಆತಂಡು 27 ನಮ್ಮ ಒಂಜಿ 2,000 ಜನ ಸೇರಿದಿಲ್ಲ ಎಂಗೆಲ್ಲ ಓಟು ಪಾಡು ಪಂಡ ಮಾತೆರ್ಲ ಕುಮ್ಕಿ ಹಕ್ಕು ಕುರುಡು ಪಂಡದು ಧ್ವನಿ ದಿಪ್ಪು ವಿಧಾನಸಭೆ ಹೆಜ್ಜೆಂಡ ಖಂಡಿತ ಕೊರ್ಪುಜೀರಿ ಸರ್ 131 ವರ್ಷ ಹೋಯ್ನಾಗಲ ನಾನೊಂಜಿ 10 ವರ್ಷ ಪೋವಾಡುದು ಮನ್ವೀರಿ ಏನೇ ಬೊಕ್ಕ ದೆತೊಂಡೆ ನಮ್ಮ ದಯದಿದ್ದು ಹೋರಾಟ ಗಣಿಯಾಲೆ 9ನೇ ವಾರ್ಡ್ಗೆ ಬಂಡೇರು ಈ 8ನೇ ವಾರ್ಡ್ ಅಮ್ಮ 2ನೇ ವಾರ್ಡ್ ಬೈದಿನಗಲ್ಲರೇ ಸರ್ ಎಂಚಕ್ಕೆ ಅಡೆಗೆ ಚೂರು ಜೋಡ್ದೆ ಇರ್ಪಲೆ ಸರ್ ಇರ್ ಗಟ್ಟಿದ್ದಾರೆ ಯಾ ನಡ ಸಾಪುರದೆ ಸರ್ ಎಂಚ 2ನೇ ವಾರ್ಡ್ ಒಂಜಿ ಮಲ್ಪಲಿಯ ಸರ್ ಮಲ್ಪಲಿ 6ನೇ ಪುದರ್ ಬಾಡ್ದು ಬಲ್ಲೆ ಪೂರ್ಣಿಮಾ ಸರಿ 3ನೇ ವಾರ್ಡ್ದಾಗಲೇ ಇರಲ್ಲ 3ನೇ ವಾರ್ಡ್ ಸರ್ ಒಂಜಿ ಕೈ ಗಟ್ಟಿಡ್ದು ಇರ್ಪಲೆಗೆ ಸರ್ ಆತ ಒಂಜಿ ನಿಮಿಷ ಸರ್ 1ನೇ ವಾರ್ಡ್ಗೆ 1ನೇ ವಾರ್ಡ್ ಸರ್ ಸರ್ ಎಂಚ ಪುದರ್ ಎಂಚೆ ಸರ್ ಸರಿ ಬೋಲೋ ಭಾರತ್ ಮಾತಾ ಕಿ ಯಾನ್ ಮಲ್ತೊಂದು ಬೋಪೆ ನಿಗಲಡೆಗೆ ಬರೆ ಅಂದ್ ಬೋಲೆ ಹೆಚ್ಚಿಗೆ ಬೆತ್ತ ಬಕ್ಕಾವತ್ತಾರೆ ಬೋಲೋ ಭಾರತ್ ಮಾತಾ ಕಿ ಒಂಜಿ ನೆನಪುದಿಲೆ ಮೂಲು ಯಾನ್ ಮಲ್ಲ ಮರಲಿ ಹೆಂಗೆ ಮರಲು ಸುರಾತನ್ ನಿಗಿಲ್ಲ ಇಡೆ ಬೈದಿನಗಲು ಮರಲೇರಿ ಕಿಸಾನ್ದ ದಾಲ ತಿಕ್ಕು ಅನ್ನೊಂಜಿ ಮರಲಿಡು ಬೈದಾರು ಯಾನಿನಿ ಏರೇ ನಾಡ್ನು ಗೇಂಡ ಎನ್ನಂಚಿನ ಸರೀತಂ ನನೊಂಜಿ ಮರಲೆ ತಿಕ್ಕು ಏನಾದ್ರೆ ಅಂತೂ ಒಂದಿಪ್ಪುನು ಯಾನಿನಿ ಕಿಸಾನ್ನ ಮರಳು ಬರ್ತದೆ ಜನಕ್ಲೆ ದಾಲ ಸಂಘಟನೆ ಬರ್ತದೆ ದಾದಲಾ ತಿಕ್ಕು ಅನ್ನೊಂಜಿ ಮರಲಿಡು ಪ್ರಯತ್ನ ಇಲ್ಲ ಏನನ್ನು ಏರೋರಿ ಮಲ್ಲ ಮರಲಿ ಏನ ನಾಡ್ದು ಇಂಬೆ ಮರಲು ಪತ್ತರ ಸರೀತ ಎಮ್ಮೆನು ಕೊನೋಲಿ ಕಂಕ ನಾಡಿ ಬಂಡದೆ ಏನನ್ನು ಕಾಣುತ್ತೇನೆ ಇತ್ತೆ ನಿಗಿಲೈಟೆ ನಾಡು ನಿಗಿಲ ಊರುಡು ಈ ಶಾಂತಿ ಲೆಕ್ಕನೆ ಮರಳು ಕಟ್ಟದು ಕಿಸಾನ್ ಸಂಘಟನೆ ಕಟ್ಟನ ಮರಳು ದಯಬೋಡು ಏರೇ ಬೇತೆ ಮರಲ ತಾಗ ಕಿಸಾನ್ ಸಂಘ ರೈತರಿಗೆ ನನೊಂಜಿ ರೈತಗೆ ಪ್ರಯೋಜನ ಅವಡು ಎಂಕತ್ತು ನನೊಂಜಿ ರೈತಗೆ ಪ್ರಯೋಜನ ಅವಡು ಬಿದಾಡ್ಲೆ ನೆನಪುದಿಲೆ ಇನ್ನು ನಿಗಲ ಉಳ್ಳಾಲಡು ಕೋಟಿ ಕಾಸು ಮಲ್ತಿನಗಲಿಪ್ಪೇರಿ ನಮ್ಮ ಹಿರಿಯರ್ನಗಲ ಕೋಟಿ ಮಲ್ತಿನಗಲೇರಿ ಆಡ ಏರೆಲ್ಲ ಕೋಟಿ ಕಾಸು ಮಲ್ತಿನ ಇನಿಕ್ಕಿ ಏರ್ಲ ನಾವು ನೆನಪುದಿತಿಜೇರಿ ದಾಳ ಇಜ್ಜಂಡೆ ಖಾಲಿ ಒಂಜ ಅರ್ಧ ತುಂಡು ಬೈರಾಸ್ ಕಟ್ಟೊಂದು ಇಡೀ ಕೇರಳ ತಿರುಗಿನಾರು ನಾರಾಯಣ ಮೇರೆ ಗುರುನಾರಾಯಣ ಸ್ವಾಮಿಲು
ಆರೇನು ಮರಲೆ ಬಂಡೊಂದಿತ್ತೇರಿ ಆಂಡ ಇನಿ ಕೋಟ್ಯಾಂತರ ಜನ ಆರೇನೆ ದೇವರೆಂದು ಬಂಡದೆ ಗೌರವ ಕೊರ್ಪೇರಿ. ಸ್ವಾಮಿ ವಿವೇಕಾನಂದರಿಗೆ ಈ ಮರಲೆನ ನಾಡಿಗೆ ದಯಬಾಯಿ ದಾ ಬಂಡು ಅಂತೇರಿ ಇನ್ನು ಸ್ವಾಮಿ ವಿವೇಕಾನಂದರೇನೆ ನೆನಪು ಮಲ್ಪೇರಿ. ಇನ್ನು ಯೇಸು ಕ್ರಿಸ್ತರೇನೆ ಈ ಜಗತ್ತಿನ 250 ಕೋಟಿ ಜನ ನಂಬೊಂದುಳ್ಳೇರಿ ದಾಲ ಮಲ್ದಿಜೇರಿ ಸರ್ ಆರು ದುಡ್ಡು ಮಲ್ದಿಜೇರಿ ಯಾನ್ ದಾಯ ಬಂಡೊಂದುಲ್ಲ ಕೆಂಡ ಕಾಸು ಮುಖ್ಯ ಅತ್ತು ಜನಕ್ಕೆಲ್ಲ ಸೇವೆ ಮುಖ್ಯ. ಜನ ಸೇವೆ ಮಲ್ಪರ ಪೋಯರ್ನ ಕನಿಷ್ಠ ಪಕ್ಷ ನಿಗಿಲು ದಾಲ ಅನ್ನಲ್ಲ ನಿಗಿಲೊಟ್ಟು ಜನ ಬರ್ಪೇರಿ ಜನ ಒಟ್ಟು ಸೇರುವೆ. ಆ ನಿಗಿಲ್ನ ಗ್ರಾಮ ನಿಗಿಲಿ ಯಾನು ದಕ್ಷಿಣ ಕನ್ನಡ ಜಿಲ್ಲೆ ಪೋಲೆ ಉಳ್ಳಾಲ ಪೋಲೆ ಬಂದ್ಬಿಟ್ಟು ನಿಗಿಲ ಇಲ್ಲ ಕೈತಲ್ಲಿ ಯಾನು ಪತ್ತಿಲ್ಲನ್ನು ಸೇರಿಸ್ತಾವೆ ಪಂಡ ಆಯಾದು ಸ್ವಯಂವಾದ ಲೆಕ್ಕದ ಉಂಟುದು ಯಾನು ಎನ್ನೈಟೆ ಮಲ್ಪೆ ಅರ್ಧ ಗಂಟೆ ಏತು ಸರ್ ಅರ್ಧ ಗಂಟೆದ ಕೆಲಸ ಏಪಲ ತಿಕ್ಕಿನಾಗ ನಿಗಲು ಒಂಜೇ ಪಾತ್ರ ದಿಪ್ಪೋಡು ರೈತರಿಗೆ ಅನ್ಯಾಯ ಒಂದುಂಟು ರೈತರನ್ನ ಕೆನ್ನೇನಿಜಿ ನೆನ್ನು ಓಲು ಪೋಂಡಲ್ಲ ದಿನಕ್ಕೆ ಬಸ್ ಸರ್ತೀವ ನೋಡು ಅವು ಮಂಡ್ಯದ ಕುಲ್ಲೋಡು ನಮಕ್ ನಮ್ಮನ್ನ ಕುಮ್ಕಿ ಕೊರೊಂದೆ ಹೆಚ್ಚೇರು ನಮ್ಮ ನೆನಪು ಮಲ್ತೊಂದೆ ಇಪ್ಪಲೆ ಖಂಡಿತವಾದ ಹೋರಾಟ ಯಶಸ್ವಿ ಹಾಕೊಂಡು ಏಪಲ ಒರಿಯಾಗೆ ಕಲ್ಪಂದಿನೇ ವಿದ್ಯಾರ್ಥಿ ತನ್ನ ದಿನ ತಾಕತ್ತುಂಡಿ ನೋಡು ಭಾರಿ ಪೋಕ್ರಿದೆ ಎತ್ತೆಂಡ ಯಾನು ಭಯಂಕರ ಪೋಕ್ರಿದೆ ಏನ ಸರಿಯಂಚೆ ಮಲ್ತೀನಿ ಗೆಂಡ ಪಿಪಿ ಎದ್ದೇರು ತೋಟದ ಮಲ್ಪರ ಬಡ್ನಿ ತೋಟ ಮಲ್ಪ ಮರ ತೋಟ ಮಲ್ಪರ್ಲ ಪೆತ್ತಗಟ್ಟರ ಎಂಡ ಆಗ್ಬೇಕು ಇಲ್ಲದ ಬಿದೆ ಬರ್ಪುಜಿ ಏನೇ ತೋಟ ಎರೆಗಾಲ ದಿಗಲೆತ್ತೇರ್ನಂಡ ಆ ತೋಟ ಮಲ್ಪರ ಕೊಡ್ಬೇಕಾದ್ರೆ 4 ಪೆತ್ತದ ಎತ್ತುಗಳು ಬೈಯನ ಪೆತ್ತ ಬರಿಯಾರ ಓಡು ಕಾಂಟೆ ಪಿರ ಪಾಜಿರಿ ಬಾಡ್ರ ಬೋಡೆ ಹಾಗೆ ಕೆಲಸ ಮುಗ್ಗಿಯರ್ನ ಹೆಚ್ಚಿ ಈ ಚಂಡ ಪೇಂಟೆಲ್ಲ ಬರಿಟ್ಟಿತ್ತಂಡ ಹೋಟೆಲ್ ಮಲ್ತುಕೊರು ನಾಡು ಕ್ಯಾಂಟೀನ್ ಆಗ ಓಡೆ ಸಂಬಂಧನೇ ಪೋರ್ಲ ಹೆಚ್ಚೇರೆ ಎಲ್ಲ ಕ್ಯಾಂಟೀನ್ ಮಲ್ತುಕೊರಿಯಾರ ನಾಡು ಆ ಲಕ್ಕದ ಪೋರ್ನೇ ಹೆಚ್ಚಿ ಆಗಿರುವ ಆ ಪೆಟ್ಟು ಗಲಾಟೆಗೆಲ್ಲ ಒಪ್ಪುಜಿ ಏರ್ನಡೆಗೆಲ್ಲ ಒಪ್ಪುಜಿ ಅಲ್ಲಿ ಹೋಟೆಲ್ 24 ಗಂಟೆಲ್ಲ ಹಾಗೆ ಮುಂಡ ಬಂದೆ ಮಲ್ಪೋಡೆ ಇನಿತ ನಿಗಿಲೆಗಲ ಮನ್ಪಂದೆ ಕುಲ್ಲರ ಯಾನು ಬಿಡ್ಪುಜಿ ಶಾಂತಿ ಎಲ್ಲ ಒಂಜೇ ಪ್ರಯತ್ನ ಎಂಕಲ ನಿಗಿಲು ಬತ್ತಕ್ಕೆಲ್ಲಕ ನಿಗಿಲು 4 ಜನಕ್ಕೆ ಪಂಡದೆ ಅಲ್ಪ ಜನ ಒಟ್ಟು ಮಲ್ಪೋಡು ಸಂಘಟನೆ ಕಟ್ಟೋಡು ಒಂಜನೇ ವಾರ್ಡ್ ಏರು ಉಲ್ಲರ ಒಂಜನೇ ವಾರ್ಡ್ದಾಗಲೇ ಸರ್ ಒಂಜಿ ಲಕ್ಕದಂತಲೆಗೆ ಸರ್ ಪುದರ್ ಎಂಚೆ ಸರ್ ಓ ಸ್ಲಾವಿ ಸರಿ ಒಂಜನೇ ವಾರ್ಡ್ ಒಂಜಿ ಕೃಷಿಕರೇ ಒಟ್ಟು ಮಲ್ಪಲಿಯ ಸರ್ ಖಂಡಿತ ಎಸ್ ತೊಲೆ ಲಕ್ಕದಂತಾರೆ ಮಲ್ಪ ಬಂದ್ಪುರಂಚ ಆತ್ಮೀಯತೆ ಸರಿ 2 ಆಂಡು 3 ಆಂಡು ಮೂಜನೆ ವಾರ್ಡ್ ಸರ್ ಮೂಜನೆ ವಾರ್ಡ್ದಾಗ ಒಂಜಿ ಕೈದರ್ಪಲೆ ಸರ್ ಎಸ್ ಮೂಜನೆ ವಾರ್ಡ್ದಟ್ಟು ಏರಾಂಡ್ಲ ಒರಿ ಲಕ್ಕದೆ ಯಾನು ಎನ್ನ ಇಲ್ಲ ಕೈತಲ್ಲ ಜನ ಒಟ್ಟು ಮಲ್ಪೆ ಬಂದ್ಬಿಡಾಗ್ಲೇರು ಸರ್ ಒಂಜಿ ನಿಮಿಷ 6 ಲಕ್ಕಲ್ಲಿ ಆರಾದಿ ಯಾರು ಪುದರ್ ಬಂದ್ಬಿಟ್ಟಿದೆ ಆಯದ ಲಕ್ಕ ಕೊಡು ಎಲ್ಲ ಪ್ರಯತ್ನ ಸರ್ ಏರೆ ಮೂಜನೆ ವಾರ್ಡದ ಸಂಘಟನೆ ಯಾರು ಮಲ್ಪೆ ಬಂದ್ಬಿಡಾರು ಎಸ್ ಸರ್ 1 2 ಪುದರ್ ಬಳ್ಳಿ ಸರ್ ಎಂಚ ಪುದರ್ ಸರ್ ರಾಜಾರಾಮ್ ರೈ ಭಾಸ್ಕರ್ ಸರ್ ಪಾಡ್ಲಿ ಮೂಜಿ ನಾನೊಂದು ಎಂಚ ಪುದರ್ ಸರ್ ವಾಸ್ತೇವ್ ತೊಲೆ ಒಂಜಿ ಮಾಸ್ಟರ್ ಕೇಂದ್ರಿಗೆ ದೇಶಭಕ್ತ ವಿದ್ಯಾರ್ಥಿಗಳು ಯಾರಿದ್ದೀರಿ ಕೈ ಎತ್ತಿಂದು ದೇಶಭಕ್ತರ ಹೆಸರು ಹೇಳಿ ಮತ್ತು ಯಾರು ಕೈ ಎತ್ತಿಂದು ಮಾತೆಲ್ಲ ಮಹಾತ್ಮ ಗಾಂಧಿಗೆ ಏರೇನ ಪುದರ್ ಮಾಡುವಂತೆಗೆ ಒರಿ ಲಕ್ಕದ ಮಂಡೆಗೆ ಆನೆನೆ ಪುದರ್ ಇನ್ನು ನಿಗಿಲ ಅಂಚ ದೇಶ ಕೃಷಿಕರ್ನ ಸಂಘಟನೆ ಮಲ್ಪರ ಪಿದಡ್ನೆಂಚಿನ ಹೋರಾಟಗಾರನಾಗಲಿ ನಿಗಿಲಿ ಏರು ಪುದರ್ ಪಂಡರ ನಿಗಿಲಿಗೆ ಹಿಂಗೆಲ್ಲ ಮಾತ ಕಿಸಾನ್ ಸಂಘದ ಪರವಾದ ಪ್ರಣಾಮ ಸರ್ ನಿಗಿಲಿಗೆ 5ನೇ ವಾರ್ಡ್ ಯಾರುಲ್ಲರು ಸರ್ 5ನೇ ವಾರ್ಡ್ 4ನೇ ವಾರ್ಡ್ 4ನೇ ವಾರ್ಡ್ ಸರ್ 4ನೇ ವಾರ್ಡ್ದಾಗಲಿ ಈಗ ಇಕ್ಬಾಳ್ರಿ ಕೈ ಬಿಡಿಯಾರು ಸರ್ ಏರು ಮಲ್ಪವ್ರಿ 4ನೇ ವಾರ್ಡ್ ಏನು ಜನ ಒಟ್ಟು ಮಲ್ಪೆ ಬಂದ್ಬಿಡಾಗ್ಲೇರು ರೈತರ ಪರವಾದ ಹೋರಾಟಗೆ ನನ್ನದೇನು ಪುದಾರ್ ಬಣ್ಣ ಆಯನೆ ಲಕ್ಕದ ಬನ್ನೋಡು ಆಯನ ಪುದಾರ್ ಏರು ಲಕ್ಕದಂತಲೇ ಏರ್ಲಾವು ಬೊಕ್ಕಾರು 6 ವರಿಯನ ಇಕ್ಬಾಳ್ರಿ ಮಾತ್ರನಾ ಬೇಟೇರೆ ಲಕ್ಕದಂತಲೇ ಸ್ಟ್ಯಾನಿಯರ ಎಸ್ ಸರ್ ಸ್ಟ್ಯಾನಿಯರ್ಲ ಇಕ್ಬಾಳ್ರಲ್ಲ ಆರೆಗೆ ಸಾರ್ಥಕೊರ ನಾನು ಇರಲ್ಲ ಇದ್ದಾರಾ ಚಂದ್ರ ಸೇರಿ ನಮ್ಮ ಸಂಘಟನೆ ಬರೋದಿಲ್ಲ ರೀ 6 ಲಕ್ಕದ ಸುರುವೆ ಬರ್ತಲೇ ಬೊಬ್ಬೆ ಆಡ್ದೋಡು ಎಸ್ ಎಟ್ಟೆ ಕೃಷಿಕರು 5ನೇ ವಾರ್ಡ್ ಸರ್ 5ನೇ ವಾರ್ಡ್ ಏರಂದ್ರೆ ಈಗಲೇ ಲಕ್ಕದ ಬಲ್ಲೆ ಹಿಂಗೆ ಪುದಾರ್ಲ ಗೊತ್ತಿಜ್ ಬಂಡ್ರ ಏರ್ ಬಲ್ಲೆ 5ನೇ ವಾರ್ಡ್ದ ಮುಂದಾಳುತ್ತೋ ಅಂತ ತೊನ್ವೆ ರೈತನ ಪರ ಹೋರಾಟ ಮಲ್ಪ ಎಂದು ಆರಿಜಿ ಆರಾಪಜಿ ರಮೇಶ್ವರಿ ಇಡೀ ಗ್ರಾಮಕ್ಕೆ ಪೋಡಾರು ನಾವು ಆ ವಾರ್ಡ್ ಏರ್ ಮಲ್ಪವ್ರೆ ಏರ್ಲ ಬಂಡೊಂದಿದ್ದಾರೆ ದೇಶಭಕ್ತರು ರೈತ ಪ್ರೇಮಿ ಏರು ಅಗಲದ ಲಕ್ಕಲೆ ಏರಣ್ಣ ಬಲ್ಲೆ
ಏರ್ ಲಜ್ಜ ಇರೆ ಆರೇನು ಸುರುಲ್ಲ ಪಾರೆ ಆರು ಚಪ್ಪಳೆ ಒಟ್ಟೊಂದುಲ್ಲ ಬೊಕ್ಕರಿ ಬನ್ನಾಗ ಇರ್ಲಕ್ಲೆ ಸರ್ ಇಲ್ಲ ಬದಲ ಎಂಚ ಸರ್ ನಾರಾಯಣ ರೈಕುಲೊಟ್ಟಿಗೂ ಏರು ಸೇರಿ ಹೊರ ನಾರಾಯಣ ರೈಟ್ ನೋಡಿ ಸಾತ್ಕೋರ ಲಕ್ಲೆಮ್ಮ ಏರಿಂದ ಪಲ್ಲೆ ಎಸ್ ತುಲೆ ನೇಮ ನಮಕ್ ಮಾತರೆಗಳ ಮಾತೃಶಕ್ತಿ ಯಾರು ಸುಧಮ್ಮ 12ನೇ ಲಕ್ಕಿಯರಿ ಮಾತಾಡ್ಲಾರೆಗವ್ರ ಚಪ್ಪಾಳೆ ಬಟ್ಟದ ಶಕ್ತಿ ಕೊರ್ಲಿ ಮೂಜಿ ಬುದಾರ ಬರಲಿ ಒಂಜಿ ಸುಧಾ ಅಮ್ಮ ಈರ್ನ ಬುದಾರ ವಾರಿಜ ಸರ್ ಎತ್ತನೇ ವಾರ್ಡ್ ಅಂడి ಸರ್ 7ನೇ ವಾರ್ಡ್ದಾಗಲಿ ಏರುಲ್ಲ ಸರ್ ಆಜನೇ ವಾರ್ಡ್ 6ನೇ ವಾರ್ಡ್ ಏರ್ಲಜ್ಜಿ ರಮೇಶಣ್ಣ 5ನೇ ವಾರ್ಡ್ ಸರ್ ಒಂಜಿ ಕೈದರ್ಪ್ಲೆಗೆ ಜೋರುಡು ಸರ್ ಬುಧರ್ ಕೃಷ್ಣರೇ 5ನೇ ವಾರ್ಡ್ ಒಂಜಿ ಒಟ್ಟು ಮಲ್ಪಲ್ಲೆ ಸರ್ ಕೇಳುಜಿ ಯಾನು ದುಂಬೆ ಸಪ್ಪರ ಸ್ವರ ಮಾತ್ರ ಜೋರುಂಟು ಆನಂದ್ ಜೈಕಿ ಇರಲ್ಲ ಸ್ವರ ಜೋರು ಅವಡು ಒಂದು ಎಸ್ 7ನೇ ವಾರ್ಡ್ 7ನೇ ವಾರ್ಡ್ ಏರ್ಲಜ್ಜರಾ 7ನೇ ವಾರ್ಡ್ ಏರ್ಲಜ್ಜರ್ ರಮೇಶ್ ಇರಲ್ಲ ಶಾಂತಿ ಪ್ರಸಾದ್ ಇರಲ್ಲ ಬರಲಿ ಶಾನೆ ಬರ್ಪೆ 8ನೇ ವಾರ್ಡ್ 8ನೇ ವಾರ್ಡ್ ಏರುಲ್ಲರ 8ನೇ ವಾರ್ಡ್ ಯಾರಿಲ್ಲ 9ನೇ ವಾರ್ಡ್ ಅಂಡ ಹಾಂ ಎಸ್ 8ನೇ 7 8 ಒಲ್ಪ ಬರ್ಪುಣು ಸರ್ ನಡ್ಬೋದು ನಮ್ಮನ ಅಂತೂ ಕಲ್ಪ 10ನೇ ವಾರ್ಡ್ 10 ಎಲ್ಲ ಉಳ್ಳರ 10ನೇ ವಾರ್ಡ್ದಾಗಲಿ 11ನೇ ವಾರ್ಡ್ದಾಗಲಿ ಈ ತಡೆಯಲ್ಲ ಕೈದಾರಿ ಪಂಜಿನಾಗಲಿ ಇರಲ್ಲ ಹೊರ ಕೈದಾರಿ ಪಂಜಿನಾಗಲಿ ಒವ್ವು ವಾರ್ಡ್ ಸರ್ ಇತ್ತೆ ಬರ್ತೀನ ಮಂಜನಾಡಿ ಎಸ್ ಬೋಲೋ ಭರತ್ ಮಾತಾಕಿ ಎತ್ತೆ ನಿಗಲಿಡ ಒಂದು ದಾಯಗಾತ್ರ ಬಂಡ ನಮ್ಮ ಸಂಘಟನೆ ಮಲ್ಪೋಡು ಬೇತೆ ಬೇತೆ ಕಡೆ ಹಿಡಿದೆ ನಮ್ಮ ಸೇರ್ದೆ ಮಲ್ಪೋಡು ನಿಗಲೆ ಮಾತಿರೆಗಳ ಸಂಘಟನೆಗೆ ಎಂಚ ಸಂಘಟನೆ ಮಲ್ಪೋಲಿ ಬನ್ಪುಣಕ್ಕೆ ನಿಗಲ ಉಳ್ಳಾಲಡೋರಿ ಹುಡುಗಿಯಲ್ಲಿ ಹರೀಶ್ ಮಂಜನಾಡಿ ಬಲೆ ಆರೆಂಚ ಕೆಂಡ ಒಂಜಿ ಕೂಲಿ ಕಾರ್ಮಿಕಿ ದಾಲ ಆಡಜ್ಜಿ ಆಂಡ ಆರ್ಡ ಹಠ ಉಂಡು ಯಾನಾರೆ ಗುರುತಿಸದು ಬಂದಿದೆ ಗೆಂಡ ಆರು ಕೂಲಿ ಕೆಲಸ ಹೋಗ್ಬೋನು ಅರೆ ನೆರೊಂದಿತ್ತೇನೆ ಪೆತ್ತ ತಾಂಕದ ಐನ್ಲ ಬೋರಿಪ್ಪನ ಬುಡ್ದು ಪಾರು ಬರೋಂತೆ ಅರೆ ಬಂಡೆ ಇದು ದಾದಲ ವ್ಯವಹಾರ ಮಲ್ಪಲೆ ಆರ್ಥಿಕವಾದ ಪೆಟ್ಟದಿಗೆ ಒಂದು ಬರೊಚ್ಚಿಂದು ಆಂಡ ಅವ್ರ ಹಠ ಶ್ರಮ ನಮಕ್ಕೆ ಮಾತಾಡಿಲ್ಲ ಹರೀಶ್ ಉಂತುಲೆ ಹರೀಶರೇ ಉಂತು ಹರೀಶರ್ನ ಶ್ರಮ ಹಠಕ್ಕೆ ನಮ್ಮ ಇದೆ ಗುರುತಿಸದಿನಿ ವೇದಿಕೆಯಲ್ಲಿ ಎತ್ತೋಲ್ಲ ಅವ್ರ ತಾಲೂಕದ ಕಾರ್ಯದರ್ಶಿ ಅದು ಎರಡು ದಾಲ ದುಡ್ಡು ಇಜ್ಜೆ ಎರಡು ಯಾನ್ ಬಜಿ ಬಡೆ ಆಂಡ ಸಂಘಟನೆ ಮಲ್ಪಡು ಬಂದ್ಬಿಡ ಶ್ರಮಟ್ಟೆ ಬೇತೆ ಬೇತೆ ಗ್ರಾಮ ಇಡ್ಬೋದು ಒಂಜ 2 ಜನ ಗುರುತಿಸದೆ ಸರ್ ಎರಡ ಪಾತ್ರೆದವರ ಬರೋಲಿ ಅಂದ್ ಯಾನ್ 6ನ ಹಠಕ್ಕೋಸ್ಕರ ರಡ್ಡೆ ಗ್ರಾಮ ಅಂಡ್ಲ ಅಲ್ತಿರ್ದು ಬರ್ಪುನು ಹೊಲ್ತು ಮೂಡುಬೇದಿಡ್ದು ಬತ್ತು ಬೋನ ರಡ್ಡರ್ ಸಾರ ಪೂಪಣಿಕ್ಲಿ ಡೀಸೆಲ್ ಪತ್ತಾನ ಇನ್ನೋಡು ಆಂಡಲ ಹಠ ಅವಡೇ ಪನ್ಪುನಂಚಿನ ಸಾಧನೆಗೆ ನಮಕ್ 6 ಆದರ್ಶ ದಯ ಪಂಡ 6ನಾತು ಬಡಸ್ತಿಗೆ ನೆಟ್ಟೆ ಏರೆಗ್ಲಿ ಇಪ್ಪಂದ 10 ಬಡಸ್ತಿಗೆ ಉಂಟು ಆಂಡಲ ಹಠ ಉಂಡಮ್ಮ ನಮ್ಮ ಮಾತ ಸೇರಿ ಅಂಡ ನನವರಿಯಾಗ ಉಪಕಾರ ಮಲ್ಪೊಡು ಪನ್ಪುನಂಚಿನ ಮನಸ್ಸು ಬರೋಡು ಎಂಚೆ ಪೊಡುಗೆಂಡ ಎಲಿಮೆಂಟ್ರಿ ಶಾಲೆ ಗೌರ್ಮೆಂಟ್ ಶಾಲೆದ ಮಾಸ್ಟ್ನಾಗ್ಲಿತ್ತೇರಂಡ ಅಗಲ ದುಡ್ಡನ್ನು ಕೊಡ್ತಾನಲ್ಲ ಜೋಕ್ಲೆ ಗೆಡ್ಡೆ ಕಲ್ಪನೆ ಐತನ ಅಂಗಿ ಕುಂಟು ಡ್ರೆಸ್ ಕೊರು ಅಂತೀರಿ ಅಂತೂ ಇಲ್ಲಕ್ಕೆ ಎಲ್ಲಿಪ್ಪನಾಗ ಇನ್ನಿತ್ತ ಇಂಗ್ಲೀಷ್ ಮಾಧ್ಯಮದ ಮಾಸ್ಟ್ನಾಗ್ಲೇ ಬಂದು ಜಾನೆ ದುಂಬುದ ಕನ್ನಡ ಮಾಧ್ಯಮದ ಮಾಸ್ಟ್ನಾಗ್ಲು ಸರ್ಕಾರಿ ಮಾಸ್ಟ್ನಾಗ್ಲು ಏರೇ ಎತ್ತೇನಲ್ಲ ಗಳೊಂಜಿ ಪ್ರೀತಿ ಇತ್ತೀನಿ ಆ ಪ್ರೀತಿನ ಪುನರಪಿ ಸ್ಥಾಪನೆ ಮಲ್ಪನ ಜನ ಕೆಲಸ ನಮ್ಮಕ್ಕೊಂಡು ನನೊಂಜಿ ಕೃಷಿಕರಿಗೆ ಸಮಾಜ ವಿಭಜನೆ ಒಂದುಂಡು ನೆನಪುದಿಲೆ ಇನ್ನು ನಮ್ಮ ಜಾತಿದ ಬೇತೆ ಬೇತೆ ವಿಭಜನೆ ನಿನ್ನ ಒಟ್ಟು ಕೂಡಿಸೋನಂಚಿನಲ್ಲ ಜವಾಬ್ದಾರಿ ನಮಕ್ಕೆ ಏರೆಗೆ ನಮ್ಮ ಮಾತ ರೈತರಿಗುಂಡು ಬೊಕ್ಕ ಮಾತೆಲ್ಲ ಆರ್ಥಿಕವಾದ ಗಟ್ಟಿಯವಳು ಒಂದು ಸಂಘಟನೆ ಗಟ್ಟಿಯವಳು ಇಂಗೆಲ್ಲ ಪ್ರಯತ್ನ ಇನ್ನು ಕೊಣಾಜಡಿ 5 ಜನ 10 ಜನ ಸೇರುವಂತ ನಡಿ ಈತ ಜನ ಆತ ಸಂತೋಷ ನೆತ್ತೊಟ್ಟಿಗೂ ನಿಗಿಲು ಮಾತೆರ್ಲ ವೇದಿಕೆ ಎಡಿತ್ತಿನ ಮೂಜಿ ಜನಲ್ಲ ಸೇರ್ಸಾದೆ ನಿಗಿಲು 100 ರೂಪಾಯಿ ಕೊರ್ದು ಒಂಜಿ ಶಾಲು ದೆತ್ತನು ಬೇತೆ ಭಾರತೀಯ ಕಿಸಾನ್ ಸಂಘ ಒಂಜೇ ರೂಪಾಯಿ ನಿಗಿಲ್ಡ ಉವೇರಿತ ದುಡ್ಡು ದೆತ್ತೊಂದು ಜ 2021 ಇಡೆ ಬೈದ ಇನಿ ಮುಟ್ಟಲ ಓಳ್ಳದೆ ತೊಂದು ಜ ಜಿಲ್ಲೆಡಿ ಸ್ವತಃ ಖರ್ಚು ಮಲ್ತದೆ ತೋಜ ಒಂದುಲ್ಲ ದಾಯಗಾತ್ರ ಕೆಂಡ ಇನ್ನು ಜನಕ್ಕಳ ಒಂಜಿ ಮನಸ್ಸುಂಡು ಒಂಜ ದಲಿತ ಸಂಘಟನೆಲು ಈಜಿನಾಡ ರೈತ ಸಂಘಟನೆಲು ಬಂಡ ಆಗಲಿ ಬ್ಯಾಗ್ ಬಡೋ ಬರ್ಪೇರೆ ರಸೀದಿ ಬುಕ್ ಬರೆಪ್ಪು ಮೀಟಿಂಗ್ ಆಯ್ಬೇಟಿಗೆ 100 ರೂಪಾಯಿ 200 ರೂಪಾಯಿ ಬರೆದೆ ಪೋಯರ್ನ ಆಜಿ ತಿಂಗೋಲು ಕಡತ್ತ 1 ವರ್ಷ ಕರೀತು ನಾನು ಒಂಜಿ ರಸೀದಿ ಮಲ್ಪರ ಬರ್ಪು ಬರ್ಪಿ ವರ್ಷ ಅವು ಬಲ್ಲಿ ಪಂಡದು ಒಂಜೇ 1 ರೂಪಾಯಿ ಕಾಸತ್ತೆ ತೊಂದನೆ ಮಲ್ಪುನು ಇನ್ನು ಏರವರಿ ಚಾ ಮಲ್ತೆ
ಮೂಡಬಿದ್ರಿ ಬತ್ತನ ಎಂಕ್ಲ ಮಲ್ಪ ನನೊಂಜಿ ಗ್ರಾಮ ಪುನ ನನೂರಿ ಮಲ್ಪೆ ಆ ರೀತಿಯೇ ಪೋಪುನ 60 ಪಂಡದೆ ಒಂದತ್ತೆ ಎಂಕಲ ಕೊರೊಂದಿಪ್ಪನ 100 ರೂಪಾಯಿ ಕೊರೊಂದುಲ್ಲ 100 ರೂಪಾಯಿ ಮಲ್ಪೋಡು ಬೊಕ್ಕೊಂಜಿ ಶಿಸ್ತು ಸಮಯಕ್ಕೆ ಸರಿಯಾದ ಇನಿತೆ ಎಂಕಲ ಉಂತ ದುಂಬು ಸಮಯ ದುಂಬು ಪೋಂಡು ನಮ್ಮ ಏಪಲ ಕಾರ್ಯಕ್ರಮ ನಿಗಿಲು ಪೊಸತ್ತು ಬತ್ತಿನಾಗಲ್ಲಾರು ನಿಗಿಲೆಗೋಸ್ಕರ ಪಂಡೊಂದುಲ್ಲ ಏರು ಶಾಲು ಬೋರ್ಡು ಅವಳು 100 ರೂಪಾಯಿ ಕೊರದು ಶಾಲು ದೆತ್ತೊನ್ಲೆ ಬೊಕ್ಕ ಸಮಯಕ್ಕೆ ಸರಿಯಾದ ಬಲೆ ಮಾತೆಲ್ಲ ಸಮಯಕ್ಕೆ ಸರಿಯಾದ ಬತ್ತನ ಸಮಯ ಸರಿಯಾದ ಪ್ರಾರಂಭ ಮಲ್ಪೊಲಿ 10 ಗಂಟೆ ಬಂಡಿರಿ ಯಾನು ಮೂಡುಬಿದ್ರಿ ಪಿದಾಡನೆ ಬಂಡಿ 10 ಗಂಟೆ ಜನ ಸೇರುಜೇರಿ ಜನ ಸೇರಿನಾಗ ಅಧಿಕಾರಿ ಬಂದಾಗ 10 ಹಾಕೊಂಡು ಜನ ಸೇರಿನಾಗ 11 ಹಾಕೊಂಡು ಕರೆಕ್ಟ್ 10 ಮುಕ್ಕಾಲು ಹೋಯ್ದು 10 ಮುಕ್ಕಾಲು ಕರೆಕ್ಟ್ ಆದ ಎಂಕ್ಲ ಬತ್ತದ ಬತ್ತಿ ಬೊಕ್ಕನೆ ಹೆಚ್ಚಿನ ಜನಕ್ಕಳು ಬೊಕ್ಕಲು ಬತ್ತೀನಿ ಆಂಡ ಸುರು ಬೈದಿನಾಗ ಬೇಜಾರು ಹಾಕೊಂಡು ಸರ್ ಸಮಯ ಸರಿ ಬತ್ತಿ ಜನ ಆಯ್ ಕಾತಿಪ್ಪೆ ನನವರ ಬನ್ನ ತಡಾದು ಬರ್ಪೆ ನಾ ಅಂಚಾದ ಮಾತೆರ್ಲ ಸಮಯಕ್ಕೆ ಸರಿಯಾದ ಬಲೆ ಇನ್ನು ಏರು ಜವಾಬ್ದಾರಿ ಇದೆ ತೊಂದರೊಂದಿಗೆ ಕರೆಕ್ಟ್ ಆದ ನಿರ್ವಹಣೆ ಮಲ್ತದೆ ನಮಕ್ಕೆ ಉಳ್ಳಾಲಡೆ ಕೊಣಾಜೆ ಗ್ರಾಮಡ್ ಅತ್ಯಂತ ಹೆಚ್ಚಿನ ಕೃಷಿಕರನಾಗಲಿ ಪುನಃ ಐನೆ ಪುನರಪಿ ದೆರ್ತು ತೋಜಾವನಂಚಿನ ಉಳ್ಳಾಲಡ ನಮ್ಮ ಏಪ 10,000 ರೈತರನ್ನು ಒಟ್ಟು ಮಲ್ಪೊಲಿಂದು ಉಳ್ಳಾಲದಾತ ಭ್ರಷ್ಟಾಚಾರ ಒಳ್ಳೆಜ್ಜಿ ನೆನಪದಿಲೆ ಉಳ್ಳಾಲದಾತ ಯಾನ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಎಡ್ತುವಿನವರು ಅನ್ಯಾಯ ಉಳ್ಳಾಲಡ ನಡ್ತಿನಾಥ ರೈತನ ಮಿತ್ತ ದೌರ್ಜನ್ಯ ಒಲ್ಲಾಪಜಿ ಉಳ್ಳಾಲಡ ಎಲ್ಲ ಕುಮ್ಕಿತ್ತಿಂದ ಎಂಗ ದೆಪ್ಪಯ ಭರತ್ಕಾರ ಮತ್ತು ಕುಲ್ವಾಯ ಬಂದ್ಪೇರು ಉಳ್ಳಾಲಡೆ 300 ಗ್ರಾಮ ಪೋಂಡ 300 ಗ್ರಾಮದ PDO ಅವಳು DC ನೋಟಿಸ್ ಮಲ್ತಾರೆ ನಿನ್ನ ಕುಮ್ಕಿ ವಿರಾಯಿತ ಮಲ್ಪೋಡ ಅಂದು ಎರೆ ಮೇರೆಗೆ ಶೆಟ್ರಾಯಿಗೆ ಆರೆ ನೋಟಿಸ್ ಮಲ್ತದಿನಿ ಮಾತ್ರ ಅವಳು ತನಿಖೆ ಆಗೋಡು ಅವಳು ವಿಚಾರಣೆ ಅದು DC ಆದೇಶ ಅವಳು ಐದು ದುಂಬೆ PDO ಪಂಚಾಯತ್ ಅಧ್ಯಕ್ಷರನ್ನಾಗಲ ಸೇರಿದು ಮರಣ ನನವರಿಗೆ ಮಾಡ್ದಲ್ಲ ಆತಂದು ಪೋದಲ್ಲ ಆತಂದು ಹೋರಾಟ ಐಬಕ್ಕಾಗಲ ಮಿತ್ತ FIR ಆಂಡು ಕೇಸ್ ರಿಜಿಸ್ಟರ್ ಆಂಡು ಕೋರ್ಟ್ಗೆ ಹಾಜರಾಯಿಜೇರಿ ವಾರಂಟ್ ಆಂಡು ಇತ್ತ ಕೋರ್ಟ್ಗೆ ಹಾಜರಾಯರು ಮಂಜನಾಡಿಗೆ ಬಯರ ನನೊಂಜಿ ವ್ಯವಸ್ಥೆ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಉಳ್ಳಾಲದ ಪ್ರತಿ ಪಂಚಾಯತ್ ರೈತನ ಪುದಾಡು ಕಾಸು ದೆತ್ತದೇರು ಒಂಜಿ ಕಡೆಟತ್ತು ನಿಗಲ ರೈತಡ ನಿಗಲ ಕೊಣಾಜ ಗ್ರಾಮಡಿ ಏತ್ ಕಡೆಟೆ ನಿಗಲ ಏರಾಂಡ್ಲ PDO ನಿಗಲ ಒಂಜಿ ನಿಗಲ ಆಧಾರ್ ಕಾರ್ಡ್ ಕೊರ್ಲೆ ಪಂಡ ದಯದೀದು ಕೊರ್ರ ಪೋಚಮ್ಮ ಎತೋ ಜನತ ಆಧಾರ್ ಕಾರ್ಡ್ ಜೆರಾಕ್ಸ್ ದೆತ್ತೊನ್ನು ಅಗಲೆ ಕಾರ್ಡ್ ಕ್ರಿಯೇಟ್ ಮಲ್ಪವನು ಬ್ಯಾಂಕ್ ಖಾತೆ ದೆಪ್ಪವನು ಬಕ್ಕ ಬಲ ಬಂದ್ಪುನು ಆಯ್ ಇಲ್ಲದೈಕ ಬತ್ತಿಪ್ಪುನ ಇನೇ ಮನೆ ರಿಪೇರಿಗೆ ಮನೆ ತತ್ತಿಕ್ಕೊಳ ಆಯನ ಸೈನ್ ದೆತ್ತದ ಆಡನೆ ದುಡ್ಡು ಡ್ರಾ ಮಲ್ಪ ದೆತ್ತು ಅನ್ಪವೇನು ನಮ್ಮ ಇಂಚಿನ ಭ್ರಷ್ಟಾಚಾರ ನಾಡ್ದೆಪ್ಪುನಂಚಿನ ಕೆಲಸಲ್ಲ ಏರ್ ಮಲ್ಪೋಡು ಭಾರತೀಯ ಕಿಸಾನ್ ಸಂಘದಾಗ ಮಲ್ಪೋಡು ರೈತರ ನೆನಪದಿಲೆ ಪ್ರತಿ ಒಂಜಿ ಗ್ರಾಮಗೈನಿ ಇನಿತ ಅಂಕಿಅಂಶ ಪ್ರಕಾರ ಒಂಜಿ ಗ್ರಾಮಗ 5 ಕೋಟಿ ರೂಪಾಯಿ ರೈತರ ಪುದಾಡು ದುಡ್ಡು ಬರೋದುಂಡು ಇನಿ ಹರೇಕಳ ಗ್ರಾಮ ಪೋಯರ್ಂಡ ಮೂಲ ಎಂಗ್ಲ ಮೇರ್ನ MG ಸತ್ಯನಾರಾಯಣ ಕೈರಂಗಳ ಪೋಯರ್ನ ಅಣೆಕಟ್ಟು ಒಂಜಿ ಕಡೆಟ್ಟಿ ಮಲ್ಪರ ಒಂಜಿ 85 ಲಕ್ಷ ರೂಪಾಯಿ ದೀತೇರಿ ಆಂಡ ಅಣೆಕಟ್ಟೋಲು ಮಲ್ತೇರಿ ಎಂಡ ಕಟ್ಲ ಒಲ್ಪ ಸುಲಭ ಪುಣ ಅಲ್ಪ ಮಲ್ತೆ ಜನ ನೀರು ಉಂತೋಡು ನಿಜ ಈಗ ನೀರು ತಿರ್ತುಂತು ಒಂದು ಎತ್ತರದ ಜಾಗ ಮಲ್ತದೆ ಕಾಸು ಡ್ರಾ ಮಲ್ತ ದುಡ್ಡು ತೆತ್ತೊಂದೆ ಇಂಜಿನಿಯರ್ಗೆ ಏನಾಗ ನಿಮ್ಗೆ ಏನಾಗಬೇಕು ಸರ್ ನಾನು ಬರ್ತೇನೆ ನಿಮ್ಮಲ್ಲೇನು ಆಯ್ ಮುಲ್ತುಡ್ದು ಬೆದ್ರ ನಾಡೋ ಮತ್ತೆ ಆಫೀಸಿಗೆ ಸರ್ ನಿಮ್ಗೆ ಏನಾಗಬೇಕು ಹೇಳಿ ನಿಮ್ಮನ್ನು ಸರಿ ಮಾಡ್ತೇವೆ ನಾವು ಪಂಡ ಕಾಸು ಕೊರ್ಪ ಅಂದು ಲೋಕಾಯುಕ್ತಕ್ಕೆ ಯಾಕೆ ಆಗ್ತೀರಿ ನಿಮ್ಗೆ ಏನಾಗಬೇಕು ಅಂದು ಭ್ರಷ್ಟಾಚಾರನೇ ತಿಂಜಿದಂಡೆ ಸರ್ ಇನ್ನು ಈ ಭ್ರಷ್ಟಾಚಾರದ ಮಧ್ಯಡೆ ಇಪ್ಪನಂಚಿನ ಒಂಜಿ ಅಧ್ಯಾಪಕರ ಇನ್ನು ಇಪ್ಪನ ಒಂಜಿ ಕೃಷಿಕರ ಇನ್ನಂಚಿನ ಒಂಜಿ ಜನಪ್ರತಿನಿಧಿ ಆದ ಕೃಷಿಕರ ಇಪ್ಪನ ಸುರೇಶರ ಸರ್ ಅಂಚಿನಗಲೇನು ಮುಂದಾಳುತ್ತದೆ ತೊನ್ಲೆ ಏರು ಭ್ರಷ್ಟಾಚಾರ ರೈತೊಲ್ಲೇರು ಸರಕ್ ಒಂಜಿ ನೆನಪದಿಲ್ಲ ಮಾಸ್ಟ್ನಾಗಲು ಬಂಡ ಎಲಿಮೆಂಟ್ರಿ ಶಾಲೆದ ಮಾಸ್ಟ್ನಾಗಲು ಸರಿಯತ್ತೆ ಸರ್ ಎಲಿಮೆಂಟ್ರಿ ಶಾಲೆದ ಮಾಸ್ಟ್ನಾಗಲು ಮಾತ್ರ ಭ್ರಷ್ಟಾಚಾರ ರೈತರು ಕಾಲೇಜ್ ಬರ್ತಾರಲ್ಲ ಬೋಪಿಜಿಯನ್ ಹೈಸ್ಕೂಲ್ ಎಪ್ಪು ದಾಯಗ ಹತ್ರ ಬಂಡೊಂದು ಲೆಗೆಂಡ ಕಾಲೇಜಿದಾಗೆಲ್ಲ ಸರಿಯಾದ ಸಮಯಕ್ಕೆ ಬೋಪಿಜರು ಸರ್ ಇನ್ನು ಕಾಲೇಜ್ದ ಮಾಸ್ಟರ್ಗೆ ಎಂಚಗೆಂಡ ಅವೇ ಕಾಲೇಜ್ ವಿದ್ಯಾರ್ಥಿನ ಲವ್ ಮಲ್ಪೇರು ಇನಿ ದುರಂತ ಬೈದ ಸರ್ ಯಾ ನಿಗಳ್ಳ ವಿನಂತಿ ಮಲ್ತೀನಿ ಅವ್ರು ಹಿರಿಯರು ನಮಕ್ ಮಾತ್ರ ಮಾರ್ಗದರ್ಶಕ ಕೊರ್ಪನಾರು ಮೂಜಿ ಜನಕ್ಕೆಲ್ಲ ಇಂಗ್ಲಿಗೆ ಕೊಣಾಜ ಗ್ರಾಮದ ಮಾರ್ಗದರ್ಶನ ಕೊರ್ಲಿ ಸರ್ ನಿಗೆಲ್ಲ ಶಕ್ತಿ ಸಾತು ಬೋಡು ರೈತರಿಗೆ ನಿಗೆಲ್ಲ ವಿನಂತಿ ಮಲ್ತೋದಲ್ಲ ಮುಲ್ತ ಭ್ರಷ್ಟಾಚಾರನ ದೆತ್ತದೆ ಈಗ ನೆಟ್ಟೆ ನಮ್ಮ ಎಡ್ಡೆ ರೀತಿದ ಭ್ರಷ್ಟಾಚಾರದ ವಿರುದ್ಧಲ ಹೋರಾಟ ಮಲ್ಪೋಡು ನಮ್ಮ ಆನಿ ನಾಟಕಲ್ಲಿಗೆ ಪೋನಾಗ ಹೋರಾಟ ಮಲ್ತಿನತ್ತೆ ಆನಿ ಮಹಿಳಾ ಶಕ್ತಿಲ ಸೇರ್ತೇರಿ ನಲ್ಲ ಜಾಸ್ತಿ ತೇರೋಡು ಬಂಡೊಂದು ನಿಗಲು ಮಾತ ಒಗ್ಗಟ್ಟ ಅವಡು ಬಂಡದೆ ಕಿಸಾನ್ಗೆ ಬೆಂಬಲ ಶಕ್ತಿ ಕಂತು ಕೊರ್ಲೆ ನಲ್ಲ ಕೊಣಾಜ ಗ್ರಾಮಡಿ ಏರೆಗೆ ರೈತಾಗ ಅನ್ಯಾಯನ ಸ್ಟೇಷನ್ ಬರೋಣ ತಯಾರುಲ್ಲ ಪನ್ಪುನಚಿನ ಹೋರಾಟಕ್ಕೆ ರೆಡಿಯಾಲೆಮ್ಮ ಹೋರಾಟ ಮಲ್ತಿನ ಪುದರ್ ಮಾತ್ರ ಸಮಾಜ ನೆನಪುದೀಪುನು ರೆಡಿಯಾಲೆ ಪಂಡೊಂದುಲ್ಲೆ ಭಾರತ ಮಾತೆಗಳ ನಮ್ಮನ ಹೋರಾಟದ ಸ್ಲೋಗನ್ ಪಾಡ್ದು ಪಾತ್ರ ಮುಗಿಪ್ಪುಗ
ಬೋಲೋ ಭಾರತ್ ಮಾತಾ ಕಿ ಜೈ. ಅನ್ನೆರ ಭಾರತ್ ಮಾತಾ ಕಿ ಬನ್ನ ಮಾತೆರ್ಲ ಕೈ ದೆರ್ತದ ಬಾಳು ಜೈ ಬಂದ್ಬಿಡ ಬೋಲೋ ಭಾರತ್ ಮಾತಾ ಕಿ ಗಂಗಾ ಮಾತಾ ಕಿ ಗೋ ಮಾತಾ ಕಿ ಯಮುನಾ ಕಾವೇರಿ ಪೂರ ಜೈ ಜೈ ಆಂಡ ಬೋಲೋ ಭಾರತೀಯ ಕಿಸಾನ್ ಸಂಘ ಕಿ ಬನ್ನಗ ಜಿಂದಾಬಾದ್ ತೊಲಗಲಿ ತೊಲಗಲಿ ಪನ್ನಗ ಭ್ರಷ್ಟಾಚಾರ ತೊಲಗಲಿ ಏರು ಕಾಸ್ತೆ ತೊಂದರೆ ಆಯ್ನ ತೋಜಲಿ ನಿಗಡ ಭ್ರಷ್ಟಾಚಾರ ಇರದೆ ತೊಂದೆ ಆಯ್ನ ಓಲು ಪನ್ನಗಲ ಏರು ಕಾ ಪಿ ಡಿ ಓದೆ ತೊಂದರೆ ಪಿ ಡಿ ಓದೆ ತೊಂದರೆ ತೋಜಲಿ ಏರು ನಿಗೆ ಡೋಂಗಿ ಬಂಡದ ಕಾಸ್ತೆ ತೊಂದರೆ ಆಯ್ನ ತೋಜಾದು ಪನ್ನೋಡು ಪನ್ನಗ ಬಾ ಸಭೆ ಪ್ರತಿಭಟನೆ ಅನಗ ಏರು ಕಾಸ್ತೆ ತೊಂದರೆ ಆಯ್ನ ತೋಜಾಡು ಆಯ್ನ ಬೊಡೆದಿನ ತೋಜಾಡು ಆಯ್ನ ಮಗನ್ ತೋಜಾಡು ಅಗಲಿಲ್ಲಡೆ ಹೋದು ನೆರೋಡು ನಿನ್ನಡ ಹತ್ರ ಏನಂತ ಕೈ ತೋಜ ಏರಿ ಅಂದು ಅಪಗ ಭ್ರಷ್ಟಾಚಾರ ಕಮ್ಮಿ ಒಂದು ಬರ್ಪುಂಡು ನೆನಪದಿಲೆ बोलो भारत माता की प्यार से बोलो जोर से बोलो भारत माता की गंगा माता की गो माता की भारतीय किसान संघ की बना जिंदाबाद जिंदाबाद किसान संघ की जिंदाबाद. भारतीय किसान संघ की जिंदाबाद जिंदाबाद. भारतीय किसान संघ की जिंदाबाद जिंदाबाद. भारतीय किसान संघ की जिंदाबाद जिंदाबाद. ತೊಲಗಲಿ ತೊಲಗಲಿ ಭ್ರಷ್ಟಾಚಾರ ತೊಲಗಲಿ. ತೊಲಗಲಿ ತೊಲಗಲಿ ಭ್ರಷ್ಟಾಚಾರ ತೊಲಗಲಿ. ನನಗೆ ಲಾಸ್ಟ್ಗೆ ಪುನಃ ನಮ್ಮ ಮಾತು ಎಲ್ಲ ರೈತರು ನಾವೆಲ್ಲ ಒಂದು ನಾವೆಲ್ಲ ರೈತರು ನಾವೆಲ್ಲ ರೈತರು ನಾವೆಲ್ಲ ರೈತರು ನಾವೆಲ್ಲ ಒಂದೇ. ಈತ ಪಾಡ್ಲಿ ನನ್ನ ಶಾಲು ಹೆಗ್ಡೆ ಅವರು ಕೃಷಿಕರ ಒಟ್ಟಿಗೆ ಇನ್ನೊಂದು ಉತ್ಪನ್ನವನ್ನು ಮಾಡುವಂಥದ್ದು, ಕೃಷಿಕರೆಲ್ಲರೂ ಉತ್ಪಾದನೆಯಲ್ಲಿ ಹೆಚ್ಚು ಗಳಿಕೆ ಲಾಭವನ್ನು ಪಡೆಯಬೇಕು. ಅದೇ ರೀತಿ ನಮ್ಮ ಕೊನಾಜೆ ಗ್ರಾಮದಲ್ಲಿ ಭಾರತೀಯ ಕಿಸಾನ್ ಸಂಘವು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕೆನ್ನುವಂಥ ಬಹಳ ಅರ್ಥಪೂರ್ಣವಾಗಿ ಮಾಹಿತಿ ಕೊಟ್ಟಂತ ನಮ್ಮ ಶ್ರೀ ಶಾಂತಿ ಪ್ರಸಾದ್ ಹೆಗ್ಡೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಭಾರತೀಯ ಕಿಸಾನ್ ಸಂಘದ ಪ್ರಯುಕ್ತ ಇಂದು ನಮ್ಮ ಒಂದು ಹಿರಿಯರಿಗೆ ಸಸಿ ಕೊಡುವ ಮೂಲಕ ಒಂದು ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಕೊಡಲಿಕ್ಕಿದ್ದಾರೆ. ನಮ್ಮ ಈ ಒಂದು ಗಿಡವನ್ನು ನಮ್ಮ ಹಿರಿಯರಾದ ಗಣಪತಿ ಭಟ್ ಅವರು ಸ್ವೀಕರಿಸಬೇಕಾಗಿ ನಮಗೆ ಕೇಳಿಕೊಳ್ತೇವೆ. ನಡೋಡು ಪೂರ ಪೃಷ್ಠ ದಯ್ಯಕನದೀನಿ ಒವ್ವ ಒಂಜಿ ಕಾಟನ್ಲ ಪಕ್ಷಿಲೆಗ ಒಯ್ಕಲಾವ್ ಪೂರ ಫಲವಸ್ತು ದಯ್ಯಕನದ ಬೆತೆ ಕನೋಚಿ ಬಂತ ದೈನ ದೆತೊಂದುಲ ಪೋಲೆ ಮಾತೆರ್ಲ ಪೋನ 15 ವೆರೈಟಿದ ದೈಕಲುಂಡು ನೇರಲ ಹಿಡಿದು ಬತ್ತಿನ ಬೇತೆ ಬೇತೆ ಕನದೇರು ಕಾಟಡೆ ಆಂಡ್ಲ ಇಲ್ಲಲ್ಲ ಕೊನೋ ಜಾಗಿತ್ತಿನಲ್ಪ ನಡ್ಲೆ ಕೈ ಬೇದಲ್ಲ ಕನದೇರು